ಕಾರ್ಯಕಾರಿಣಿ ಸದಸ್ಯರಾಗಿ ಹೀಗೆ ತನಗೆ ನೀಡಿದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಪ್ರಶಸ್ತ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿಯಾಗಿದ್ದ ಕ್ಯಾಪ್ಟನ್ ಅವರ ರಾಜಕೀಯ ಸಾಮಾಜಿಕ ಚಟುವಟಿಕೆಗಳನ್ನು ಗುರುತಿಸಿ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಬೈಂದೂರು ಕ್ಷೇತ್ರದ ಪ್ರಭಾರಿಯಾಗಿದ್ದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಈ ಹಿಂದೆ ಕೇರಳ, ಕರ್ನಾಟಕ, ದೆಹಲಿ, ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದ್ದಾರೆ. ಇದಲ್ಲದೆ ರಾಜ್ಯ ಬಿಜೆಪಿಯ ಚುನಾವಣಾ ಸಮಿತಿಯ ಭಾಗವಾಗಿರುವಂಥ ಯುವ ಸಂವಾದ ಕಾರ್ಯಕ್ರಮದಲ್ಲಿ ಸಂಚಾಲಕರಾಗಿ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಿದವರು. ಬೇಕಾದಷ್ಟು ಸ್ಥಳಾವಕಾಶ ಇದೆ. ಅಲ್ಲಿ ಹೊರಗಡೆ ಇದ್ದಂಥವರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಿಚ್ಚ ಚಾವಡಿದ ಎದುರುಡು ಬೋಡನಾಥ್ ಜಾಗ ಉಂಡು ಕುಲ್ಲರೆ ಪಿದೈಡ್ ಉಂತಂದಾಗಲು ದಯಮಲ್ತದ ಎದುರು ಮೇಕ್ ಬತ್ತದ ಕುಲ್ಲೋಡು ಪಣ್ಣ ನಿಕಲ್ಡ ವಿನಂತಿ ಮಲ್ತಂದುಲ್ಲ.
है कर्नाटका माते बीजे ಜನ ಹೇಳ್ತಾವ್ರೆ ನಮ್ಮೋಟು ಕಮಲದ ಗುರುತಿಗೆ ಹೇಳಿ ಬಿಜೆಪಿ ಮತ್ತೆ ಬಿಜೆಪಿ ಮತ್ತೊಮ್ಮೆ ಬಿಜೆಪಿ ಎಂದೆಂದು ಬಿಜೆಪಿ ಈ ಬಾರಿಯ ನಿರ್ಧಾರವು ಬಹುಮತದ ಬಿಜೆಪಿ ಸರ್ಕಾರವು ಮೋದಿ ಹೆಸರಿನ ಭರವಸೆ ಹೊತ್ತು ಮನೆ ಮನೆಯಲ್ಲೂ ಕಮಲದ ಮಾತು ಬಿಜೆಪಿಗೆ ಓಟನು ಹೊತ್ತು ಏಳಿಗೆಯಾಗೋಕೆ ನಾಡಿಗೆ ಗೊತ್ತು ಮೋದಿಯ ಗೊತ್ತು ಬಿಜೆಪಿಗೆ 150 ಕನ್ನಡ ಜನಕ್ಕೆ ಸಿರಿ ಸಂಪತ್ತು ನಾಡ ಬೆಳಗೋಕೆ ದೊಡ್ಡ ಇಲ್ಲ ಬಿಜೆಪಿ ಮತ್ತೆ ಬರುತ್ತೆ ಮತ್ತೆ 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 ಬಿಜೆಪಿನೇ ಗೆಲ್ಲುತ್ತೆ ಹೇಳಿ ಬಿಜೆಪಿಗೆ ಜೈ 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 ಹೇಳಿ ಬಿಜೆಪಿ ಮತ್ತೆ ಬಿಜೆಪಿ ಮತ್ತೊಮ್ಮೆ ಬಿಜೆಪಿ ಎಂದೆಂದು ಬಿಜೆಪಿ ಬಿಜೆಪಿ ಮತ್ತೆ ಬಿಜೆಪಿ ಮತ್ತೊಮ್ಮೆ ಬಿಜೆಪಿ ಎಂದೆಂದು ಬಿಜೆಪಿ ನೊಂದ ಜನರ ಕೈಯ ಹಿಡಿದು ಮೇಲೆತ್ತಿದ ಪಕ್ಷವು ಹಗಲು ಇರುಳು ಒಂದೇ ಕನಸು ಅಭಿವೃದ್ಧಿಯ ಧ್ಯೇಯವು ಮೀಸಲಾತಿ ಕೊಟ್ಟೋರು ಕುಡಿಯುವ ನೀರು ತಂದೋರು ಭಾರತದಲ್ಲೇ ಕರ್ನಾಟಕವನ್ನು ಸ್ಟಾರ್ಟ್ಅಪ್ ಹಬ್ಬು ಮಾಡಿದವರು ರೈತರಿಗೆಲ್ಲ ಸ್ನೇಹಿತರು ಧರ್ಮವ ಎತ್ತಿ ಹಿಡಿದವರು PF ನಿರ್ನಾಮ ಮಾಡಿ ದೇಶಕ್ಕೆ ಶಾಂತಿ ತಂದವರು ಜೈ ಬಿಜೆಪಿ ಹೇಳಿ ಬಿಜೆಪಿಗೆ ಜೈ 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 ಹೇಳಿ ಬಿಜೆಪಿ ಮತ್ತೆ ಬಿಜೆಪಿ ಮತ್ತೊಮ್ಮೆ ಬಿಜೆಪಿ ಎಂದೆಂದು ಬಿಜೆಪಿ ಬಿಜೆಪಿ ಮತ್ತೆ ಬಿಜೆಪಿ ಮತ್ತೊಮ್ಮೆ ಬಿಜೆಪಿ ಎಂದೆಂದು ಬಿಜೆಪಿ ರಾಮ ಭಕ್ತ ಹನುಮ ನಮ್ಮ ಬಿಜೆಪಿಗಾದರ್ಶವು ಧರ್ಮ ಒಡೆವ ಕೈಗೆ ನಮ್ಮ ಬಿಜೆಪಿ ದುಸ್ವಪ್ನವು ಕೋವಿಡ್ ವ್ಯಾಕ್ಸಿನ್ ಕೊಟ್ಟೋರು ಯೋಗವ ಎತ್ತಿ ಹಿಡಿದೋರು ಶೌಚಾಲಯವ ಕಟ್ಟಿಸಿ ತಾಯಿಯ ಗೌರವ ರಕ್ಷಣೆ ಮಾಡಿದೋರು ಮೇಕ್ ಇನ್ ಇಂಡಿಯಾ ತಂದೋರು ಆತ್ಮನಿರ್ಭರ ಎಂದೋರು ಪಾಕಿಸ್ತಾನಿ ಚೀನಿಗಳಿಗೆ ಒತ್ತು ಪಾಠ ಹೇಳೋರು ಜೈ ಬಿಜೆಪಿ ಹೇಳಿ ಬಿಜೆಪಿಗೆ ಜೈ 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 ಹೇಳಿ ಬಿಜೆಪಿ ಮತ್ತೆ ಬಿಜೆಪಿ ಮತ್ತೊಮ್ಮೆ ಬಿಜೆಪಿ ಎಂದೆಂದು ಬಿಜೆಪಿ ಬಿಜೆಪಿ ಮತ್ತೆ ಬಿಜೆಪಿ ಮತ್ತೊಮ್ಮೆ ಬಿಜೆಪಿ ಎಂದೆಂದು ಬಿಜೆಪಿ ಬಿಜೆಪಿ ಜನರ ಹೃದಯ ಗೆದ್ದಿದೆ ನಮ್ಮ ಬಿಜೆಪಿ ಮೋದಿ ಖದರ್ ಜೋರಿದೆ ನಮ್ಮ ಬಿಜೆಪಿ ಕೇಸರಿ ರಂಗು ಹೆಚ್ಚಿದೆ ಕೇಳಿ ಈ ಬಾರಿ ಸರ್ಕಾರ ಮತ್ತೆ ಇವರದ್ದೇ ಮೇ 10ಕ್ಕೆ ಬಿಜೆಪಿ ಎಲೆಕ್ಷನ್ ಜನ ಹೇಳ್ತಾವ್ರೆ ನಮ್ಮೋಟು ಕಮಲದ ಗುರುತಿಗೆ ಬಿಜೆಪಿ ಈ ಬಾರಿಯ ನಿರ್ಧಾರವು ಬಹುಮತದ ಬಿಜೆಪಿ ಸರ್ಕಾರವು
ಮತ್ತೆ ಬರುತ್ತೆ, ಮತ್ತೆ 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 ಬಿಜೆಪಿನೇ ಗೆಲ್ಲುತ್ತೆ. ಹೇಳಿ ಬಿಜೆಪಿಗೆ ಜೈ ಜೈ ಜೈ, ಹೇಳಿ ಬಿಜೆಪಿಗೆ ಜೈ ಜೈ ಜೈ, ಹೇಳಿ ಬಿಜೆಪಿಗೆ ಜೈ ಜೈ ಜೈ, ಹೇಳಿ ಬಿಜೆಪಿಗೆ ಜೈ ಜೈ ಜೈ. ಹೇಳಿ ಬಿಜೆಪಿ ಮತ್ತೆ ಬಿಜೆಪಿ ಮತ್ತೊಮ್ಮೆ ಬಿಜೆಪಿ ಎಂದೆಂದು ಬಿಜೆಪಿ ಬಿಜೆಪಿ ಮತ್ತೆ ಬಿಜೆಪಿ ಮತ್ತೊಮ್ಮೆ ಬಿಜೆಪಿ ಎಂದೆಂದು ಬಿಜೆಪಿ. ಕಲಿಯುಗ ರಾಮ ನರೇಂದ್ರ ಮೋದಿ ಅಂದರು ಹಿಂದೂಸ್ತಾನೆಲ್ಲ. ಕಲಿಯುಗ ರಾಮ ನರೇಂದ್ರ ಮೋದಿ ಅಂದರು ಹಿಂದೂಸ್ತಾನೆಲ್ಲ. ಹನುಮನ ಶಕ್ತಿ ಯೋಗಿನಾಥಗ ಎಳ್ಳಷ್ಟು ಕಡಿಮಿಲ್ಲ. ಹನುಮನ ಶಕ್ತಿ ಯೋಗಿನಾಥಗ ಎಳ್ಳಷ್ಟು ಕಡಿಮಿಲ್ಲ. ಕಲಿಯುಗ ರಾಮ ನರೇಂದ್ರ ಮೋದಿ ಅಂದರು ಹಿಂದೂಸ್ತಾನೆಲ್ಲ. ಕಲಿಯುಗ ರಾಮ ನರೇಂದ್ರ ಮೋದಿ ಅಂದರು ಹಿಂದೂಸ್ತಾನೆಲ್ಲ. ಹನುಮನ ಶಕ್ತಿ ಯೋಗಿನಾಥಗ ಎಳ್ಳಷ್ಟು ಕಡಿಮಿಲ್ಲ. ಹನುಮನ ಶಕ್ತಿ ಯೋಗಿನಾಥಗ ಎಳ್ಳಷ್ಟು ಕಡಿಮಿಲ್ಲ. ಭಾರತದೊಳಗ ಬ್ರಹ್ಮಚಾರಿಗಳ ಸಾಧನೆ ಸಣ್ಣದಲ್ಲ. ಅಬ್ದುಲ್ ಕಲಾಂ ವಾಜಪೇಯಿ ಮೋದಿ ಯೋಗಿನಾಥರ ಲೀಲಾ. ಭಾರತದೊಳಗ ಬ್ರಹ್ಮಚಾರಿಗಳ ಸಾಧನೆ ಸಣ್ಣದಲ್ಲ. ಅಬ್ದುಲ್ ಕಲಾಂ ವಾಜಪೇಯಿ ಮೋದಿ ಯೋಗಿನಾಥರ ಲೀಲಾ. ದೇಶದ ಉದ್ಧಾರಕ್ಕಾಗಿ ಇವರನ್ನು ದೇವರು ಕಳಿಸ್ಯಾರಲ್ಲ. ದೇಶದ ಉದ್ಧಾರಕ್ಕಾಗಿ ಇವರನ್ನ ದೇವರು ಕಳಿಸ್ಯಾರಲ್ಲ. ಭಾರತ ದೇಶ ಜಗತ್ತಿನೊಳಗ ಜಾಹೀರಾಯಿತಲ್ಲ. ಭಾರತ ದೇಶ ಜಗತ್ತಿನೊಳಗ ಜಾಹೀರಾಯಿತಲ್ಲ. ಕಲಿಯುಗ ರಾಮ ಹರಿ ಓಂ. ನರೇಂದ್ರ ಮೋದಿ ಅಂದರು. ಪತ್ರಕರ್ತರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ವೇದಿಕೆಯ ಎಡಭಾಗದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ದಯವಿಟ್ಟು ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪತ್ರಕರ್ತ ಮಿತ್ರರಿಗೆ ಮತ್ತು ಮಾಧ್ಯಮದವರಿಗೆ ವೇದಿಕೆಯ ಎಡಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕು ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕೇ. ಈಗಾಗಲೇ ಇವತ್ತಿನ ಸಮಾರಂಭದ ಅತಿಥಿ ಗಣ್ಯರು ಆಗಮಿಸ್ತಾ ಇದ್ದಾರೆ, ವೇದಿಕೆಗೆ ಬರ್ತಾ ಇದ್ದಾರೆ. ಸಭೆಯನ್ನು ಪ್ರಾರಂಭ ಮಾಡುವವರು ಇದ್ದೇವೆ.
ಈ ದಿನದ ಕಾರ್ಯಕರ್ತರ ಸಮಾವೇಶದ ಸಭಾ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರು ಆತ್ಮೀಯರು ಆಗಿರತಕ್ಕಂಥ ಸಂತೀಶ್ ಕುಂಪಳ ಇವರು ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ನಳಿನ್ ಕುಮಾರ್ ಕಟೀಲ್, ಪ್ರತಾಪ್ ಸಿಂಹ, ಗೋಪಾಲಕೃಷ್ಣ ಯರಳೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಯತೀಶ್ ಆರ್ವಾರ್, ಕಿಶೋರ್ ಕುಮಾರ್, ಪ್ರೇಮಾನಂದ ಶೆಟ್ಟಿ, ಸುಲೋಚನಾ ಜಿ ಕೆ ಭಟ್, ಸಾಜಾ ರಾಧಾಕೃಷ್ಣ ಆಳ್ವ, ಪಿ ಜಿ ಜಗನ್ನಿವಾಸರಾವ್, ನಿತಿನ್ ಕುಮಾರ್, ಚನ್ನಳ ತಿಮ್ಮಪ್ಪ ಶೆಟ್ಟಿ, ಸಂಜೀವ ಮಠಂದೂರು, ಮಲ್ಲಿಕಾ ಪ್ರಸಾದ್, ಸುನಿಲ್ ಆಳ್ವ, ಆರ್ ಸಿ ನಾರಾಯಣ, ಹರೀಶ್ ಬಿಜತ್ರೆ, ವಿದ್ಯಾ ಆರ್ ಗೌರಿ, ಅರುಣ್ ಕುಮಾರ್ ಪುತ್ತಿಲ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ರಾಜೇಶ್ ಕಾವೇರಿ, ಅದೇ ರೀತಿ ಪ್ರತಾಪ್ ಸಿಂಗ್ ನಾಯ್ಕ್, ಹೀಗೆ ನಮ್ಮ ಇವತ್ತಿನ ಎಲ್ಲ ಗಣ್ಯರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇವತ್ತಿನ ಈ ಕಾರ್ಯಕರ್ತರ ಸಮಾವೇಶವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಅದೇ ರೀತಿಯಲ್ಲಿ ಮಹಡಿಯ ಮೇಲೆ ಕೂಡ ವ್ಯವಸ್ಥೆ ಇದೆ. ಅದೇ ರೀತಿ ಕಾರ್ಯಕರ್ತರು ಪುನಃ ಚೇರನ್ನು ಜೋಡಿಸ್ತಿದ್ದಾರೆ. ತಾವು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹೊರಗಡೆ ಇರುವಂಥವರು ಮತ್ತು ಈ ಸಭಾಂಗಣದ ಕೆಳಗಡೆ ಇರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ವೇದಿಕೆಯ ಎದುರುಗಡೆ ಬಂದು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. बोलो भारत माता के, बोलो भारत माता के, बोलो भारत माता के. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಆತ್ಮೀಯರೇ, ಕಾರ್ಯಕರ್ತರ ಸಮಾವೇಶವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕರ್ತರ ಸಮಾವೇಶದ ಘನ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಳ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರು ಬರುವಾಗ ಸ್ವಲ್ಪ ತಡವಾಗುವುದರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದಂಥ ಸಾಜಾ ರಾಧಾಕೃಷ್ಣ ಆಳ್ವ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು, ಗೋಪಾಲಕೃಷ್ಣ ಹೇರಳೆಯವರು, ನಳಿನ್ ಕುಮಾರ್ ಕಟೀಲ್ರವರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಯತೀಶ್ ಆರ್ವಾರ, ಕಿಶೋರ್ ಕುಮಾರ್, ಬೆಳ್ತಂಗಡಿಯ ಶಾಸಕರಾದಂಥ ಹರೀಶ್ ಪೂಂಜಾ, ಪ್ರೇಮಾನಂದ ಶೆಟ್ಟಿ, ಶ್ರೀಮತಿ ಸುಲೋಚನಾ ಜಿ ಕೆ ಭಟ್, ಸಾಜಾ ರಾಧಾಕೃಷ್ಣ ಆಳ್ವ, ಪಿ ಜಿ ಜಗನ್ನಿವಾಸರಾವ್, ನಿತಿನ್ ಕುಮಾರ್, ಚನ್ನಳ ತಿಮ್ಮಪ್ಪ ಶೆಟ್ಟಿ, ಸಂಜೀವ ಮಠಂದೂರ್, ಶ್ರೀಮತಿ ಮಲ್ಲಿಕಾ ಪ್ರಸಾದ್, ಸುನೀಲ್ ಆಳ್ವ, ಆರ್ ಸಿ ನಾರಾಯಣ, ಪ್ರತಾಪ್ ಸಿಂಹ ನಾಯ್ಕ್, ಹರೀಶ್ ಬಿಜತ್ರೆ, ವಿದ್ಯಾ ಆರ್ ಗೌರಿ, ಅರುಣ್ ಕುಮಾರ್ ಪುತ್ತಿಲ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ರಾಜೇಶ್ ಕಾವೇರಿ ಇವರೆಲ್ಲರೂ ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ಶ್ರೀಮತಿ ಉಷಾ ಚಂದ್ರ ಮುಳಿಯ ಉಪಾಧ್ಯಕ್ಷರು ಬಿಜೆಪಿ ಪುತ್ತೂರು ಮಂಡಲದ ಗ್ರಾಮಾಂತರ ಮಂಡಲದವರು ಒಂದೇ ಮಾತರವನ್ನು ಅವರು ಪ್ರಾರಂಭ ಮಾಡ್ತಾರೆ. ಮತ್ತು ನಾವು ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಒಟ್ಟಿಗೆ ಜೊತೆಯಲ್ಲಿ ಪೂರ್ತಿ ಒಂದೇ ಮಾತರವನ್ನು ಹಾಡುವ. ಹರಿ ಓಂ. वन्दे मातरं सुजलां सुफलां मलयज शीतलां सस्यश्यामलां मातरं वन्दे मातरं शुभ्रज्योत्स्ना पुलकितयामिनी पुल्लकुसुमिता द्रुमदलशोभिनी सुहासिनी सुमधुर
ದಶಪ್ರಹರಣಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಮತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣಿ ಭರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕಿ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಮತ್ತು ನಮ್ಮ ಕಾರ್ಯಕರ್ತ ಬಂಧು ಭಗಿನಿಯರನ್ನ ಬಹಳ ಪ್ರೀತಿಯಿಂದ ಪ್ರಾಸ್ತಾವಿಕ ಮತ್ತು ಸ್ವಾಗತದೊಂದಿಗೆ ಸ್ವಾಗತಿಸ್ತಾರೆ ಕ್ಷೇತ್ರ ಪುತ್ತೂರು ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದಂಥ ಶ್ರೀಯುತ ಸಾಜಾ ರಾಧಾಕೃಷ್ಣ ಆಳ್ವ. ಪುತ್ತೂರು ಸೀಮೆಡೆಯ ಮಾಲಿಂಗೇಶ್ವರ ದೇವರಿಗೆ ಮತ್ತು ಎಲ್ಲ ಪುತ್ತೂರಿನ ಪರಿವಾರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪುತ್ತೂರು ವಿಧಾನಸಭಾ ಕ್ಷೇತ್ರದ 221 ಬೂತ್ಗಳ ಕಾರ್ಯಕರ್ತರ ಸಮಾವೇಶ 2024ನೇ ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ಈಗಾಗಲೇ ಅಭ್ಯರ್ಥಿ ಒಂದು ಸುತ್ತಿನ ಪ್ರವಾಸವನ್ನು ಕೈಗೊಂಡು ಪ್ರಮುಖರನ್ನು ಭೇಟಿಯಾಗಿ ಮಹಾಶಕ್ತಿ ಕೇಂದ್ರ ಕಾರ್ಯಕರ್ತರನ್ನು ಭೇಟಿಯಾಗಿ ಇವತ್ತು ಇಡೀ ವಿಧಾನಸಭಾ ಕ್ಷೇತ್ರದ 221 ಬೂತಿನ ಕಾರ್ಯಕರ್ತರೊಂದಿಗೆ ಸಮಾವೇಶದಲ್ಲಿ ಇವತ್ತು ನಾವೆಲ್ಲ ಸೇರಿಕೊಂಡಿದ್ದೇವೆ. ಈ ಸಮಾವೇಶ ಆದ ನಂತರ ನಮ್ಮ ಮನೆ ಭೇಟಿ ಕಾರ್ಯಕ್ರಮ ಆರಂಭ ಆಗ್ತದೆ. ಅದೇ ರೀತಿ ನಮ್ಮ ಅಭ್ಯರ್ಥಿಯ ನಾಮಪತ್ರ ಕೂಡ 4 ತಾರೀಕಿಗೆ 9 ಗಂಟೆಗೆ ಮಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆ ನಾವೆಲ್ಲ ಹೋಗಬೇಕಾಗಿದೆ. ಒಟ್ಟು ಚುನಾವಣೆ ದೃಷ್ಟಿಯಿಂದ ಇವತ್ತು ನಮ್ಮ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ. ಆದ್ದರಿಂದ ಈ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕರ್ತರ ಸಮಾವೇಶವನ್ನು ನಮ್ಮ ರಾಜ್ಯದ ನಿಕಟಪೂರ್ವ ಅಧ್ಯಕ್ಷರು, ನಮ್ಮ ಕ್ಷೇತ್ರದ ಸಂಸದರಾಗಿ ಅತ್ಯುತ್ತಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂಥ ನಮ್ಮ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಯುವ ನಾಯಕ, ಮೈಸೂರಿನ ಸಂಸದ ಮತ್ತು ಎಲ್ಲ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು, ಇವತ್ತು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಒಬ್ಬ ಡೈನಮಿಕ್ ಆಗಿ ಕೆಲಸ ಮಾಡಿದಂಥ ಪ್ರತಾಪ್ ಸಿಂಹ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಲೋಕಸಭಾ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು, ಬಹುಶಃ ಅವರು ಇವತ್ತು ಸೈನ್ಯದಲ್ಲಿ ಕೆಲಸ ಮಾಡಿಕೊಂಡು ಆ ನಂತರ ಇವತ್ತು BJPಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಈಗ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ. ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ನಮಗೆ ಮಾತನ್ನು ಹೇಳಲಿಕ್ಕಿದ್ದಾರೆ, ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಮಂಗಳೂರು ವಿಭಾಗದ ಸಹಪ್ರಭಾರಿಯಾದಂಥ ಗೋಪಾಲಕೃಷ್ಣ ಹೇರಳೆ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಮಾಜಿ ಶಾಸಕರು, ರಾಜ್ಯ ಸಹಕಾರಿ ಪ್ರಕೋಷ್ಠ ಸಂಚಾಲಕರಾದ ಸಂಜೀವಣ್ಣ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಮಾಜಿ ಶಾಸಕಿಯಾದಂಥ ಮಲ್ಲಿಕಾ ಪ್ರಸಾದ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಡೈನಮಿಕ್ MLA ಬೆಳ್ತಂಗಡಿಯ ಹರೀಶ್ ಪೂಂಜಾ ಅವರು, ಯುವ ಮೂರ್ತಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ನಗರ ಮಂಡಲ ಅಧ್ಯಕ್ಷ ಜಗಣೇಶ್ವರರಾವ್ ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಿರ್ವಹಣೆಯನ್ನು ಮಾಡುವಂಥ ಮತ್ತು ಈ ಹಿಂದೆ ಹಲವು ಚುನಾವಣೆಗಳಲ್ಲಿ ಸಕ್ರಿಯವಾಗಿ ನಿರ್ವಹಣೆ ಮಾಡಿದಂಥ ನಮ್ಮ ಹಿರಿಯರು ಮಾರ್ಗದರ್ಶಕರಂಥ ಚನ್ನ ತಿಮ್ಮಪ್ಪ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ರಾಜ್ಯದ ಹಿರಿಯರ ಪ್ರಕೋಷ್ಠದ ಸಂಚಾಲಕರು ಮತ್ತು ನಮ್ಮ ಜಿಲ್ಲೆಯ ಮಾಜಿ ಅಧ್ಯಕ್ಷರು,
ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾದ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಪ್ರತಾಪ್ ಸಿಂಗ್ ನಾಯಕ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳಾದಂಥ ಸುಲೋಚನ ಭಟ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ BJPಯ ಮುಖಂಡರಾದಂಥ ಅರುಣ್ ಕುಮಾರ್ ಪುತ್ತಿಲ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಪುತ್ತೂರಿನವರೇ ಆದಂಥ ಕಿಶೋರ್ ಬೊಟ್ಟೇಡಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಪ್ರಭಾರಿ BJPಯ ಸಹಪ್ರಭಾರಿಯಾದಂಥ ರಾಜೇಶ್ ಕಾವೇರಿ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ರಾಜ್ಯದ OBC ಮೂರ್ತಿಯಾದ ಕಾರ್ಯದರ್ಶಿ ನಮ್ಮವರೇ ಪುತ್ತೂರಿನವರೇ ಆದಂಥ ಆಸಿ ನಾರಾಯಣ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ಪುತ್ತೂರಿನವರೇ ಆದಂಥ ST ಮೂರ್ತಿಯಾದ ಜಿಲ್ಲಾಧ್ಯಕ್ಷ ಆದಂಥ ಹರೀಶ್ ಬಿಜತ್ರೆ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು ಇನ್ನೊಂದು 5 ನಿಮಿಷದಲ್ಲಿ ನಮ್ಮೊಟ್ಟಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಹಿರಿಯರಾದಂಥ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಗೌರವಾನ್ವಿತವಾಗಿ ನಮ್ಮ BJP ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಅನೇಕ ಹಿರಿಯರು ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಹಾಗೂ ಇಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ 221 ಬೂತಿನ ದೇವದುರ್ಲಭ ಕಾರ್ಯಕರ್ತರನ್ನು ನಾನು BJPಯ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಈ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ BJP ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದಂಥ ಸಾಜಾ ರಾಧಾಕೃಷ್ಣ ಅವರನ್ನು ಶಾಲು ಹೊದಿಸಿ ಗೌರವಿಸ್ತಾರೆ ಹರಿಪ್ರಸಾದ್ ಯಾದವ್ ಅವರು. ಕ್ರಮ ಪ್ರತಾಪ್ ಸಿಂಹ ಕೊಡಗು ಮತ್ತು ಮೈಸೂರು ಸಂಸದರಾಗಿರತಕ್ಕಂಥ ಪ್ರತಾಪ್ ಸಿಂಹ ಅವರನ್ನು ಚನಿಲ ತಿಮ್ಮಪ್ಪ ಶೆಟ್ಟಿ ಅವರು BJPಯ ಶಲ್ಯವನ್ನು ಹೊದಿಸಿ ಗೌರವಿಸ್ತಾರೆ. ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಇವರನ್ನು ಯುವರಾಜ್ ಕೆ ಪೆರಿಯತೋಡಿ ಪ್ರಧಾನ ಕಾರ್ಯದರ್ಶಿ BJP ಪುತ್ತೂರು ನಗರ ಮಂಡಲ ಇವರು ಗೌರವಿಸ್ತಾರೆ. ಹಾಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರನ್ನು ನಿತೀಶ್ ಕುಮಾರ್ ಶಾಂತಿವನ ಹಾಗೂ ಹರೀಶ್ ಪೂಂಜ ಬೆಳ್ತಂಗಡಿ ಶಾಸಕರು ಇವರನ್ನು ಪುರುಷೋತ್ತಮ ಮುಂಗ್ಲಿಮನೆಯವರು ಗೌರವಿಸ್ತಾರೆ. ಉಳಿದಂತೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಮುಕುಂದ ಬಜತ್ತೂರು, ವಿಜಯರೈ ಕೊರಂಗ, ಅರುಣ್ ವಿಟ್ಲ, ಜಯಶ್ರೀ ಶೆಟ್ಟಿ, ಹಿಂದೂ ಶೇಖರ, ದಯಾನಂದ ಉಜ್ಜಿರಮಾರು, ಪ್ರಸನ್ನ ಮಾಡ್ತಾ, ಸೀತಾರಾಮ ರೈ, ಉಮೇಶ್ ಗೌಡ, ಶಿವಕುಮಾರ್ ಪರ್ಲಡ್ಕ ಇವರು BJPಯ ಶಲ್ಯವನ್ನು ಒದಿಸಿ ಅವರೆಲ್ಲರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಕ್ಷಣ ಈಗಾಗಲೇ ಸಮಯ ಮೀರಿ ಉದ್ಘಾಟನೆ ಮಾಡಬೇಕಾಗಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದಂಥ ಪ್ರತಾಪ್ ಸಿಂಹನಲ್ಲಿ ನಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದೀಪವನ್ನು ಬೆಳಗಿಸಿದ ನಂತರ ಭಾರತ ಮಾತೆಗೆ ಹೂವಿನ ಅರ್ಚನೆಯನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವವರಿದ್ದೇವೆ. ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ
ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ರೇಮಾನಂದ ಶೆಟ್ರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇವೆ. ಅವರನ್ನು ಯತೀಶ್ ಆರ್ವಾರ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು, ಅವರೆಲ್ಲರನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಅವರನ್ನು ಬಿಜೆಪಿಯ ಶಲ್ಯವನ್ನು ಒದಿಸಿ ಅವರನ್ನು ಗೌರವಿಸಬೇಕಾಗಿ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆ ಮಾಡಿದಂಥ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದಂಥ ನಮ್ಮೆಲ್ಲರ ಪ್ರೀತಿಯ, ನಾವು ನಳಿನಂತಲೇ ಕರೆಯುವುದೆಲ್ಲರೂ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರವರಿಗೆ ವೇದಿಕೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ಈ ಕಾರ್ಯಕ್ರಮವನ್ನು ದೀಪ ಬೆಳಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ಲೋಕಸಭೆಯ ನನ್ನ ಸಹಪಾಠಿಗಳು, ನನ್ನ ಯುವ ಮಿತ್ರರು, ನಿತ್ಯ ನಿರಂತರವಾಗಿ ಜೊತೆಯಾಗಿ ಕಳೆದ 10 ವರ್ಷಗಳಿಂದ ಲೋಕಸಭೆಯ ಕಲಾಪಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮಿತ್ರ ಪ್ರತಾಪ್ ಸಿಂಹ ಅವರೇ, ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಹಜ ರಾಧಾಕೃಷ್ಣ ಆಳ್ವ ಅವರೇ, ನಗರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಗನ್ನಿವಾಸ್ ಅವರೇ, ಯುವ ನಾಯಕ ಯುವ ಶಾಸಕ ಮಿತ್ರ ಹರೀಶ್ ಪುಂಜ ಅವರೇ, ವಿಭಾಗದ ಸಹಪ್ರಭಾರಿಗಳಾಗಿರ್ತಕ್ಕಂಥ ಹಿರಿಯರಾದ ಗೋಪಾಲಕೃಷ್ಣ ಹೇರಳೆ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಮಿತ್ರ ಸಂಜೀವ ಮಠಂದೂರ್ ಅವರೇ, ಸಹೋದರಿ ಮಲ್ಲಿಕಾ ಪ್ರಸಾದ್ ಅವರೇ, ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲ ಹಿರಿಯರು, ಆದರಣೀಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಯತೀಶ್ ಅರ್ವಾರ್ ಅವರೇ, ಕಿಶೋರ್ ಅವರೇ, ನಮ್ಮ ವಿಭಾಗದ ಸಹಪ್ರಭಾರಿಗಳಾಗಿರ್ತಕ್ಕಂಥ ರಾಜೇಶ್ ಕಾವೇರಿ ಅವರೇ, ಈ ಕ್ಷೇತ್ರದ ಪ್ರಭಾರಿಗಳಾಗಿರ್ತಕ್ಕಂಥ ಸಹೋದರಿ ಸುಲೋಚನಾ ಭಟ್ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮಾನಂದ ಶೆಟ್ಟಿ ಅವರೇ, RC ನಾರಾಯಣ್ ಅವರೇ, ವಿನಯ ಬಜಿತ್ರ ಅವರೇ, ಸೇರಿರ್ತಕ್ಕಂಥ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಹಿರಿಯರೇ, ಕಿರಿಯರೇ, ಹಿರಿಯರಾಗಿರ್ತಕ್ಕಂಥ ಪ್ರಸಾದ್ ಭಂಡಾರಿ ಅವರೇ, ಪುತ್ತೂರಾಯರೇ, 16 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ತಾವರಿಯನ್ನು ಮನೆ ಮನೆಗಳಲ್ಲಿ ಅರಳಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ದೇವರುಗಳೇ, ಮಾಧ್ಯಮದ ಮಿತ್ರರು, ನಮ್ಮ ಈ ಕ್ಷೇತ್ರದ ಚುನಾವಣೆಯ ಸಂಚಾಲಕರು ಆದರಣೀಯರಾಗಿರ್ತಕ್ಕಂಥ ಚನ್ನಿಲ ತಿಮ್ಮಪ್ಪ ಶೆಟ್ಟಿ ಅವರೇ, ನಮ್ಮ ಯುವ ನಾಯಕರು ಆದರಣೀಯರಾಗಿರ್ತಕ್ಕಂಥ ಅರುಣ್ ಪುತ್ತಿಲ ಅವರೇ, ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ವಿಶೇಷವಾಗಿ ಲೋಕಸಭಾ ಚುನಾವಣೆ ಬಂದಿದೆ. ಇಡೀ ದೇಶದಲ್ಲಿ ಒಂದು ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ. ಯಾವ 150 ವರ್ಷಗಳ ಹಿಂದೆ ವಿವೇಕಾನಂದರು ಕಂಡಿರ್ತಕ್ಕಂಥ ಜಗದ್ವಂದ್ಯ ಭಾರತ, ಆ ಕನಸುಗಳು ಸಾಕಾರ ಆಗತಕ್ಕಂಥ ಕಾಲಘಟ್ಟದಲ್ಲಿದ್ದೇವೆ. ಹಾಗಾಗಿ ಹಿಂದಿನ ಎಲ್ಲ ಚುನಾವಣೆಯ ಸಂದರ್ಭದಲ್ಲಿ ಒಂದು ಚರ್ಚೆಗಳಿತ್ತು, ಮುಂದಿನ ಪ್ರಧಾನಿ ಯಾರು, ಮುಂದಿನ ಪ್ರಧಾನಿ ಯಾರು. 2014ರ ಚುನಾವಣೆಗೆ ಗುಜರಾತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರನ್ನು ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಭಾರತೀಯ ಜನತಾ ಪಾರ್ಟಿ ಘೋಷಣೆ ಮಾಡಿದಾಗ ಚರ್ಚೆಗಳು ಪ್ರಾರಂಭ ಆಗಿತ್ತು. ಮುಂದೆ NDA ಬರ್ತದ, UPA ಬರ್ತದ. ಎರಡನೇ ಬಾರಿ ಮತ್ತೆ ನರೇಂದ್ರ ಮೋದಿ ಚುನಾವಣೆಗೆ ಹೋದಾಗ ಚರ್ಚೆಗಳಿದ್ದು ಈ ಕ್ಷೇತ್ರದಲ್ಲಿ ಎಷ್ಟು ಬರಬಹುದು. ಆದರೆ ಈ ಬಾರಿ ನಿಶ್ಚಯ ಆಗಿದೆ, ಮುಂದಿನ ಪ್ರಧಾನಿ ನರೇಂದ್ರ ಮೋದಿ, ಅದು ಶತಸಿದ್ಧ ಅನ್ನುವಂಥದ್ದು ನಿಶ್ಚಯ ಆಗಿದೆ. ಹಾಗಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.
ಫಲಿತಾಂಶ ಏನು ಬರ್ಬೋದು? ಚರ್ಚೆಗಳು ನಡೀತಾ ಇದೆ. ಆ ಫಲಿತಾಂಶ ಇಷ್ಟೇ ಇದೆ, 400ಕ್ಕಿಂತ ಹೆಚ್ಚು ಲೋಕಸಭಾ ಸದಸ್ಯರನ್ನ ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ. ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿಯ ಗಾಳಿ ಮೊಳಗುತ್ತೆ. ಹಾಗಾಗಿ ಶಕ್ತಿಶಾಲಿ ಭಾರತದ ನಿರ್ಮಾಣದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಹೇಳಿದ ರೀತಿಯಲ್ಲಿ ಅಮೃತೋತ್ಸವದಿಂದ ಅಮೃತ ಕಾಲಕ್ಕೆ ಹೋಗ್ತಾ ಇದ್ದೀವಿ. ಅಮೃತ ಕಾಲಕ್ಕೆ ಹೋದಾಗ ಭಾರತ ಜಗತ್ತಿನಲ್ಲಿ ಆರ್ಥಿಕವಾಗಿ 11ನೇ ಸ್ಥಾನದಲ್ಲಿದ್ದದ್ದು ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ. 2047 ಭಾರತ ನಂಬರ್ 1ನೇ ಸ್ಥಾನಕ್ಕೆ ತರತಕ್ಕಂಥ ಗುರಿಯಡೆಗೆ ಭಾರತೀಯ ಜನತಾ ಪಾರ್ಟಿಯ NDA ನೇತೃತ್ವದ ಸಂಕಲ್ಪಗಳಿದ್ದಾವೆ. ಹಾಗಾಗಿ ಆ ಸಂಕಲ್ಪವನ್ನು ಈಡೇರಿಸುವುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಡುಗೆ ಏನು? ಕಳೆದ 34 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರನ್ನು ಪಡೆದಿದ್ದೇವೆ. 4 ಬಾರಿ ಧನಂಜಯ ಕುಮಾರ್, 1 ಬಾರಿ ಸದಾನಂದ ಗೌಡರು, 3 ಬಾರಿ ನಾನು ಆಯ್ಕೆಯಾಗಿದ್ದೇನೆ. ಹೇಳಿದರೆ ಈ ಬಾರಿ ನರೇಂದ್ರ ಮೋದಿಗೆ ಕೊಡುಗೆ ಏನು ಕೊಡಬೇಕು? ನಮ್ಮ ಕೊಡುಗೆ ಒಂದೇ ನಿಶ್ಚಯ ಆಗಬೇಕು. ಆ ಕೊಡುಗೆ ಏನು ಹೇಳಿದರೆ, ಕಳೆದ ಬಾರಿ 2,73,000 ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಈ ಬಾರಿ 3.5 ಲಕ್ಷ ಮತದ ಅಂತರದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ್ನು ಲೋಕಸಭೆಗೆ ಕಳಿಸ್ತೇವೆ ಅನ್ನತಕ್ಕಂಥ ಸಂಕಲ್ಪಗಳಿದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಈ ಬಾರಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ನಾವು ಬ್ರಿಜೇಶ್ ಚೌಟ್ರಿಗೆ ತಂದು ಕೊಡಬೇಕು. ಬಂಧುಗಳೇ, ಒಬ್ಬ ಯುವ ನಾಯಕ ಬ್ರಿಜೇಶ್ ಚೌಟ ಸೇನೆಯಲ್ಲಿ ಕಾರ್ಯವನ್ನು ಮಾಡಿ ನಿವೃತ್ತಿ ಆದಮೇಲೆ ತಾಯಿ ಭಾರತೀಯ ಸೇವೆಯನ್ನು ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾಕ್ಕೆ ಸೇರಿದರು. ಯುವ ಮೋರ್ಚಾದಲ್ಲಿ ಪ್ರತಾಪ್ ಸಿಂಹ ಅವರು ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡಿ ಮತ್ತೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಇವತ್ತು ರಾಜ್ಯದ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯದಲ್ಲಿ ಸುತ್ತಾಟವನ್ನು ಮಾಡಿರ್ತಕ್ಕಂಥ ಯುವ ನಾಯಕ ಬ್ರಿಜೇಶ್ ಚೌಟ್ರನ್ನು ಭಾರತೀಯ ಜನತಾ ಪಾರ್ಟಿ ತನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ ಅವರನ್ನು ಗೆಲ್ಲಿಸಿಕೊಡ್ತಕ್ಕಂಥ ಸಂಕಲ್ಪಗಳಾಗ. ಹಾಗಾಗಿ ಆ ಸಂಕಲ್ಪ ಯಾಕೆ? ನನಗೆ 15 ವರ್ಷಗಳ ಕಾಲ ಅವಕಾಶಗಳನ್ನು ನೀವೆಲ್ಲ ಕೊಟ್ಟಿದ್ದೀರಿ, ನಿಮ್ಮೆಲ್ಲ ಆಶೀರ್ವಾದ. ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥ ನನ್ನನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕನಾಗಿರ್ತಕ್ಕಂಥ ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ, ಸಂಘಟನೆಯ ಕಾರ್ಯದರ್ಶಿ ಆದೆ. ಹಿರಿಯರ ಒತ್ತಾಸೆಯ ಮೇರೆಗೆ ಲೋಕಸಭಾ ಸದಸ್ಯನಾದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಲೋಕಸಭಾ ಸದಸ್ಯನಾಗಬಲ್ಲ, ಬೂತಿನಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತ ಲೋಕಸಭಾ ಸದಸ್ಯನಾಗಬಲ್ಲ ಏಕೈಕ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಆ ಪಾರ್ಟಿ ನನಗೆ 15 ವರ್ಷಗಳ ಕಾಲ ಅವಕಾಶವನ್ನು ಕೊಟ್ಟಿದೆ. ರಾಷ್ಟ್ರೀಯ ಪಾರ್ಟಿ, ಜಗತ್ತಿನ ಅತಿ ದೊಡ್ಡ ಪಾರ್ಟಿ, ಅತಿ ಹೆಚ್ಚು ಸಂಸದರನ್ನು ಪಡೆದ ಪಾರ್ಟಿ, ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಪಡೆದ ಪಾರ್ಟಿ, ದೇಶದ ಪ್ರಜಾಪ್ರಭುತ್ವ ರಾಷ್ಟ್ರ, ಅತಿ ದೊಡ್ಡ ರಾಷ್ಟ್ರವನ್ನು ಆಡಳಿತ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಪಾರ್ಟಿ ನನ್ನನ್ನು ಗೌರವಿಸಿದೆ. ಹಾಗಾಗಿ ನಿಮ್ಮೆಲ್ಲ ಆಶೀರ್ವಾದದಿಂದ, ನೀವು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಪರಿಣಾಮವಾಗಿ 15 ವರ್ಷಗಳ ಕಾಲ ಈ ಜಿಲ್ಲೆಯ ಆಡಳಿತವನ್ನು ಮಾಡತಕ್ಕಂಥ ಸುಯೋಗ ನನಗೆ ಸಿಕ್ಕಿತು. 5 ವರ್ಷಗಳ ಕಾಲ UPA ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಮನಮೋಹನ್ ಸಿಂಗರು ಪ್ರಧಾನಿಯಾಗಿದ್ದರು. ಆ ಕಾಲಘಟ್ಟದಲ್ಲಿ ಈ ಜಿಲ್ಲೆಗೆ UPA ಸರ್ಕಾರ ಕೊಟ್ಟ ಹಣ 4,500 ಕೋಟಿ ರೂಪಾಯಿಗಳು. ಬಂಧುಗಳೇ, ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಈ ಜಿಲ್ಲೆಗೆ ಕೊಟ್ಟಿರುವ ಹಣ 1,13,000 ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿಯವರು ಅಭಿವೃದ್ಧಿಗೋಸ್ಕರ ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ, ರೈಲ್ವೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಏರ್ಪೋರ್ಟ್ನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಪೋರ್ಟ್ನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಲಕ್ಷ ಕೋಟಿ ರೂಪಾಯಿಗಳ ಅನುದಾನಗಳು ಈ ಜಿಲ್ಲೆಗೆ ಬರ್ತಾ ಇದೆ. ಪ್ಲಾಸ್ಟಿಕ್ ಪಾರ್ಕ್ ಬಂದಿದೆ, ಕೋಸ್ಟ್ ಗಾರ್ಡ್ ಬಂದಿದೆ, ಮೀನುಗಾರಿಕಾ ಜಟ್ಟಿ ಬಂದಿದೆ, MRPL 3ನೇ ಹಂತಕ್ಕೆ ಹೋಗಿದೆ, SEZ 2ನೇ ಹಂತಕ್ಕೆ ಹೋಗಿದೆ, ಎಕ್ಸ್ಪೋರ್ಟ್ ಝೋನ್ ಬಂದಿದೆ. ಪಾಸ್ಪೋರ್ಟ್ ಕಚೇರಿ ಮಂಗಳೂರಲ್ಲಿ ಇರಲಿಲ್ಲ, ತರುವಂಥ ಪ್ರಯತ್ನಗಳಾಗಿದ್ದಾವೆ. ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಆಗಿದೆ. ನಾನು ಲೋಕಸಭಾ ಸದಸ್ಯನಾದಾಗ ಈ ಜಿಲ್ಲೆಯಲ್ಲಿ ಕೇವಲ ಮುಕ್ಕಾದಿಂದ BC ರೋಡ್ವರೆಗಿನ ಚತುಷ್ಪಥ ರಸ್ತೆಯ ಕಾಮಗಾರಿ ನಡೀತಿತ್ತು. ಆ ಕಾಮಗಾರಿ 14 ವರ್ಷಗಳನ್ನು ತಗೊಂಡಿತ್ತು. ನೆನಪು ಮಾಡ್ತೇನೆ, 91ನೇ ಇಸ್ವಿಯೊಳಗೆ ಧನಂಜಯ ಕುಮಾರ್ MP ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಾನೆಮಂಗಳೂರಿನ ಸೇತುವೆಗೆ ಟೆಂಡರ್ ಆಯಿತು. ಅದು ಉದ್ಘಾಟನೆಗೊಂಡದ್ದು 2004ರಲ್ಲಿ ಧನಂಜಯ ಕುಮಾರ್ ಮಂತ್ರಿ ಆದಮೇಲೆ. ಹೇಳಿದ್ರೆ ಆ ಒಂದು ಸೇತುವೆಗೆ ತಗೊಂಡ ಸಮಯ 13 ವರ್ಷ. ಆದರೆ ಈ 15 ವರ್ಷದಲ್ಲಿ ನಾನಿದ್ದಾಗ ಒಂದು ರಸ್ತೆಯ ಕಾಮಗಾರಿ ಆಗ್ತಿತ್ತು. ಇವತ್ತು ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹೆದ್ದಾರಿಗಳು ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆ ಆಗ್ತಾ ಇದೆ. ನಾನು ವಿಶೇಷವಾಗಿ ನನ್ನ ಮಿತ್ರ ಪ್ರತಾಪ್ ಸಿಂಹನಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಹೇಳಿದ್ರೆ, ಕಳೆದ ಬಾರಿ ನಾನು ರಾಜ್ಯಾಧ್ಯಕ್ಷನಾಗಿದ್ದೆ. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು. ಒಂದು ಕಡೆಯಿಂದ ಒತ್ತಡ, ಲೋಕಸಭಾ ಅಧಿವೇಶನದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಗ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳು ನಿಲ್ಲಬಾರ್ದು, ಅದು ಕುಂಠಿತ ಆಗಬಾರ್ದು. ಅತಿ ಹೆಚ್ಚು ಪ್ರಭಾವಶಾಲಿಯಾಗಿರ್ತಕ್ಕಂಥ ಪ್ರತಾಪ್ ಸಿಂಹನಿಗೆ ಅತಿ ಹೆಚ್ಚು ಮಿತ್ರರಿದ್ದಾರೆ ಲೋಕಸಭೆಯೊಳಗೆ. ಆ ಮಿತ್ರರ್ಯಾರು ಎಲ್ಲ ಅಧಿಕಾರಿಗಳ ಸಂಬಂಧ ಇದೆ. ನನ್ನ ಜಿಲ್ಲೆಯ ಸಮಸ್ಯೆಗಳು ಬಂದಾಗ ಪ್ರತಾಪ್ ಸಿಂಹರಿಗೆ ಫೋನ್ ಮಾಡ್ತಿದ್ದೆ. ಪ್ರತಾಪ್ ಸಿಂಹ ನನ್ನ ಜೊತೆಯಲ್ಲಿ ನಿಂತು ಇವತ್ತು ಮಾನಿ, ಮೈಸೂರು,
ಟೆಂಡರ್ ಹಂತಕ್ಕೆ ಬಂದಿದ್ದರೆ ಅದಕ್ಕೆ ದೊಡ್ಡ ಕೊಡುಗೆ ಪ್ರತಾಪ್ ಸಿಂಹರದ್ದು ಇವತ್ತು ಮಾನಿ ಮೈಸೂರು ಆಗ್ತಾ ಇದೆ. ಮಡಿಕೇರಿವರೆಗಿನ ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಇವತ್ತು ಪ್ರತಾಪ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಯೋಜನೆಗಳನ್ನು, ರಾಷ್ಟ್ರೀಯ ಹೆದ್ದಾರಿಗಳನ್ನು ತಂದ ಕೀರ್ತಿ ಯಾರಿಗಿದೆ ಹೇಳಿದ್ರೆ ಅದು ಪ್ರತಾಪ್ ಸಿಂಹರಿಗಿದೆ. ಹಾಗಾಗಿ ಪ್ರತಾಪ್ ಸಿಂಹರ ಮಿತ್ರತ್ವ ನನಗೆ ಇಲ್ಲಿ ಲಾಭ ಆಗಿದೆ. ಬಿಕರ್ನಗಟ್ಟೆಯಿಂದ ಸಾಣೂರಿನ ರಸ್ತೆಗಳಿಗೆ ಸಮಸ್ಯೆಗಳಿದ್ದಾವೆ, ಪ್ರತಾಪ್ ಸಿಂಹರನ್ನು ಕರ್ಕೊಂಡು ಹೋಗ್ತಿದೆ. ಹಾಗಾಗಿ ಈ ಜಿಲ್ಲೆಯ ಎಲ್ಲ ಸಮಸ್ಯೆಗಳಿಗೆ ಜೊತೆಯಲ್ಲಿ ಸ್ಪಂದನೆ ಮಾಡಿದವರು ಯಾರು? ಪ್ರತಾಪ್ ಸಿಂಹ. ಅದಕ್ಕೋಸ್ಕರ ನಾನು ಹೇಳಿದೆ ಇವತ್ತು ನನ್ನ ಕ್ಷೇತ್ರಕ್ಕೆ ಬರಬೇಕು, ಇವತ್ತು ಇಲ್ಲಿ ಮಾತನಾಡಬೇಕು ನೀವು ಲೋಕಸಭೆಯಲ್ಲಿ. ಹಾಗಾಗಿ ಹೇಳಿದೆ ಒಬ್ಬ ಪ್ರತಾಪ್ ಸಿಂಹ ಸಹಕಾರ ನನಗೆ ಅದ್ಭುತವಾಗಿ ಇವತ್ತು ನಮ್ಮ ಕಾರ್ಯಗಳಿಗೆ, ಯೋಜನೆಗಳಿಗೆ ಸಹಕಾರಗಳನ್ನು ಕೊಟ್ಟಿದೆ. ಹಾಗಾಗಿ ಹೇಳಿದೆ ಈ 1,13,000 ಕೋಟಿ ರೂಪಾಯಿ ತರುವುದಕ್ಕೆ ಕಾರಣ ಯಾರು? ನೀವು ಹಾಕಿರುವ ಮತ, ನೀವು ಹಾಕಿರುವ ಆಶೀರ್ವಾದ. ಅದಕ್ಕೋಸ್ಕರ ನಾನು ಇಷ್ಟೇ ಹೇಳ್ತೇನೆ, ಸಮಯದ ಅಭಾವ ಇದೆ. ಪ್ರತಾಪ್ ಸಿಂಹ ಮಾತನಾಡಬೇಕಾಗಿದೆ, ಬಾಕುಳಿದವರು ಮಾತನಾಡಬೇಕಾಗಿದೆ. 15 ವರ್ಷಗಳ ಕಾಲ ಮನೆಯ ಮಗನಂತೆ ನೀವು ನನಗೆ ಹರಿಸಿದ್ದೀರಿ. ನಿಮ್ಮ ಮೇಲೆ ಆಶೀರ್ವಾದದಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೇನೆ, ಆದರ್ಶವಾದ ರಾಜಕಾರಣವನ್ನು ಮಾಡಿದ್ದೇನೆ. ಮೊನ್ನೆ ಲೋಕಸಭಾ ಸದಸ್ಯರ ಸ್ಥಾನಕ್ಕೆ ಬ್ರಿಜೇಶ್ ಚೌಟ್ರ ಆಯ್ಕೆಯಾದಾಗ ಬಹಳಷ್ಟು ಜನ ನನ್ನ ಕಡೆ ನೋಡಿದರು, ಪ್ರತಾಪ್ ಕಡೆ ನೋಡಿದರು. ನಾವು ಸ್ವಯಂ ಸೇವಕರು, ನಾವು ಆದರ್ಶದ ವಿಚಾರ ಹಿಡ್ಕೊಂಡು ಬಂದಿದ್ದೇವೆ, ನಾವು ವಿಚಾರಧಾರೆ ಹಿಡ್ಕೊಂಡು ಬಂದಿದ್ದೇವೆ, ನಾವು ಪ್ರಚಾರ ಹಿಡ್ಕೊಂಡು ಬಂದಿಲ್ಲ. ವಿಚಾರಧಾರೆ ಮತ್ತು ಸಿದ್ಧಾಂತಕ್ಕೆ ನಮ್ಮ ಜೀವನವನ್ನು ಅರ್ಪಣೆ ಮಾಡಿದ್ದೇವೆ. ಅಧಿಕಾರಕ್ಕಾಗಿ ಅಲ್ಲ, ಅಧಿಕಾರದ ಹಿಂದೆ ಹೊರಡೋರಲ್ಲ, ಅಧಿಕಾರಕ್ಕಾಗಿ ಹೋರಾಟ ಮಾಡೋರಲ್ಲ. ನಾವು ಭಾರತಾಂಬೆಗೋಸ್ಕರ ಹೋರಾಟ ಮಾಡುವವರು, ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು, ರಾಷ್ಟ್ರೀಯ ವಿಚಾರಧಾರೆಗೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು. ಹಾಗಾಗಿ ಬಹಳ ಸಂತೋಷಪೂರ್ವಕವಾಗಿ ನಾನು ಅಭ್ಯರ್ಥಿ ಆಯ್ಕೆಯಾದ ತಕ್ಷಣ ನಾನು ಕರೆದೆ, ಬ್ರಿಜೇಶ್ ಚೌಟ್ರನ್ನ ಸ್ವಾಗತ ಮಾಡಿದೆ. ನಿಮ್ಮ ಜೊತೆ ನಾನಿದ್ದೇನೆ, 3.5 ಲಕ್ಷದ ಮತದಾಂತರಿಂದ ಗೆಲ್ಲಿಸುವುದಕ್ಕೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ. ಹಾಗಾಗಿ ನಾವು ಆದರ್ಶದ ಹಿಂದೆ ಬಂದವರು, ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರೆಯನ್ನು ಹಿಡ್ಕೊಂಡು ಬಂದವರು. ಸಂಘದ ಸ್ವಯಂ ಸೇವಕನಾದಾಗ ನಮಗೆ MP ಆಗ್ತೇವೆ, MLA ಆಗ್ತೇವೆ ಕನಸುಗಳಿರಲಿಲ್ಲ. ಆ ವಿಚಾರಧಾರೆಗೆ ಯಾಕೆ ಬಂದೆವು? ಒಂದು ಸಿದ್ಧಾಂತವನ್ನು ನಂಬಿ ಬಂದೆವು. ಆ ಸಿದ್ಧಾಂತ ಏನು? ಪರಮ ವೈಭವನ್ನೇತು ಮೇತತ್ವ ರಾಷ್ಟ್ರ, ಪರಮ ವೈಭವ ಸ್ಥಿತಿಗೆ ಭಾರತವನ್ನು ಕೊಂಡೊಯ್ಯತಕ್ಕಂಥ ಸಂಕಲ್ಪ, ಹಿರಿಯರ ಸಂಕಲ್ಪ. ಇವತ್ತೊಬ್ಬ ಸ್ವಯಂ ಸೇವಕನಿಗೆ ಆನಂದ ಏನು? ನರೇಂದ್ರ ಮೋದಿಯ ಆಡಳಿತದಲ್ಲಿ ಪರಂ ವೈಭವನ್ನೇತು ಮೇತತ್ವ ಆಡಳಿತ ನಡೀತಾ ಇದೆ. ಜಗದ್ವಂದ್ಯ ಭಾರತ ನಿರ್ಮಾಣ ಆಗ್ತಾ ಇದೆ. ಒಬ್ಬ ಸ್ವಯಂ ಸೇವಕನಿಗೆ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ದಿನಗಳಿಲ್ಲ. ಹಾಗಾಗಿ ಬಹಳ ಆನಂದಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಿದೆ. ನಾನು ಪ್ರತಾಪ್ ಸಿಂಹನಿಗೆ ಅಭಿನಂದನೆ ಸಲ್ಲಿಸ್ತೇನೆ. 10 ವರ್ಷಗಳ ಕಾಲ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದವರು ಪ್ರತಾಪ್ ಸಿಂಹ. ಹೋರಾಟಗಳನ್ನು ಮಾಡಿಕೊಂಡು ಬಂದವರು, ಹಿಂದೂ ವಿಚಾರಕ್ಕೆ ಬದ್ಧತೆಯನ್ನು ತೋರಿಸಿದವರು. ಇವತ್ತು ಪ್ರತಾಪ್ ಸಿಂಹರಿಗೆ ಸೀಟ್ ಇಲ್ಲ, ಒಡೆಯರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿರ್ತಕ್ಕಂಥ ಆದರ್ಶವನ್ನು ಪ್ರತಾಪ್ ಸಿಂಹ ನಿಂತರೂ ಒಡೆಯರನ್ನು ಗೆಲ್ಲಿಸಿಕೊಡ್ತೇನೆ ಅನ್ನತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿ. ಇದು ಒಬ್ಬ ಸ್ವಯಂ ಸೇವಕನಿಗಿರಬೇಕಾಗಿರ್ತಕ್ಕಂಥ, ಇದೊಂದು ಕಾರ್ಯಕರ್ತನಿಗಿರಬೇಕಾಗಿರ್ತಕ್ಕಂಥ ಲಕ್ಷಣ. ಹಾಗಾಗಿ ಹೇಳಿದೆ, ನೀವು ಕೊಟ್ಟಿರುವಂಥ ಆಶೀರ್ವಾದ ಸುದೀರ್ಘವಾಗಿರ್ತಕ್ಕಂಥ 15 ವರ್ಷಗಳ ಪಯಣಕ್ಕೆ ನಮಗೆ ಆಶೀರ್ವಾದವನ್ನು ಮಾಡಿದೆ. ಈ ಜಿಲ್ಲೆಯ ಇತಿಹಾಸ ತೆಗೆದು ನೋಡಿ, ಅತಿ ಹೆಚ್ಚು ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿದ್ದವರು ಜನಾರ್ದನ್ ಪೂಜಾರಿ ಅವರು 14 ವರ್ಷ, ಆನಂತರ ಧನಂಜಯ ಕುಮಾರ್ 12 ವರ್ಷ. ನನಗೆ ಬಹಳ ಆನಂದ ಇದೆ, 15 ವರ್ಷಗಳ ಕಾಲ ಸುದೀರ್ಘಾವಧಿಗೆ ಲೋಕಸಭಾ ಸದಸ್ಯನಾಗಿರ್ತಕ್ಕಂಥ ಯೋಗ ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂದಿದೆ. ಆ ಯೋಗದಿಂದ ಪರಿಣಾಮವಾಗಿ ಯಾರೇ ಬೇಕಿದ್ರೆ ಹೇಳಿ, ಸವಾಲಾಗಲಿ. ಬಹಳಷ್ಟು ಜನ ಪತ್ರಿಕೆಗಳಲ್ಲಿ ಸವಾಲನ್ನು ನೋಡಿದ್ದೆ ನಾನು ಕಾಂಗ್ರೆಸ್ಸಿಗರದು. 1,13,000 ಕೋಟಿ ರೂಪಾಯಿ ಹೇಗೆ ಬಂತು? ನಮ್ಮ ಹತ್ರ ಅಂಕಿ ಅಂಶಗಳಿದ್ದಾವೆ, ದಾಖಲೆಗಳಿದ್ದಾವೆ, ನಾವು ಮಾಡಿರ್ತಕ್ಕಂಥ ಯೋಜನೆಗಳಿದ್ದಾವೆ. 1,13,000 ಕೋಟಿ ಸ್ವಾತಂತ್ರ್ಯ ನಂತರ ಬಂದಿದ್ರೆ ಅದು ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಈ ಜಿಲ್ಲೆಗೆ ತಂದಿದ್ದೇವೆ ಅನ್ನತಕ್ಕಂಥ ಆನಂದ ಇದೆ, ವಿಶ್ವಾಸಗಳಿದ್ದಾವೆ. ಹಾಗೆ ಹೇಳಿದೆ, ಅಭಿವೃದ್ಧಿಯ ಪರ ಇವತ್ತು ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಸಮಯದ ಅಭಾವಕ್ಕೋಸ್ಕರ ಎಲ್ಲವನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಿಮ್ಮೆಲ್ಲರ ಸಹಕಾರ ನನಗೆ ಭಾಳ ಆನಂದ ಆಗ್ತದೆ. 15 ವರ್ಷಗಳ ಕಾಲ ಒಂದು ಬಾರಿ 4 ಶಾಸಕರನ್ನು ಪಡೆದಿದ್ದೀವಿ. ಮಲ್ಲಿಕಾ ಪ್ರಸಾದ್ ಆಗ ಶಾಸಕಿಯಾಗಿದ್ದರು. ಆ 4 ಶಾಸಕರ ಜೊತೆಗೆ ನಮ್ಮ ಸಂಬಂಧಗಳು ಬಹಳ ಚೆನ್ನಾಗಿತ್ತು. ಆ ನಂತರದ ದಿನಗಳಲ್ಲಿ 7 ಶಾಸಕರನ್ನು ಕಳ್ಕೊಂಡೆ, ಒಂದೇ ಒಂದು ಶಾಸಕ ಅಂಗಾರ ಮಾತ್ರ ಇದ್ದರು. 7 ಕಾಂಗ್ರೆಸ್ ಇದ್ದಾಗ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂತು. ಎತ್ತಿನ ಒಳಗೆ ಪಾದಯಾತ್ರೆ ಮಾಡಿದೆ, ಎತ್ತಿನ ಹೊಳೆಯ ರಥಯಾತ್ರೆಯನ್ನು ಮಾಡಿದೆವು. ಇಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ನಾನು ಪ್ರತಾಪ್ ಸಿಂಹ ಸೇರಿ ಕುಶಾಲ್ ನಗರದಿಂದ ಮಂಗಳೂರುವರೆಗೆ ಪಾದಯಾತ್ರೆಯನ್ನು ಮಾಡಿದೆವು. ಹಿಂದೂ ಯುವಕರಿಗೆ ನ್ಯಾಯವನ್ನು ಕೊಡಿ ಅಂತ ಹೇಳ್ತಕ್ಕಂಥ ಹೋರಾಟವನ್ನು ಮಾಡಿದೆವು. ಆ ಸಂದರ್ಭದಲ್ಲಿ ಹೋರಾಟದ ಮುಖಾಂತರವಾಗಿ ಮತ್ತೆ 7 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ತರತಕ್ಕಂಥ ಪ್ರಯತ್ನಗಳಾಯಿತು. ಮತ್ತೆ 7 ಜನ ಶಾಸಕರು, ಹರೀಶ್ ಪುಂಜರ, ಸಂಜೀವ ಮಠಂದೂರು ಎಲ್ಲರೂ ಇರತಕ್ಕಂಥ ಕಾಲಘಟ್ಟದಲ್ಲಿ ಅನ್ಯೋನ್ಯತೆಯಿಂದ ನಾವು ಅಣ್ಣ ತಮ್ಮಂದರಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದೇವೆ. 1,13,000 ಕೋಟಿ ಯೋಜನೆಗಳು ಅನುಷ್ಠಾನಗೊಳ್ಳಲಿಕ್ಕೆ ಎಲ್ಲ ಶಾಸಕರ ಸಹಕಾರಗಳು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ನಾವು ಸೇರಿದ್ದೇವೆ. ಇಲ್ಲಿ ಲೋಕಸಭಾ ಚುನಾವಣೆ, ಪ್ರಧಾನಮಂತ್ರಿಗಳು ಹೇಳಿರುವ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ರಾಷ್ಟ್ರೀಯ ಕಾರ್ಯಕಾರಿಣಿಯ ಸಮಾರೋಪದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದರು, ಈ ದೇಶದಲ್ಲಿ 400 ಸ್ಥಾನಗಳನ್ನು ಪಡೆದು BJP ಗೆದ್ದಾಗ ಅದು BJPಯ ಗೆಲುವಲ್ಲ,
ಈ ದೇಶದಲ್ಲಿ 10 ಮುಖ್ಯಮಂತ್ರಿಗಳನ್ನು ಪಡೆದು ಗೆದ್ದಾಗ ಅದು BJPಯ ಗೆಲುವಲ್ಲ. ಈ ದೇಶದಲ್ಲಿ 1,500 ಶಾಸಕರನ್ನು ಗೆದ್ದಾಗ ಅದು BJPಯ ಗೆಲುವಲ್ಲ. ಗೆಲುವು ಯಾವುದು? ಮತಗಟ್ಟೆಯನ್ನು ಗೆದ್ದು ದೇಶವನ್ನು ಗೆದ್ದಾಗ ಅದು BJPಯ ಗೆಲುವು, ಶಾಶ್ವತವಾಗಿರ್ತಕ್ಕಂಥ ಗೆಲುವಾಗುತ್ತೆ. ಹಾಗಾಗಿ ಮತಗಟ್ಟೆಯನ್ನು ಗೆಲ್ಲತಕ್ಕಂಥ ಸಂಕಲ್ಪಗಳಾಗಬೇಕಾಗಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಒಬ್ಬೊಬ್ಬ ಕಾರ್ಯಕರ್ತ ನಿಶ್ಚಯ ಮಾಡಬೇಕು, ಮುಂದಿನ ಚುನಾವಣೆಯಲ್ಲಿ ನನ್ನ ಮತಗಟ್ಟೆಯಲ್ಲಿ ಅತಿ ಹೆಚ್ಚು ಲೀಡ್ ತಂದು ಕೊಡ್ತೇನೆ ಅನ್ನತಕ್ಕಂಥ ವಿಶ್ವಾಸ ನಮ್ಮಲ್ಲಿರಬೇಕು. ಆ ಮತಗಟ್ಟೆಯ ಲೀಡನ್ನು ತಂದು ಕೊಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸಬೇಕು. ಹಾಗಾಗಿ ಹೇಳಿದೆ, ನನಗೆ ವಿಶ್ವಾಸ ಇದೆ ಈ ಬಾರಿ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ವಾತಾವರಣ ನಮ್ಮ ಪರವಾಗಿದೆ. ಇಡೀ ಜಿಲ್ಲೆಯಲ್ಲಿ ವಾತಾವರಣ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಬಾಲರಾಮನ ಪ್ರತಿಷ್ಠೆಯ ನಂತರ ಇಡೀ ಜಿಲ್ಲೆಯಲ್ಲಿ ಬದಲಾವಣೆಯ ಆಗಿದೆ, ಪರಿವರ್ತನೆ ಕಾಲಘಟ್ಟಗಳು ಬಂದಾವೆ. ಆ ಕಾಲಘಟ್ಟದಲ್ಲಿ ಜನ ನಿಶ್ಚಯ ಮಾಡಿದ್ದಾರೆ, ಮತವನ್ನು BJPಗೆ ಹಾಕಬೇಕು. ಹಾಗಾಗಿ ನಾವು ಕಾರ್ಯಕರ್ತರು ಇವತ್ತಿನಿಂದ ವಿರಮಿಸದೆ ಮನೆ ಮನೆಗಳಿಗೆ ತೆರಳಿ ನರೇಂದ್ರ ಮೋದಿಯವರ ಸಾಧನೆಯನ್ನು ಮನೆ ಮನೆಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು. ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳು, ನಮ್ಮ ವಿಚಾರಧಾರೆಗೆ ಬದ್ಧತೆಗಳು ಬಂದಿದ್ದಾವೆ. ಸಾಂಸ್ಕೃತಿಕ ಭಾರತ ಎದ್ದು ನಿಂತಿದೆ. ಜಗತ್ತು ಭಾರತ ಕಡೆಗೆ ನೋಡುವಂಥ ಕಾಲಘಟ್ಟದಲ್ಲಿದ್ದೇವೆ. ನರೇಂದ್ರ ಮೋದಿಯವರ ಆಡಳಿತವನ್ನು ಇವತ್ತು ಜನ ಒಪ್ಪಿದ್ದಾರೆ, ಇಡೀ ದೇಶದಲ್ಲಿ ಒಪ್ತಾ ಇದ್ದಾರೆ. ನಾನು ಕೇರಳದ ಪ್ರವಾಸ ಮಾಡಿ ಬಂದೆ. ಅಲ್ಲಿ ಮೊನ್ನೆ ಯುವ ಜನತೆ ಮೀಟಿಂಗನ್ನು ತಗೊಂಡಿದ್ದರು. ಆ ಸಭೆಯಲ್ಲಿ ನಾನು ಕೂತಿದ್ದೆ. ಅಲ್ಲಿರ್ತಕ್ಕಂಥ 90% ಯುವ ಜನತೆ ಒಂದೇ ಮಾತು ಹೇಳಿದ್ದಾರೆ, ಮುಂದಿನ ಪ್ರಧಾನಿ ನರೇಂದ್ರ ಮೋದಿ, ಮುಂದಿನ ಪ್ರಧಾನಿ ನರೇಂದ್ರ ಮೋದಿ, ಮುಂದಿನ. ಅದು ಯಾವ ರಾಜ್ಯದಲ್ಲಿ? ಕಮ್ಯುನಿಸ್ಟರು ಇರತಕ್ಕಂಥ ರಾಜ್ಯದಲ್ಲಿ. ಹಾಗಾಗಿ ಹೇಳಿದೆ, ಇಡೀ ದೇಶದಲ್ಲಿ ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ. ಹಾಗಾಗಿ ಆ ಪರಿವರ್ತನೆಯ ಗಾಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ನಾನಿಷ್ಟೇ ವಿನಂತಿ ಮಾಡ್ತೇನೆ, ಗೆಲುವಿಗೆ ವಿಜಯ ಅಂತ ಹೆಸರು, ಗೆಲುವಿಗೆ ವಿಜಯ. 8 ಚುನಾವಣೆಯ ಲೋಕಸಭಾ ಚುನಾವಣೆಯಲ್ಲಿ ನಾವು ವಿಜಯವನ್ನು ಸಾಧಿಸಿದ್ದೀವಿ. ಆ ವಿಜಯವನ್ನು ಸಾಧಿಸಿ ಗೆದ್ದದ್ದಕ್ಕೆ ಇತಿಹಾಸ ನಿರ್ಮಾಣ ಅಂತ ಹೇಳ್ತಾರೆ. ನಾವು 2,73,000 ಕಳೆದ ಸಾರಿ ಪಡೆದಿದ್ದೇವೆ. ಈ ಸಾರಿ 3.5 ಲಕ್ಷವನ್ನು ಪಡೆಯುವುದರ ಮುಖಾಂತರ ಇತಿಹಾಸ ನಿರ್ಮಾಣದ ಕಾರ್ಯವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಹಾಗಾಗಿ ಪುತ್ತೂರಿನ ಕಾರ್ಯಕರ್ತರು ನಿಶ್ಚಯ ಮಾಡಬೇಕು. ಕಳೆದ ಬಾರಿ 43,000 ಮತಗಳ ಅಂತರದಿಂದ ನಾವು ಗೆದ್ದಿದ್ದೇವೆ. ಈ ಬಾರಿ 70,000 ಮತಗಳ ಅಂತರವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ತಂದು ಕೊಡಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ಪ್ರತಾಪ್ ಸಿಂಹ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ಕೆ ಶುಭವನ್ನಾರಿ. ಮುಂದಕ್ಕೆ ಬೆಳ್ತಂಗಡಿಯ ಯುವ ನಾಯಕರು ಮತ್ತು ನಮ್ಮ ಶಾಸಕರು ಆಗಿರತಕ್ಕಂಥ ಹರೀಶ್ ಪೂಂಜರ್ ಅವರಿಗೆ ಮಾತಿಗಾಗಿ ವೇದಿಕೆ. ಅದೇ ರೀತಿ ಉಮೇಶ್ ಕೊಡಿಬೈಲು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಹ ಸಂಚಾಲಕರು, ದಯವಿಟ್ಟು ವೇದಿಕೆಗೆ ಬರಬೇಕು. ಅವರನ್ನು ನಾಗೇಶ್ ಕೆಮ್ಮಯ್ಯ ಅವರು ಶಾಲು ಹೊದಿಸಿ ಗೌರವಿಸಬೇಕು. ಉಮೇಶ್ ಕೊಡಿಬೈಲು. ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಮಂಡಲದ ಕಾರ್ಯಕರ್ತರ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸವನ್ನಂಚಿದನ ಭಾರತೀಯ ಜನತಾ ಪಾರ್ಟಿದ ಜಿಲ್ಲಾಧ್ಯಕ್ಷರಂಚಿನ ಸತೀಶ್ ಕುಂಪಳ ಮೇರೆ ಅಂಚನೆ ವೇದಿಕೆಯ ಉಪಸ್ಥಿತರಿಪ್ಪನಂಚಿನ ಸಂಸತ್ ಸದಸ್ಯರಂಚಿನ ನಳಿನ್ ಕುಮಾರ್ ಕಟೀಲ್ರೆ, ಮೈಸೂರದ ಸಂಸತ್ ಸದಸ್ಯರಂಚಿನ ಪ್ರತಾಪ್ ಸಿಂಹ ಮೇರೆ, ಅಂಚನೆ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಲಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ, ವೇದಿಕೆದ ಮಿತ್ತುಪ್ಪುನಂಚಿನ ಮಾತ ಗಣ್ಯರೇ ಸೇರಿದನಚಿನ ಮಾತ ಸಜ್ಜನ ಬಂಧುಲೆ, ಪತ್ರಿಕಾ ಮಾಧ್ಯಮದ ಬಂಧುಲೆ, ಪುತ್ತೂರದ ಇನ್ನಿತ ಕಾರ್ಯಕರ್ತರ ಸಮಾವೇಶ ಒಂದು ವಿಶಿಷ್ಟ ಆಯ್ನಂಚಿನ ಸಮಾವೇಶ ಪ್ರಸದನ್ನ ದಯಪಂಡ ರಾಜ್ಯದ ರಡ್ಡು ಸಿಂಹಲು ಒಂದೇ ವೇದಿಕೆ ಕುಲ್ಲಂಚಿನ ಸಮಾವೇಶ ಪುತ್ತೂರದ ಕಾರ್ಯಕರ್ತರ ಸಮಾವೇಶ ಅಂದ್ಕೊಂಡ್ರೆ ಭಾರಿ ಸಂತೋಷನ ಪಡೆಪೆ. ಪ್ರತಾಪ್ ಸಿಂಹ ನಾಯಕರ್ಲ ನಮ್ಮ ಪ್ರತಾಪ್ ಸಿಂಹ ಇರ್ಲ ಇನ್ನು ಒಂದೇ ವೇದಿಕೆ ಪುತ್ತೂರದ ಈ ಕಾರ್ಯಕ್ರಮ ಬ್ರಿಜೇಶ್ ಚೌಟರೇನು 4 ಲಕ್ಷ ಅಂತರಡು ಗೆಂದಾಯರ 2 ಜನ ಇನ್ನು ಪುತ್ತೂರದ ಕಾರ್ಯಕರ್ತರ ಸಮಾವೇಶ ಭಾಗವಹಿಸಿನ ಸಮಾವೇಶ. ಯಾನ ನರೇಂದ್ರ ಮೋದಿಯರ್ನ ಸಾಧನೆದ ಪಟ್ಟಿನ ಪಂಡ್ರೆ ಪೋಪುಜಿ ದಾಯಿಗಿಂದ ಕೇಂಡ ನಮ್ಮ ಇಲ್ಲಲ್ಲಿ ಪುನಚಿಂದ 10 ವರ್ಷದ ಮಿತ್ತದ ಜೋಕಲೆಗೆ ನರೇಂದ್ರ ಮೋದಿಯರ ದಾದ ಮಲ್ತೇರ ಮಗ ಅಂದ ಕೇಂಡ ಮಗಳೇ ಅಂದ ಕೇಂಡ ನಮ್ಮದು ಜಾಸ್ತಿ ಆ ಜೋಕುಲು ಪನ್ಪ ಆತ ಮಲ್ಲ ಮಟ್ಟಡು ನರೇಂದ್ರ ಮೋದಿಯರ ಸಾಧನೆನೇ ಇನ್ನು ಈ ದೇಶದ ಮಲ್ತನಂಚಿನ ಕೆಲಸನೇ ಸ್ವತಂತ್ರ ಭಾರತದ ಇತಿಹಾಸದ ಉವಾನ್ಲೊಂಜಿ ಪ್ರಧಾನಮಂತ್ರಿ ಮಲ್ತಿತ್ತೇರ್ನಾಂಡ ಅವು ನಮ್ಮ ಹೆಮ್ಮೆದ ಮೋಕೆದ ನರೇಂದ್ರ ಮೋದಿಯರಿಂದ ನಾನು ಈ ಸಂದರ್ಭದ ಪಂದ್ರೆ ಭಾರಿ ಸಂತೋಷನ ಪಡೆ ಹೊಂದಿಲ್ಲ. ನಮ್ಮ ಕಾರ್ಯಕರ್ತರು
ಚುನಾವಣೆದ ಸಂದರ್ಭಡು ಬೂತುಡು ಇಲ್ಲಿಲ್ಲಡೆ ಪೋನಾಗ ಪನೋಡಾಯನಂಚಿನ ಒಂದು ವಿಚಾರಲೇನು ನಿಖಲ ಗಮನ ಕನಪೆ. ಸನ್ಮಾನ್ಯ ನರೇಂದ್ರ ಮೋದಿಯರು ಕೃಷಿ ಸನ್ಮಾನ್ ಯೋಜನೆಯನ್ನು ಕೊರಿಯರು. ಒಂದು ಕೃಷಿಕಾಗ 5,000 ರೂಪಾಯಿನ ఆయన ಅಕೌಂಟ್ಗೂ ನೇರವಾದ ಪಾಡ್ನಂಚಿನ ಕೆಲಸನ ಮಲ್ತೇರು. ಅವೇ ಸಂದರ್ಭಡು ಯಡಿಯೂರಪ್ಪರು ಕೃಷಿಕರಿಗೆ ಶಕ್ತಿ ಆವಡನ್ ಪನ್ಪುನಚಿನ ದೃಷ್ಟಿನಿಧಿ ಒಂದು 4,000 ರೂಪಾಯಿ ಕೃಷಿ ಸನ್ಮಾನಿಗೆ ಅಡಿಷನಲ್ ಆದ 4,000 ರೂಪಾಯಿ ಒವ್ವಾಲೊಂಜಿ ರಾಜ್ಯದ ರೈತರಿಗೆ ಕೊರನಂಚಿನ ಮುಖ್ಯಮಂತ್ರಿ ಸರ್ಕಾರ ಇತ್ತಂದ ನಾವು ಭಾರತೀಯ ಜನತಾ ಪಾರ್ಟಿದ ಸರ್ಕಾರ ಇನಿ ಇಲ್ಲಿಲ್ಲಡೆ ಪೋನಾಗ ರೈತರನ್ನ ಕಳ್ಳ ಪನೋಡು ಕಾಂಗ್ರೆಸ್ ತಕಲು ಓಟು ಕೇಂದ್ರ ಬಂದಾಗ ನಿಖಲ್ ಕೇನೋಡ ಏನಂಚಿದ ಪ್ರಶ್ನೆ ಯಡಿಯೂರಪ್ಪೇರು ಕೋರಿನಂಚಿದ 4,000 ರೂಪಾಯಿ ಓಂಡು ಸ್ವಾಮಿ ಇಂದ ನಿಖಲ್ ಕಾಂಗ್ರೆಸ್ದ ಕಾರ್ಯಕರ್ತರ ಪ್ರಶ್ನೆ ಮಲ್ಪೋಡು ಒಂದು ಪನ್ಪುನಚಿನ ವಿಚಾರನ ರೈತರನ್ನ ಗಮನ ಕನಪುನಚಿನ ಕೆಲಸ ಕಾರ್ಯಕರ್ತರದು ನಮ್ಮ ಮಲ್ಪೋಡು. ಯಡಿಯೂರಪ್ಪೇರ್ನ ಕಾಲಾವಧಿಡು ಹೈನುಗಾರಿಕೆ ಮಲ್ಪುನಂಚಿದ್ನಕ್ಲಿಗೆ ಪ್ರೋತ್ಸಾಹಧನ ಕೊರ್ಪುನಚಿನ ಪೇರಿಗೆ ಪ್ರೋತ್ಸಾಹಧನ ಕೊರ್ಪುನಚಿನ ಕೆಲಸನ ಯಡಿಯೂರಪ್ಪನ ಸರ್ಕಾರ ಮಲ್ತಂಡು. ಇನ್ನಿತ ಕಾಂಗ್ರೆಸ್ ಸರ್ಕಾರ ಇನಿ ಪ್ರೋತ್ಸಾಹಧನ ಕೊರೊಂದಿಜ್ಜೇರಿ ಅಂತ ಪನ್ಪುನೇನು ಹಳ್ಳಿಯಲ್ಲಿ ಇಡಿಪುನಚಿನ ರೈತರನ್ನ ಗಮನಕ್ಕನವಡು ಹೈನುಗಾರಿಕೆ ಉದ್ಯಮ ಮಲ್ಪುನಚಿನ ಗಮನಕ್ಕನವಡು ಕಾಂಗ್ರೆಸ್ದ ಕಾರ್ಯಕರ್ತರು ಓಟುಗೂ ಬಂದಾಗ ಈ ಪ್ರಶ್ನೆ ನಿಖಲ್ ಕೇನೋಡು ಪನ್ಪುನಚಿನ ಪಾತೆರನ್ನು ಪನೋದು. ಪ್ರಾಯಶಃ ಇನಿ ಸಿದ್ದರಾಮಯ್ಯನ ಸರ್ಕಾರ ಬತ್ತಿ ಬುಕ್ಕ ನಿಖಲ್ನ ಏತು ಜನತ ಗಮನಡು ಉಂಡ ಇಜ್ಜ ಗೊತ್ತು ಎನ್ನ ಗಮನಡು ಉಂಡು. ಇನಿ ವೃದ್ಧಾಪ್ಯ ವೇತನ ನಿಖಲ್ನ ಬೂತುಡುಪುನಚಿನ ವೃದ್ಧಾಪ್ಯ ವೇತನ ಪಡೆಯಿನಂಚಿನ ಫಲಾನುಭವಿನ ಕಳಪೋದು ಕೇನ್ಲೆ ಅಮ್ಮ ನಿಕ್ಲಿಗೆ ಇರೆಗೆ ವೃದ್ಧಾಪ್ಯ ವೇತನ ಬರಂದು ಏತು ಸಮಯ ಅಂಡ್ ಕೇಳಲಿ ಏತು ತಿಂಗೋಲಾಂಡ್ ಅಂತ ಕೇನ್ಲೆ ಅರೆಗೆ 3 ತಿಂಗೋಲಾಂಡ್ 4 ತಿಂಗೋಲ ಒಂದೇ ಆಯಿನಂಚಿನ ವೃದ್ಧಾಪ್ಯ ವೇತನ ಪಡೆಯವಂದಂಚಿನ ಅಪ್ಪೆಲ್ಲೆಡ ಪನ್ಲೆ ಕಾಂಗ್ರೆಸ್ ತಕ್ಕಲು ಬಂದಾಗ ಅಮ್ಮ ಇಂಕ್ 6 ತಿಂಗೋಲರ್ದು ಬಕ್ಕ ವೃದ್ಧಾಪ್ಯ ವೇತನ ಕೊರಂದನೇ ನಿಖಲ್ನ ಸಾಧನೆನ ಅಂದ್ ಕೇನೋಡು ಅಂತ ಪಂಡದ ಆ ಅಪ್ಪೆಲ್ಲೆಡ ಕೇನ್ಲೆ ವಿಧವ ವೇತನ ಇನಿ 6 ತಿಂಗೋಲಾಂಡ್ ವಿಧವ ವೇತನ ಕೊರಂದಂಚಿನ ಸರ್ಕಾರ ಇತ್ತಂದಂಡ ಇನಿ ಕಾಂಗ್ರೆಸ್ದ ಸರ್ಕಾರ ಅಕಲ್ಲ ಕೇಂದ್ರ ಪನ್ಲೆ ಕಾಂಗ್ರೆಸ್ದ ಕಾರ್ಯಕರ್ತರು ಬಂದಾಗ ವಿಧವ ವೇತನ ಕೊರಂದಂಚಿನ ಸಾಧನೆನೇ ನಿಖಲ್ನ ಸಾಧನೆ ಅಂತ ಕೇಂದ್ರ ಪ್ರಶ್ನೆ ನಿಖಲ್ ಪಾಡೋಡು. ಇನಿ ಓಡೆ ಮುಟ್ಟ ಬಣ್ಣಂದಾಂಡ ನಿಕ್ ನಮ್ಮ ಗ್ರಾಮ ಪಂಚಾಯತ್ ಇಡುಪುನಚಿನ VRW ನಕಲುಲೇರು ಅಂಗವಿಕಲ ಕಲ್ಯಾಣ ಇಲಾಖೆ ಕೆಲಸ ಮಲ್ಪುನಚಿನ ಗ್ರಾಮ ಪಂಚಾಯತ್ ಇಡುಪುನಚಿನ VRW ನಕಲು ಅಕಲೆಗೆ ಅಂಗವಿಕಲ ಕಲ್ಯಾಣ ಇಲಾಖೆ ಕೆಲಸ ಮಲ್ಪುನಂಚಿನ ಅಂಗವಿಕಲತೆಯನ್ನು ಆವೊಂದಿತ್ತಿನಂಚಿನ ಆ ಬಂಧುಲೆಗಳ 6 ತಿಂಗೋಲಾಂಡ್ ಸಂಬಳ ಒಂದೇ. ಪ್ರಾಯಶಃ ನಮ್ಮ ನೆನ್ನೆ ಜನಕ್ಲೆಗೆ ಮುಟ್ಟವನಚಿನ ಕೆಲಸನ ಕಾರ್ಯಕರ್ತರದು ನಮ್ಮ ಮಲ್ಪೋಡು ಒಂಜಿ ವ್ಯವಸ್ಥೆಡು ನರೇಂದ್ರ ಮೋದಿಯರ್ನ ಸಾಧನೆಯನ್ನು ಪನೊಂದು ಪೋಯ್ಲಕ್ಕನೆ ಒಂಜಿ ವ್ಯವಸ್ಥೆಡು ಕಾಂಗ್ರೆಸ್ ಸರ್ಕಾರ ಇನಿ ಮಲ್ತೊಂದು ಪುನಚಿನ ಅನಾಚಾರನ ಪನೋಡು. ಇನಿ ದೇಶನ ವಿಭಜನೆ ಮಲ್ಪುನಚಿನ ವ್ಯವಸ್ಥೆ DK ಶಿವಕುಮಾರ್ನ ಮಿಗ್ಗೆ DK ಸುರೇಶ್ ಪನ್ಪೇರಿ ದಕ್ಷಿಣ ಭಾರತನ ಬೇತೆ ರಾಜ್ಯ ದೇಶ ಮಲ್ಪೋಡು ಪನ್ಪುನಚಿನ ದೇಶ ವಿಘಟನೆ ಮಲ್ಪುನಚಿನ ಪಾತೆರ ಇನಿ ಒರಿ ಸಂಸದೆ ರಾಜ್ಯಸಭೆಗೆ ಚುನಾವಣೆ ಗೆಲ್ದಿ ಬೆಟ್ಟಿಗೆ ವಿಧಾನಸೌಧಡು ಇನಿ ಪಾಕಿಸ್ತಾನ ಪರ ಘೋಷಣೆ ಪಾಡ್ನಂಚಿನ ಸ್ಥಿತಿಗೆ ಇನ್ನಿತ್ತ ಕಾಂಗ್ರೆಸ್ ಸರ್ಕಾರ ಬೈದಿಂದಾಂಡ ಕಾಂಗ್ರೆಸ್ ತಕ್ಕಲ ಮನಸ್ಥಿತಿ ಉಂದುಂಡಾಂಡ. ಪ್ರಾಯಶಃ ಈ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ದ ಅಭ್ಯರ್ಥಿ ಪದ್ಮರಾಜರು ಪಂಡಿರು ಹಿಂದುತ್ವವನ್ನು ಛಿದ್ರಗೊಳಿಸವ ಹಿಂದುತ್ವವನ್ನು ತರೆಹಿಡಿದು ದೆತ್ತು ಪಾಡ್ಲಿ ಅಂತ ಪಂಡಿರು. ಪ್ರಾಯಶಃ ನೀವು ಪುತ್ತೂರದ ಈ ವೇದಿಕೆದ ಮೂಲಕ ಪದ್ಮರಾಜರಕ್ಕೇನುವೆ ಗೋ ಹಂತಕೆರೆಗೆ ಸಪೋರ್ಟ್ ಮಲ್ಪುನ ಮೂಲಕ ನಿಖಲು ಹಿಂದುತ್ವವನ್ನು ದೆತ್ತು ಪಾಡ್ಬಾರ ಲವ್ ಜಿಯಾದ್ ಮಲ್ಪುನಂಚಿತ್ನ ಆ ಹಂತಕೆರ್ನ ಪರವಾದ ನಿಖಲು ಬೆಂಬಲನ ಕೊರದು ನಿಖಲು ಹಿಂದುತ್ವವನ್ನು ಛಿದ್ರಗೊಳಿಸಬರ ಈ ದೇಶಡು ಪುನಂಚಿತ್ನ ಅವಲ ಈ ಜಿಲ್ಲೆಡು ಪುನಂಚಿತ್ನ ಹಿಂದೂ ಕಾರ್ಯಕರ್ತರ್ನ ನಾಲೈಡು ಹಿಂದುತ್ವ ಪುನತ್ ತಿಗಲಡೆ ಹಿಂದುತ್ವ ಪತ್ತೊಂದು ಕೆಲಸ ಮಲ್ಪುನಚಿಂದ ಕಾರ್ಯಕರ್ತರಿನಿ ದಕ್ಷಿಣ ಕನ್ನಡ ಜಿಲ್ಲೆದ ಎಂಕಲ್ನ ಈ ಜಿಲ್ಲೆದ ಹಿಂದುತ್ವನ ಪಾತೆರಿ ಅಂದಾಂಡ ನಿಖಲ್ನ ಅಜ್ಜಿ ಇಂದಿರಾ ಗಾಂಧಿ ಎಂಚ ಪುಡೆಯರ ನಿಖಲ್ನ ಅಜ್ಜಿಯರು ರಾಜೀವ್ ಗಾಂಧಿಯರು ಎಂಚ ಪುಡೆಯರ ನಿಖಲ್ನ ಸೋನಿಯಾ ಗಾಂಧಿಗಳ ಹಿಂದುತ್ವನ ಪಡಿಪಾಯರ ಸಾಧ್ಯ ಆಯ್ಜಿ. ಪ್ರಾಯಶಃ ಇತ್ತೇವರಿ ರಾಹುಲ್ ಗಾಂಧಿಯಿಂದಲೇ ರಾರನ ಪರಿಸ್ಥಿತಿ ಓಡೆ ಮುಟ್ಟ ಎತ್ತದನಂದು ಬಂಡಂದಾಂಡ ಎಂಕಲೆ ನಮ್ಮ ಹೇರಳನ ಕಾಲಘಟ್ಟೋಡು ಜೋಕರ್ ಏರಂದು ಕೇಂಡ ಚಾರ್ಲಿ ಚಾಪ್ಲಿಯಿಂದ ಪೂಜಾರ್ಪಣ ಅಂತೀರು ಅದ್ರ ಬಗ್ಗೆ ಎಂಕಲ್ನ ಕಾಲಘಟ್ಟಕ್ಕೆ ಬಂದಾಗ ಜೋಕರ್ ಏರಂದು ಕೇಂಡ ಮಿಸ್ಟರ್ ಬೀನ್ನ ಪೂಜಾರ್ಪಣ ಅಂತೀರು. ಇತ್ತದ 16 ವರ್ಷ 5 ವರ್ಷದ ಜೋಕರ್ ಏರ್ ಕೇಂಡ ರಾಹುಲ್ ಗಾಂಧಿನ ಪುದರ್ಪಣ ಪೇರು ರಾಹುಲ್ ಗಾಂಧಿ ಜೋಕರ್ ಅಂಚಿನ ಜೋಕರ್ನ ಪತ್ತೊಂದು ನಿಖಲು ಹಿಂದುತ್ವ ಪುಡಪೇರೆ ಪಿದಾಡಿಯರ್ನಾಂಡ ಒಂದು ಶತ ಮೂರ್ಖತನ ಅಂತ ಪನ್ಪುನೇನೆ ನಾನು ಈ ಸಂದರ್ಭ ಪನ್ಪೆ ಈ ಜಿಲ್ಲೆಡು ಹಿಂದುತ್ವಗೆ ಕೈಪಾಡಿಯರ್ನಾಂಡ ಸರ್ವನಾಶ ಆಪುನಂತೂ ಸತಸಿದ್ಧ ಅಂತ ಪನ್ಪುನೇನೆ ನಾನು ಈ ಸಂದರ್ಭ ಪನ್ರೆ ಭಾರಿ ಸಂತೋಷ ಪಡೆಯೊಂದಿಲ್ಲ. ಪ್ರಾಯಶಃ ಇನಿ ಪುತ್ತೂರದ ಜಾಸ್ತಿ ಬಾತಿರುಜಿ ಪುತ್ತೂರದ ಬೂತ್ ನಂಬರ್ 1
ಸಾಜ ರಾಧಣ್ಣ ಪುತ್ತೂರದ ಬೂತ್ ನಂಬರ್ 1 ನಗರದಲ್ಲ ಗ್ರಾಮಾಂತರದಲ್ಲ ಆ 1ನೇ ಬೂತ್ ನಂಬರ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ ಚುನಾವಣಾ ಪ್ರಚಾರ ಎಂಚ ಶುರು ಮಲ್ಪೋಡು ಕೆಂಡ 1 ಲಾವು 2 ಲಾವು 5 ಲಾವು 10 ಲಾವು ಚೆಂಡೆ ಬೊಟ್ಟುದು ದಯ ಚೆಂಡೆ ಬೊಟ್ಟು ಅನ್ನೋದು ಗೊತ್ತಾಣದ ಪುತ್ತೂರು ಚೆಂಡೆ ಬೊಟ್ಟುದು ಎಂಕಲ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಹೆಚ್ಚು ಲೀಡನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ದತ್ತು ಕೊರಪ ಅಭಿವೃದ್ಧಿ ಮಲ್ತ ಅಂದು ಚೆಂಡೆ ಬೊಟ್ಟುಂಡ ಯಾವಂದನ್ನ ಎಂಕಲ್ ಪುತ್ತೂರದ ವಿಧಾನಸಭಾ ಕ್ಷೇತ್ರದ ಬಾರಿ ಮಲ್ಲ ಪ್ರಮಾಣದ ಅಂತರಡ ಬಿಜೆಪಿನ ಗೆಲ್ತಬ ಅಂದ್ಕೊಂಡು ಚೆಂಡೆ ಬೊಟ್ಟುದು ಮತ ಪ್ರಚಾರನ ಸಂಜೆವಣ್ಣ ಈ ಪುತ್ತೂರು ಲೋಕ ವಿಧಾನಸಭಾ ಕ್ಷೇತ್ರದ ಪ್ರಾರಂಭ ಮಲ್ಪನ ಮೂಲಕ ಹಿಂದುತ್ವದ ಭದ್ರಕೋಟೆ ದಕ್ಷಿಣ ಕನ್ನಡ ಜಿಲ್ಲೆ ಹಿಡಿತಂದಾಂಡ ಅವು ಪುತ್ತೂರು ಅಂದಾತ ಧೈರ್ಯ ಬರಲಿ ಅಂದಾತ ಹಿಂದುತ್ವದ ಭದ್ರಕೋಟೆ ಇತ್ತಂದಾಂಡ ಅವು ಪುತ್ತೂರು ನಮ ಇನಿ ಅರುಣನ್ನೆಲ್ಲ ಬಿಜೆಪಿ ದೊಟ್ಟಿಗೆ ಉಳ್ಳೇರು ಅಂಜಾದು ಮತಟ್ಟು ಗೆಂದು ದೀಪು ಪುತ್ತೂರು ಮೂಜಿ ಜನತ ಟ್ರಯಾಂಗಲ್ ಫೈಟ್ ಹಿಡ್ದ ಅದು ಇನ್ನು ಅರುಣನ್ನೆಲ್ಲ ಬಿಜೆಪಿಲ ಒಟ್ಟಿಗೆ ಉಳ್ಳೇರು ಅತ್ಯಂತ ಹೆಚ್ಚು ಮತ ಭಾರತೀಯ ಜನತಾ ಪಾರ್ಟಿದ ನಮ ಈ ವಿಧಾನಸಭಾ ಕ್ಷೇತ್ರಡ್ ಎಲ್ಲಂಜಿದ ಲೋಕಸಭಾ ಕ್ಷೇತ್ರಡ್ ಸತೀಶ್ ಅಣ್ಣಗೆ ಯಾನ್ ಭರವಸೆ ಕೊಡ್ತೆ ಈ ಸರ್ತಿ ಜಿಲ್ಲೆಡ್ ಹೈಯೆಸ್ಟ್ ಲೀಡ್ ಎಂಕಲ್ ಮಲ್ಪ ಅಂದ್ ಪ್ರಸಾದನ್ನ ಎದುರು ಕುಲ್ದುಪ್ಪನಾಗ ಯಾನ ಇನ್ನೊಂದು ಅಡೇಗೆ ಪುರ ಉಂಟುದು ಎನ್ನ ಸೆಕೆಂಡ್ ಬತ್ತಲ ಮಲ್ಲೆಜ್ಜಿ ಈ ಸರ್ತಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಬ್ರಿಜೇಶ್ ಚೌಟರಿಗೆ ಬಾರಿ ಮಲ್ಲ ಅಂತರದ ಗೆಲುವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕೊರ್ಪರ ಪನ್ಪನಂಚಿನ ವಿಶ್ವಾಸದ ಮೂಲಕ ಆ ವಿಶ್ವಾಸನ ಒಂದು ಕೆಲಸ ಮಲ್ಪಗ ಇನಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಅಭಿವೃದ್ಧಿ ವಂಚಿತವಾಯಿನಂಚಿನ ಜಿಲ್ಲೆ ಬಿಜೆಪಿದ MLA ನಕ್ಲೆಗಿಲ್ಲ ಅಭಿವೃದ್ಧಿಗೆ ಕಾಸಿಜ್ಜಿ ಕಾಂಗ್ರೆಸ್ದ MLA ನಕ್ಲೆಗಿಲ್ಲ ಅಭಿವೃದ್ಧಿಗೆ ಕಾಸಿಜ್ಜಿ ಓಲಲ್ಲ ಯಾನ್ ಮಲ್ತೇನು ಅಭಿವೃದ್ಧಿದ ಕೆಲಸ ಅಂತ ಪಂಡದಿತ್ತಂದ ಅವು ಪುತ್ತೂರುಡು ಮಾತ್ರ ಸಂಜೆವಣ್ಣೆ ಮುನ್ನಡಿ ಪ್ರೆಸ್ ಮೀಟ್ ಮಲ್ತ ಪಂತೇರಿ ಯಾನ್ ಏಪ ಎಂಚಿನ ಕನತಿದೆ ಅಂತ ಪನ್ಪನೇನು ಸಂಜೆವಣ್ಣೆ ಭಾರಿ ಪೊರ್ಲುಡು ಪಂತೇರಿ ಅಂಚಾದ ರಾಜ್ಯಡ್ ಅಭಿವೃದ್ಧಿಗೆ ಕಾಂಗ್ರೆಸ್ ತಕ್ಕಲಿ ಎಂಗೆ ಸುಮಾರು ಜನ ಕಾಂಗ್ರೆಸ್ MLA ನಕ್ಕಲಿ ತಿಕ್ಕನಾಗ ವಿಧಾನಸೌಧದ ಪನ್ಪೇರು ಎಂಕ್ಲಿಗೆ ಅನುದಾನ ₹1 ಕೊರೊಂದಿಜ್ಜೇರಿ ಸಿದ್ದರಾಮಯ್ಯರೆಂದು ಅವು ಎಂಚ ಅಶೋಕ್ ರೈಗ್ಲಿಗೆ ಬತ್ತನೆಂದು ಗೊತ್ತಿಜ್ಜಿ ಅವು ಯಾರನೊಟ್ಟಿಗೆ ಪುನಃ ಪೇಪರ್ದ ಕೈ ಚಳಕ ಆದಿಪ್ಪಡು ಆ ಪೇಪರ್ದ ಕೈ ಚಳಕನೇ ಸಂಜೆವಣ್ಣೆ ಭಾರಿ ಪೊರ್ಲುಡು ಪತ್ರಿಕಾ ಮಾಧ್ಯಮದ ಎದುರುಡು ಬುಡ್ಪಾದೀತೇರು ಅಂಚಾದಿ ಅನ್ನಿಕಳ ವಿನಂತಿ ಮಲ್ಪೆ ನೆಕ್ಕು ಮಾತೆಕ್ಕಲ ಉತ್ತರ ಕೊರ್ಪುನಂಚಿನ ಕಾಲಘಟ್ಟ ನನ್ನ 26ನೇ ತಾರೀಕು ಅತ್ಯಂತ ಹೆಚ್ಚು ಲೀಡಿನ ಬ್ರಿಜೇಶ್ ಚೌಟರಿಗೆ ದತ್ತು ಕೊಡುಪನ ಮೂಲಕ ಎಂಕಲ ಪುತ್ತೂರು ವಿಧಾನಸಭಾ ಕ್ಷೇತ್ರ ಇಂದು ಬಿಜೆಪಿದ ಭದ್ರಕೋಟೆ ಎಂದು ಪನ್ಪನೆ ಎನ್ನಿಕಲು ಕುಟರ ರುಜುವಾತು ಮಲ್ಪನಚಿಂದ ಕೆಲಸನೆ ಮಲ್ಪರು ಪನ್ಪನಚಿಂದ ವಿಶ್ವಾಸನೆ ನಾನು ಈ ಸಂದರ್ಭ ವ್ಯಕ್ತಪಡಿಸದೆ ಬ್ರಿಜೇಶ್ ಚೌಟ್ರು ಮುಲ್ತುರ್ದು ಪೋನಾಗ ಮೋನಡಿ ತೆಲಿಕೆಡು ಪೋಡು ದಾಯನ್ ಕೇಂಡ ಆ ಪುತ್ತೂರು ಎಂಕ್ಲಿಗೆ ಭಾರಿ ಮಲ್ಲ ಸಂಖ್ಯೆಡು ಈ ಸರ್ತಿ ಮತ ತಿಕ್ಕೊಂಡು ಪನ್ಪನಚಿಂದ ವಿಶ್ವಾಸ ಬೋಡು ಆ ವಿಶ್ವಾಸನೆ ರಡ್ಡು ಕೈ ದಿರ್ತದ ಘೋಷಣೆದ ಮೂಲಕ ಅರಗಿ ದಿಂಜಾವಡು ಭಾರತ್ ಮಾತಾ ಕಿ ದಾಲ ಯಾವ ಜಾನ್ ರಡ್ಡು ಕೈ ದಿರ್ತೆ ಭಾರತ್ ಮಾತಾ ಕಿ भारतीय जनता पार्टी की नरेंद्र मोदी जी की नलिन कुमार कटील जी की BS येडियुरप्पा जी की विजेंद्र जी की प्रताप सिंह जी की कैप्टन ब्रिजेश चौटा जी की जय श्री राम जय श्री राम जय श्री राम। ಮುಂದಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು ಶ್ರೀಯುತ ಪ್ರತಾಪ್ ಸಿಂಹ ಅವರಿಗೆ ಮಾತಿಗಾಗಿ ವೇದಿಕೆ. ಭಾರತ್ ಮಾತಾ ಕಿ. ಈ ಚುನಾವಣಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾಧ್ಯಕ್ಷರಾಗಿರುವಂತಹ ಸತೀಶ್ ಕಂಪಲ್ ಅವರೇ, ಹಾಲಿ ಸಂಸದರು, ಕಳೆದ 15 ವರ್ಷಗಳಿಂದ ಈ ಕ್ಷೇತ್ರವನ್ನು ಸತತವಾಗಿ ಪ್ರತಿನಿಧಿಸ್ತಾ ಇರುವಂತಹ ನಳಿನಣ್ಣ ಅವರೇ, ನಮ್ಮ ನೆಚ್ಚಿನ ಅಭ್ಯರ್ಥಿಯಾಗಿರುವಂತಹ ಈ ಹಿಂದೆ ದೇಶದ ಸೇನಾಪಡೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ,
ವಿಭಾಗದ ಸಹ ಪ್ರಭಾರಿಗಳಾಗಿರುವಂತಹ ಗೋಪಾಲ್ ಕೃಷ್ಣ ಹೇರಳೆ ಅವರೇ, ಮಾಜಿ ಶಾಸಕರು ಆಗಿರುವಂತಹ ಮಲ್ಲಿಕಾ ಮೇಡಮ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಯತೀಶ್ ಅವರೇ, ಕಿಶೋರ್ ಕುಮಾರ್ ಅವರೇ, ಪ್ರೇಮಾನಂದ್ ಶೆಟ್ಟಿ ಅವರೇ, ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಸಂಚಲನವನ್ನು ಮೂಡಿಸಿದಂತಹ ಅರುಣ್ ಕುಮಾರ್ ಪೊತ್ತಿಲ ಅವರೇ, ನಿಕಟಪೂರ್ವ ಶಾಸಕರು ಹಾಗೂ ಎಲ್ಲರ ಜೊತೆನೂ ಕೂಡ ಸ್ನೇಹ ಸಂಬಂಧದಿಂದ ಇರುವಂತಹ ಸಂಜೀವ ಮಠಂದೂರವರೇ, ತಿಮ್ಮಪ್ಪ ಶೆಟ್ಟರೆ, ನಿತಿನ್ ಕುಮಾರ್ ಅವರೇ, ಜಗನ್ನಿವಾಸ್ ರಾವ್ ಅವರೇ, ರಾಧಾಕೃಷ್ಣ ಆಳ್ವ ಅವರೇ, ಸುಲೋಚನಾ ಭಟ್ ಅವರೇ, ಸುನಿಲ್ ಆಳ್ವ ಅವರೇ, ನಾರಾಯಣ್ ಅವರೇ, ಹರೀಶ್ ಅವರೇ, ವಿದ್ಯಾ ಅವರೇ, ರಾಜೇಶ್ ಕಾವೇರಿ ಅವರೇ, ಇನ್ನೊಬ್ಬರನ್ನ ಮರೆತು ಬಿಟ್ಟೆ, ಪ್ರಾರಂಭದಲ್ಲೇ ಹೇಳಬೇಕಿತ್ತು. ನಾನು ಪ್ರತಾಪ್ ಸಿಂಹ ಆದರೆ ಅವರು ಸಿಂಹಕ್ಕೂ ಕೂಡ ನಾಯಕ, ನಮ್ಮ ಪ್ರತಾಪ್ ಸಿಂಹ ನಾಯಕರೇ. ಹೌದು, ನಾವೆಲ್ಲ ಒಂದೇ ಕಾಲೇಜು, ಎಲ್ಲ ಧರ್ಮಸ್ಥಳದಲ್ಲಿ ನಮ್ಮ SDM ಕಾಲೇಜು ಉಜಿರೆಯಲ್ಲಿ ಓದಿದವರು, ನಮ್ಮ ಸೀನಿಯರ್ ಕೂಡ ಹೌದು. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗುರು ಹಿರಿಯರೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ನಾನೇನು ಬಹಳ ಉಗ್ರ ಭಾಷಣವನ್ನು ಮಾಡ್ತೀನಿ ಅಂತೇನು ಭಾವಿಸ್ಬೇಡಿ. ಆದರೆ ನನಗೆ ನಳಿನಣ್ಣ ಫೋನ್ ಮಾಡಿದರು, ಆಮೇಲೆ ನಮ್ಮ ಸುಲೋಚನಾ ಭಟ್ ಅವರು ಕೂಡ ಫೋನ್ ಮಾಡಿದರು. ಪುತ್ತೂರಿನಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಚುನಾವಣಾ ಪ್ರಚಾರಕ್ಕೆ ನೀನು ಬರಬೇಕು ಅಂತೇಳಿ ಹೇಳಿ ನನಗೆ ಹೇಳಿದರು. ನಳಿನಣ್ಣ ಹೇಳಿದ ಮೇಲೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅವರ ಅಧ್ಯಕ್ಷರು ಮತ್ತು ನಾನು ಉಪಾಧ್ಯಕ್ಷ ಆಗಿದ್ದಂತನು. ಹಾಗಾಗಿ ನನ್ನನ್ನು ಕಳೆದ 10 ವರ್ಷಗಳಲ್ಲಿ ದೆಹಲಿನಲ್ಲಿ ನನಗೆ ಕೆಲಸ ಮಾಡೋದನ್ನು ಕಲಿಸ್ಕೊಟ್ಟಂಥವ್ರು. ಪ್ರಾರಂಭದಲ್ಲಿ ನಾನು ಸಂಸದನಾಗಿ ಹೊಸದಾಗಿ ಹೋಗಿದ್ದಾಗ ಸುಮಾರು 6 ತಿಂಗಳ ಕಾಲ ಅವರ ಮನೆಯಲ್ಲೇ ನನಗೆ ಆಶ್ರಯನ ಕೊಟ್ಟಂಥವ್ರು ನಳಿನಣ್ಣ. ಹಾಗಾಗಿ ಈ ಒಂದು ಚುನಾವಣೆಗೆ ಬರಬೇಕು ಅಂತಂದಾಗ ಎಂತಹ ನನಗೆ ದೊಡ್ಡ ಮನುಷ್ಯ ಅಂತ ನನಗೆ ಅನ್ನಿಸ್ತು. ಯಾಕೆ ಅಂತಂದರೆ, ತನಗೆ ಟಿಕೆಟ್ ಸಿಕ್ಕಿದಲ್ದಿರುವಂಥ ಸಂದರ್ಭದಲ್ಲೂ ಕೂಡ ಯಾರಿಗೆ ಟಿಕೆಟ್ ಕೊಟ್ಟಿದ್ರು, ಅದು ಚೌಟ ಅವ್ರಿಗೆ ಕೊಟ್ಟಿದ್ರು ಕೂಡ ಕರ್ಕೊಂಡು ಹೋಗಬೇಕು, ಅವ್ರನ್ನ ಇಲ್ಲಿಂದ ಡೆಲ್ಲಿಗೆ ಕಳಿಸ್ಬೇಕು ಅಂತೇಳಿ ಹೇಳಿ ವೈಯಕ್ತಿಕವಾಗಿ ಏನೇ ಬೇಸರಗಳಿದ್ರೂ ಕೂಡ ಅದನ್ನು ಮರೆತು ಪಕ್ಷಕ್ಕೋಸ್ಕರವಾಗಿ ನಿಸ್ವಾರ್ಥವಾಗಿ ಯೋಚನೆ ಮಾಡುವಂಥ ಅವರ ಮನಸ್ಸಿಗೆ ಮೊದಲನೇದಾಗಿ ಹ್ಯಾಟ್ಸ್ ಆಫ್ ಟು ಹಿಮ್. ಇನ್ನು ನೇರವಾಗಿ ಒಂದೆರಡು ವಿಚಾರಗಳಿಗೆ ಬರೋದಾದರೆ, ಇವತ್ತು ನಳಿನಣ್ಣ ಇರ್ಬೋದು, ನಾನಿರ್ಬೋದು, ಅಥವಾ ಇಲ್ಲಿ ಹರೀಶ್ ಪೂಂಜ ಅವರು ಕೂಡ ಇದ್ದಾರೆ. ನಾನು ಹರೀಶ್ ಪೂಂಜ ಅವ್ರ ಹೆಸರು ಹೇಳಿದ್ನಲ್ವ, ನಮ್ಮ ಯುವ ನಾಯಕರು. ನಾನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿರಬೇಕಾದ್ರೆ ಹರೀಶ್ ಪೂಂಜ ಬೆಳತಂಗಡಿ ಅಂತ ಕ್ಷೇತ್ರದಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ, ಜಿಲ್ಲಾಧ್ಯಕ್ಷರಾಗಿ ಬೆಳತಂಗಡಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಒಂದು ರೀತಿ ಕೆಳಮಟ್ಟದಿಂದಲೂ ಕಟ್ಟಿ, ಅಂದರೆ ತಳಮಟ್ಟದಿಂದ ಕಾರ್ಯಕರ್ತರನ್ನ ಒಂದು ಯುವ ಪಡೆಯನ್ನು ಕಟ್ಟಿ ಶಾಸಕರಾದಂಥವರು. ಅವರು ಕೂಡ ಇವತ್ತು ಶಾಸಕರಾಗಿದ್ದರೆ, ಇಲ್ಲಿ ಎಷ್ಟೋ ಜನ ವೇದಿಕೆಯಲ್ಲಿ ಇಲ್ಲಿರುವಂಥವ್ರು, ವೇದಿಕೆ ಮುಂಭಾಗದಲ್ಲಿರುವಂಥವ್ರು ಕೂಡ ಮುಂದೊಂದು ದಿನ ಯಾರು ಶಾಸಕರು ಸಂಸದರು ಆಗಬಹುದಾದರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಕಾರ್ಯಕರ್ತನನ್ನು ಕೈ ಹಿಡಿಯುವಂತಹ, ವೇದಿಕೆ ಕೊಡುವಂತಹ, ಅವನ ಬೆಳೆಸುವಂತಹ ಒಂದು ಪದ್ಧತಿ, ವಾಡಿಕೆ ಏನಾರು ಇತ್ತು ಅಂತಂದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ. 2014ರಲ್ಲಿ ಅದಕ್ಕಿಂತ ಮೊದಲು ನಾನು ಕ್ವೀನ್ಸ್ ರೋಡ್ನಲ್ಲಿ ಕನ್ನಡಪ್ರಭದಲ್ಲಿ ವಾರದ ಅಂಕಣವನ್ನು ಬರ್ಕೊಂಡಿದ್ದೆ. ನಾನು ಬಹುಶಃ ಈ ವೇದಿಕೆಯಲ್ಲಿರುವಂಥ ಬಹಳಷ್ಟು ಜನ, ಅಥವಾ ವೇದಿಕೆ ಮುಂಭಾಗದಲ್ಲಿರೋರು, ಅಥವಾ ರಾಜ್ಯ BJPನಲ್ಲಿರುವಂಥವ್ರು ಎಷ್ಟೋ ಜನಕ್ಕೆ ಮೋದಿಜಿ ಅಂತ ಹೆಸರು ಹೇಳಲಿಕ್ಕೂ ಕೂಡ ಹೆದರುವಂಥವ್ರು ಇದ್ದರು. ಯಾಕಂದರೆ ಗುಜರಾತ್ ವೈಲೆನ್ಸ್ ಆದ ನಂತರ, ಗೋಧ್ರಾ ವೈಲೆನ್ಸ್ ಆದ ನಂತರ ಯಾರೂ ಅವ್ರ ಹೆಸರನ್ನ ಅಷ್ಟಾಗಿ ಹೇಳ್ತಿರಲಿಲ್ಲ. ಯಾಕೆಂತಂದರೆ ಮಾಧ್ಯಮಗಳು ಮುಗಿಬೀಳ್ತಾ ಇದ್ದು. ಆಗ 2004 ಜೂನ್ 19ನೇ ತಾರೀಕು, ಅಂದರೆ ಆ ಒಂದು ಏಪ್ರಿಲ್ ಮೇನ ತಿಂಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ವಾಜಪೇಯಿ ಅವರ ಸರ್ಕಾರ ಹೋಗಿತ್ತು.
ಗುಜರಾತ್ ಹಿಂಸಾಚಾರವೇ ಸೋಲಿಗೆ ಕಾರಣ ಅಂತ ವಾಜಪೇಯಿ ಅವರು ಕೂಡ ಟೀಕೆಯನ್ನು ಮಾಡಿದ್ರು, ಚಂದ್ರಬಾಬು ನಾಯ್ಡು ಅವರು ಕೂಡ ಟೀಕೆ ಮಾಡಿದ್ರು. ಆಗ ನಾನೊಂದು 2004 ಜೂನ್ 19ನೇ ತಾರೀಕು ಹರಕೆ ಕುರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಹೇಳಿ ವಾಜಪೇಯಿ ಅವ್ರನ್ನೂ ಕೂಡ ಟೀಕೆ ಮಾಡಿ ಅವತ್ತು ಮೋದಿ ಅವ್ರನ್ನ ನಾನು ಡಿಫೆಂಡ್ ಮಾಡಿದ್ದೆ. ಅದಾದ ನಂತರ ಸತತವಾಗಿ ಮೋದಿಯವರ ಬಗ್ಗೆ ಲೇಖನವನ್ನು ಬರಿತಾ ಹೋದೆ. 2008 ಮೇ 8ನೇ ತಾರೀಕು ಅರುಣ್ ಜೇಟ್ಲಿ ಅವ್ರನ್ನ ಕರೆಸಿ, ಅದು ಮೈಚಾ ಜಯದೇವರು ಇಲ್ಲ ಇವತ್ತು, ಮೋದಿಜಿಯವರ ಒಂದು ಬಯೋಗ್ರಫಿಯನ್ನು ಬರೆದೆ, ನರೇಂದ್ರ ಮೋದಿ ಯಾರು ತುಳಿದ ಹಾದಿ ಅಂತೇಳಿ ಹೇಳಿ ಪುಸ್ತಕವನ್ನು ಬರೆದು ಇಡೀ ರಾಜ್ಯಾದ್ಯಂತ ಮೋದಿಜಿಯವರ ಬಗ್ಗೆ ಜನರ ಅರಿವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. 2013ರಲ್ಲಿ ಮೋದಿ ಮುಸ್ಲಿಂ ವಿರೋಧಿ ಅಂತ ಇನ್ನೊಂದು ಪುಸ್ತಕವನ್ನು ಬರೆದೆ. ಅದನ್ನು ಸ್ವತಃ ಮೋದಿಜಿಯವರೇ 2013 ನವೆಂಬರ್ 17ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಿನಲ್ಲಿ ಬಂದಾಗ ಅವರಿಗೆ ಕೊಟ್ಟು ಇನ್ಫಾರ್ಮಲ್ಲಿ ಅವರಿಗೆ ಉದ್ಘಾಟನೆಯನ್ನು ಮಾಡಿಸಿದೆ. ಮೋದಿಜಿಯವರ ನೆನಪಿನ ಶಕ್ತಿ ಹೇಗೆ ಅಂತಂದರೆ, ನಾನು ಅವ್ರನ್ನ 2008ರಲ್ಲಿ ಭೇಟಿಯಾಗಿದ್ದು, ಗಣೇಶ್ ಕಾರ್ಣಿಕರು ನನ್ನ ಜೊತೆ ಇದ್ದರು. ಆಗ ನಾನು ಕೂದಲನ್ನ ಶಾರ್ಟಾಗಿ ಕೂದಲಲ್ಲಿ ಇದು ಮಾಡಿದ್ದೆ, ಚಿಕ್ಕ ಹುಡುಗನ ಥರ ಕಾಣಿಸ್ತಿದ್ದೆ. ನಾನು ಬರೆದಿದ್ದು ಅಂತ ಫೋನಲ್ಲಿ ಅಷ್ಟೇ ಕಾಂಟ್ಯಾಕ್ಟ್ ಇದ್ದಿದ್ದು. ಮಾಹಿತಿಯನ್ನು ತೆಗೆದುಕೊಂಡು ನಾನು ಬರೆದು ಪುಸ್ತಕನ ಅವ್ರಿಗೆ ಕೊಡಲಿಕ್ಕೆ ಹೋದಾಗ ಮೋದಿಜಿಯವರಿಗೆ ನನ್ನನ್ನು ನೋಡಿ ಆಶ್ಚರ್ಯ ಆಯಿತು, ನಂಬಲಿಕ್ಕೆ ಆಗಲಿಲ್ಲ. ಒಬ್ಬ ಹುಡುಗ ಬಂದು ಬರೆದಿದ್ದೆ ನನ್ನ ಬಗ್ಗೆ ಪುಸ್ತಕ ಅಂತ. ಅದಾಗಿ ಒಂದು 3 ತಿಂಗಳಲ್ಲಿ ಕರೆ ಬಂತು ಮತ್ತೆ ನನಗೆ, ಆ ಪುಸ್ತಕದ ಕಾಪಿರೈಟನ್ನು ನೀನು ಗುಜರಾತಿಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಅದನ್ನು ಕೊಡು ಅಂತ ಹೇಳಿದ್ರು. ಒಬ್ಬರು ಭಾವನಾ ಮೆಹ್ತಾ ಅಂತ ಹೇಳಿ ದಾವಣಗೆರೆಯವರು, ಅವರು ಗುಜರಾತಿಗೆ ಅವರು ಮದುವೆಗೆ ಅಲ್ಲಿಗೆ ಹೋಗಿದ್ರು, ಅವ್ರಿಗೆ ಕನ್ನಡ ಬರ್ತಾಯಿತ್ತು. ಅವರು ಕನ್ನಡದಿಂದ ಅವರಿಗೆ ಗುಜರಾತಿಗೆ ಟ್ರಾನ್ಸ್ಲೇಷನ್ ಕೂಡ ಆಯಿತು, ಸಿಂಹ ಪುರುಷ ಅಂತ ಹೇಳ್ಬಿಟ್ಟು ಆ ಪುಸ್ತಕದ ಟೈಟ್ಲು. ಅದಾಗಿ ಸುಮಾರು 5 ವರ್ಷಗಳ ನಂತರ 2013ರಲ್ಲಿ ನಾನು 2ನೇ ಪುಸ್ತಕವನ್ನು ಬರೆದು ಮೋದಿಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅಂತ ಹೇಳಿ ಅರಮನೆ ಮೈದಾನಕ್ಕೆ ಹೋದಾಗ ಪ್ರಹ್ಲಾದ್ ಜೋಶಿ ಅವರು ಅಧ್ಯಕ್ಷರು, ಆರ್ ಅಶೋಕ್ ಅವರು ಜೊತೆಗೆ ಬಂದವರು ನನಗೆ ಆರ್ ಅಶೋಕ್ ಅವರು ಪರಿಚಯ ಮಾಡಲಿಕ್ಕೆ ಅಂತ ಮೋದಿಯವರ ಹತ್ರ ಹೋಗಿ, ಇವರು ಈಸ್ ಅ ವೆರಿ ಫೇಮಸ್ ರೈಟರ್ ಇನ್ ಕನ್ನಡ ಅಂತೇಳಿ ಹೇಳಿಬಿಟ್ಟು ನನಗೆ ಪರಿಚಯ ಮಾಡಲಿಕ್ಕೆ ಹೋದರು. ಮೋದಿಜಿಯವರು ನನ್ನ ಕೈ ಹಿಡಿದು ಎಳೆದು ನನ್ನ ತಪ್ಕೊಂತ ಬೆನ್ನಿಗೆ ಹೊಡಿತಾ ಹೇಳಿದ್ರು, ಏತೋ ಮೇರಾ ಪುರಾಣ ದೋಸ್ತೆ ಅಬ್ಬ ಮೋಟೆ ಹೋಗೆ ಅಂತಂದ್ರು. ನಾನು ಮೀಸೆ ಬಿಟ್ಬಿಟ್ಟಿದ್ದೆ, ದಪ್ಪನೂ ಆಗಿದ್ದೆ ಅವಾಗ. ಅಂದರೆ ಮೋದಿಜಿಯವರು 5 ವರ್ಷದ ನಂತರ ನೋಡಿದ್ರು ಕೂಡ ಅಷ್ಟು ಅವರಿಗೆ ನೆನಪಿನ ಶಕ್ತಿ ಇತ್ತು. ಆ ಮೋದಿಜಿಯವರಿಗೆ ಆ ಗುರುತಿಸುವಂಥ ಗುಣದಿಂದಾಗಿ ಈ ಪಕ್ಷದಲ್ಲಿರುವಂತಹ ಒಂದು ಆ DNA ಟ್ಯಾಲೆಂಟನ್ನು ಗುರುತಿಸಿ ವೇದಿಕೆ ಕೊಡುವಂಥ ಗುಣದಿಂದಾಗಿ 2014ರಲ್ಲಿ ಮೋದಿಜಿ ಅವರು ಯಾವತ್ತು ಸಂಸತ್ತನ್ನು ಪ್ರವೇಶ ಮಾಡಿದ್ರು ಅವತ್ತು ನನಗೂ ಕೂಡ ಸಂಸತ್ತನ್ನು ಪ್ರವೇಶ ಮಾಡುವಂಥ ಅವಕಾಶವನ್ನು ಮೋದಿಜಿಯವರು ಈ ಪಕ್ಷಕ್ಕೆ ನನಗೆ ಕೊಡ್ತು. ಇಂಥ ಪಕ್ಷ 15 ವರ್ಷ ನಳಿನಣ್ಣನ ಸಂಸದರನ್ನಾಗಿ ಮಾಡಿದೆ, ನನ್ನನ್ನು 10 ವರ್ಷ ಸಂಸದರನ್ನು ಮಾಡಿದೆ, ತಾಯಿ ರೀತಿ ನಮ್ಮನ್ನು ಕಂಡಿದೆ. ಈ ಪಕ್ಷ ಯಾರಿಗೇ ತೀರ್ಮಾನ ಮಾಡಿ ಟಿಕೆಟನ್ನು ಕೊಟ್ಟರು ಕೂಡ ಅವರ ಗೆಲುವಿಗೆ ಈಗ ಬ್ರಿಜೇಶ್ ಚೌಟ ನಳಿನಣ್ಣನ ಒಬ್ಬ ತಮ್ಮನಾಗಿ ಅವರು ನೋಡಿ ನಳಿನಣ್ಣ ಇವತ್ತು ಅವರ ಗೆಲುವಿಗೆ ಅವರು ಹೋರಾಟ ಮಾಡ್ತಾ ನಿಂತಿದ್ದಾರೆ. ಅದೇ ರೀತಿ ನಾನೂ ಕೂಡ ಒಬ್ಬ ಸಹೋದರನಾಗಿ ಇವತ್ತು ಅವರ ಚುನಾವಣಾ ಪ್ರಚಾರಕ್ಕೆ ನಾನು ಬಂದಿದ್ದೀನಿ. ಬಂಧುಗಳೇ, ಇವತ್ತು ವಾತಾವರಣ ನೋಡಿದರೆ ದೇಶಾದ್ಯಂತ ಒಳ್ಳೆ ವಾತಾವರಣ ಕಾಣಿಸ್ತಾ ಇದೆ. 400 ಪಾರ್ ಅಂತ ನಾವೇ ಹೇಳ್ತಾ ಇದ್ದೀವಿ, ಖರ್ಗೆ ಅವ್ರ ಬಾಯಿಂದಲೂ ಕೂಡ ಬಂದಿದೆ. ಆದರೆ ನಾನು ಈ ವೇದಿಕೆಯಲ್ಲಿ ನಾವು 400ಕ್ಕಿಂತ ಜಾಸ್ತಿ ಗೆದ್ದು ಬಿಡ್ತೀವಿ ಅನ್ನೋ ಅತ್ಯುತ್ಸಾಹ ಇದೆಯಲ್ಲ, ಈ ಅತ್ಯುತ್ಸಾಹ ಮುಳುವಾಗಬಾರದು ಅನ್ನೋದನ್ನು ಹೇಳಲಿಕ್ಕೆ ಬಂದಿದ್ದೀನಿ. 2004ರಲ್ಲಿ ಇಡೀ ದೇಶಾದ್ಯಂತ ಯಾವ ರೀತಿ ವಾತಾವರಣ ಇತ್ತು ಅಂತ ಹೇಳಿದ್ರೆ, 1998ರಲ್ಲೇ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿ ಜಗತ್ತಿಗೆ ನಾವು ಯಾರಿಗೋಕ್ಕಿಂತ ಕಡಿಮೆ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ತೋರಿಸಿದಂತಹ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಸರ್ವ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ. ಸುವರ್ಣ ಚತುಷ್ಪಥ ಹೆದ್ದಾರಿ ಅಂತ ಹೇಳಿ ಇವತ್ತು ಇಡೀ ದೇಶಾದ್ಯಂತ ರೋಡ್ ನೆಟ್ವರ್ಕ್ನ ಇಂಪ್ರೂವ್ ಮಾಡಿದಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಅಷ್ಟು ಮಾತ್ರ ಅಲ್ಲ, ಇವತ್ತೇನು ಅನ್ನಭಾಗ್ಯ ಅಂತ ನೀವು ಹೇಳ್ತಿರಲ್ಲ, ಅನ್ನಭಾಗ್ಯ ಇದೆಯಲ್ಲ ಅದನ್ನು ಒರಿಜಿನಲ್ ಆಗಿ 2000ರಲ್ಲಿ ಇಡೀ ಜಗತ್ತಿನ ನಾಯಕರು ಮಿಲೇನಿಯಂ ಬರ್ತಾಯಿದೆ, ಹೊಸ ಸಹಸ್ರಮಾನ ಬರ್ತಾ ಇದೆ. ಈ ಸಹಸ್ರಮಾನದ ಚಾಲೆಂಜಸ್ ಏನು ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿ ಒಟ್ಟಿಗೆ ಸೇರಿದಾಗ ಅವರಿಗೆ ಸಹಸ್ರಮಾನದ ಏನು ಚಾಲೆಂಜಸ್ಸು ಸವಾಲುಗಳೇನು ಅಂತ ಹೇಳಿದ್ರೆ, ಒಂದು ಹಸಿವು, ಇನ್ನೊಂದು ಶಿಕ್ಷಣ, ಇನ್ನೊಂದು ಆರೋಗ್ಯ ಅಂತ ಹೇಳಿಬಿಟ್ಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇಟ್ಕೊಂಡ್ರು. ಅದಕ್ಕೆ ಅನುಗುಣವಾಗಿ 2000 ಅದೇ ವರ್ಷ
ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ್ಯೋದಯ ಅನ್ನ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು. ಅಂತಹ ಅದ್ಭುತವಾದಂಥ ಯೋಜನೆಯೇ ಇವತ್ತು ನಿಮ್ಗೇನು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಹೇಳ್ತೀರಿ, ಅದು 2013ನಲ್ಲಿ ಆ್ಯಕ್ಟ್ ಆಗಿ ಬಂತು. ಆದರೆ ಉಚಿತವಾಗಿ ಅಕ್ಕಿಯನ್ನು ಕೊಡುವಂಥ ಯೋಜನೆ ತಂದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದಲ್ಲೇ ಏನು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ, ಪ್ರಸಿದ್ಧರಾಗಿದ್ದಾರೆ. ವಾಜಪೇಯಿ ಗೆಲ್ತಾರೆ 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 ಅಂತ ನಮ್ಮ ಕಾರ್ಯಕರ್ತರು ಉದಾಸೀನ ಪ್ರವೃತ್ತಿಯನ್ನು ತೋರಿದ್ರು. ನಾನು ಹೋಗಿ ಓಟ್ ಕೇಳಲಿಲ್ಲ ಅಂತಂದ್ರೆ ಅವನು ವಾಜಪೇಯಿ ಮುಖ ನೋಡಿ ಓಟ್ ಹಾಕ್ತಾರೆ, ನಾನು ಒಂದು ಓಟ್ ಹಾಕಲಿಲ್ಲ ಅಂತಂದ್ರು ಏನೋ ಉಳಿದವರೆಲ್ಲ ಓಟ್ ಹಾಕ್ತಾರೆ ಅಂತ ಹಿಂಗೆ ಹೇಳಿ ಹೇಳಿ ಈ ಉದಾಸೀನ ಪ್ರವೃತ್ತಿ ಏನಿದೆಯಲ್ಲ, ಹಾಗಾಗಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೊಂದು ಅವಧಿಗೆ ಪ್ರಧಾನಿ ಆಗುವಂಥದ್ದನ್ನು ನಾವು ಕಳ್ಕೊಂಡು ಸುಮಾರು 10 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿತು. ಅವತ್ತು ನಮ್ಮ ಕಾರ್ಯಕರ್ತರು ಮಾಡಿದ ತಪ್ಪಿಗೆ ಈ ದೇಶ 10 ವರ್ಷ ವನವಾಸವನ್ನು ಅನುಭವಿಸಿತು. ಅದು ಭಾರತೀಯ ಜನತಾ ಪಕ್ಷಕ್ಕೆ ಆದಂಥ ಹಿನ್ನಡೆ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಒಬ್ಬ ಧೀಮಂತ ನಾಯಕನನ್ನ ಮತ್ತೆ ಪ್ರಧಾನಿಯಾಗಿ ಕಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿದ್ವಲ್ಲ, ಆ ತಪ್ಪು 2024ರಲ್ಲಿ ಆಗಬಾರದು. ಅದಕ್ಕೋಸ್ಕರವಾಗಿ ನಾವೆಲ್ಲ ಎಚ್ಚೆತ್ಕೊಂಡು ಕೆಲಸವನ್ನು ಮಾಡಬೇಕು. ಬ್ರಿಜೇಶ್ ಚೌಟ ಗೆಲ್ತಾರೆ, ನಳಿನಣ್ಣ ಜೊತೆಗಿದ್ದಾರೆ, ಎಲ್ಲ ಶಾಸಕರಿದ್ದಾರೆ, 7 ಜನ ಶಾಸಕರಿದ್ದಾರೆ, ಏನು ತೊಂದರೆ ಇಲ್ಲ, ಕಾರ್ಯಕರ್ತರಿದ್ದಾರೆ ಅಂತ ಹೇಳಿ ಮೈ ಮರೆಯೋಕ್ಕೆ ಹೋಗಬೇಡಿ. ಒಂದು ಕಾಲದಲ್ಲಿ ಕಾಸರಗೋಡು ಕೂಡ, ಪಕ್ಕದಲ್ಲಿರೋ ಕಾಸರಗೋಡು ಕೂಡ ನಮ್ಮ ಪರವಾಗಿರುವಂಥವ್ರ ಸಂಖ್ಯೆ ಜಾಸ್ತಿ ಇತ್ತು. ಇವತ್ತು ಕಾಸರಗೋಡು ಏನಾಗಿದೆ? ದಕ್ಷಿಣ ಕನ್ನಡದಲ್ಲೂ ಕೂಡ ಒಂದು ಅಪಾಯಕಾರಿಯಾದಂಥ ವಾತಾವರಣ ಇದೆ. ಹಾಗಾಗಿ ಮೈ ಒಂದು ಎಚ್ಚರವನ್ನು ನೀವು ತಪ್ಪಬೇಡಿ ಅಂತ ಹೇಳೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಬಂಧುಗಳೇ, ವಾಜಪೇಯಿ ಅವರು ಸೋತ ನಂತರ ಏನೇನು ಪರಿಸ್ಥಿತಿ ಆಯಿತು? ಡೆಲ್ಲಿನಲ್ಲಿ ದೀಪಾವಳಿ ಹಿಂದಿನ ದಿನ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಲುಂಬಿನಿ ಗಾರ್ಡನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಮಲ್ಲೇಶ್ವರಂ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಪುಣಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಜರ್ಮನ್ ಬೇಕರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಗುಜರಾತ್ನಲ್ಲಿ ಸೂರತ್ನಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ಕೂಡ ಬಾಂಬ್ ಬ್ಲಾಸ್ಟ್ಗಳು ಪ್ರಾರಂಭ ಆಯಿತು. ಹಿಂದೂಗಳ ಮಾರಣ ಹೋಮ ಪ್ರಾರಂಭ ಆಯಿತು. ಮುಂಬೈ ಅಟ್ಯಾಕ್ ಆಯಿತು. ತಕ್ಕ ಪ್ರತ್ಯುತ್ತರ ಕೊಡುವಂಥ ಎದೆಗಾರಿಕೆ ಇಲ್ದಂಗಾಯಿತು. ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರನ್ನ ಒಳಗಾಕಿದ್ರು, ಕರ್ನಲ್ ಪುರೋಹಿತ್ರನ್ನ ಒಳಗಾಕಿದ್ರು. ಪರಿಸ್ಥಿತಿ ಯಾವ ರೀತಿ ಸೃಷ್ಟಿ ಆಯಿತು ಅಂತಂದ್ರೆ, ಹಿಂದೂಗಳು ಭಯದ ವಾತಾವರಣದಲ್ಲಿ ಬದುಕುವಂತಹ ವಾತಾವರಣ 2004ರಿಂದ 2014 ಸೃಷ್ಟಿಯಾದ ನಂತರ ನಮ್ಮ ಕಾರ್ಯಕರ್ತರು ಎಚ್ಚೆತ್ತು ಈ ಸಾರಿ ದೇಶಕ್ಕೆ ಮೋದಿಯನ್ನು ತರಲೇಬೇಕು ಅಂತ ಹೇಳಿ ನೀವೆಲ್ಲ ಮೈಚಳಿ ಬಿಟ್ಟು ನೀವು ಕೆಲಸನ ಮಾಡಿದ್ರಿಂದಾಗೆ 283 ಸೀಟನ್ನು ಗೆದ್ದು ಭಾರತೀಯ ಜನತಾ ಪಕ್ಷ 30 ವರ್ಷಗಳ ನಂತರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸ್ವಂತ ಬಲದಿಂದ ಸರ್ಕಾರವನ್ನು ಮಾಡಿತು. ಆ ನಿಮ್ಮ ಒಂದು ಓಟ್ ಏನು ಪರಿಣಾಮ ಬೀರಿದೆ ಅನ್ನೋದು ಕೇಳಬೇಕು ಅಂತಂದರೆ, 75 ವರ್ಷದ ಹಿಂದಕ್ಕೆ ಹೋಗಿ. 75 ವರ್ಷದ ಹಿಂದೆ ಇಡೀ ಜಿಯೋಪಾಲಿಟಿಕ್ಸ್, ಜಾಗತಿಕ ರಾಜಕಾರಣ ಅಂತ ಹೇಳ್ತೀವಲ್ಲ, ಅದನ್ನು ಕಂಟ್ರೋಲ್ ಮಾಡ್ತಿದ್ದವ್ರು ಯಾರು? ಸೆಕೆಂಡ್ ವರ್ಲ್ಡ್ ವಾರಿಗೆ ಹೋಗಿ. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ನೀವೆಲ್ಲ ಇತಿಹಾಸವನ್ನು, ಕನಿಷ್ಠ ಇತಿಹಾಸವನ್ನಾದರೂ ಓದಿರ್ತೀರಿ. ಸೆಕೆಂಡ್ ವರ್ಲ್ಡ್ ವಾರ್ನ ಇಡೀ ಕಂಟ್ರೋಲ್ ಮಾಡ್ತಿದ್ದವ್ರು ಯಾರು ಅಂತಂದರೆ 3 ಜನ ಜಾಗತಿಕ ನಾಯಕರಿದ್ರು. ಒಂದು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಅಮೆರಿಕನ ಪ್ರೆಸಿಡೆಂಟು, ಇನ್ನೊಂದು ವಿನ್ಸ್ಟನ್ ಚರ್ಚಿಲ್, ಬ್ರಿಟನ್ನ ಪ್ರೈಮ್ ಮಿನಿಸ್ಟರ್ ಇದ್ದಿದ್ದು, ಇನ್ನೊಂದು ಜೋಸೆಫ್ ಸ್ಟಾಲಿನ್, ರಷ್ಯಾದ ಪ್ರೀಮಿಯರ್ ಇದ್ರು. ಜೋಸೆಫ್ ಸ್ಟಾಲಿನ್, ರೂಸ್ವೆಲ್ಟ್, ಚರ್ಚಿಲ್ಲು 3 ಜನ ಇಡೀ ಜಾಗತಿಕ ನಾಯಕತ್ವವನ್ನು ಅವ್ರು ವಹಿಸ್ಕೊಂಡಿದ್ರು. ಇಡೀ ಜಗತ್ತಿನ ರಾಜಕಾರಣವನ್ನು ನಿರ್ಧಾರ ಮಾಡ್ತಿದ್ರು. 75 ವರ್ಷದ ನಂತರ ನೀವು ಯೋಚನೆ ಮಾಡಿದ್ರೆ ಇವತ್ತು ಜಾಗತಿಕ ರಾಜಕಾರಣವನ್ನು ನಿರ್ಧಾರ ಮಾಡ್ತಾ ಇರುವಂಥವ್ರು, ಇಡೀ ಜಗತ್ತಿನ ನಾಯಕ ಅಂತ ಅನಿಸ್ಕೊಂಡಿರೋರು ಯಾರು? ನರೇಂದ್ರ ಮೋದಿ. ಆ ನರೇಂದ್ರ ಮೋದಿ ಇವತ್ತಿಷ್ಟು ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ ಕಾರಣ ಏನಂತಂದ್ರೆ, ನಿಮ್ಮ ಒಂದು ಓಟು 2014ರಲ್ಲಿ ಕೊಟ್ಟಂತ ನಿಮ್ಮ ಒಂದು ಓಟು 2019ರಲ್ಲಿ ರಿಪೀಟ್ ಮಾಡಿದಂತಹ ಮತ್ತೊಂದು ಓಟು 2024ರಲ್ಲಿ ಮತ್ತೊಂದು ಸಾರಿ ನರೇಂದ್ರ ಮೋದಿಜಿಯವ್ರನ್ನ ಅಭೂತಪೂರ್ವವಾದಂತಹ ಬಹುಮತ ಜೊತೆಗೆ ಗೆಲ್ಲಿಸಿದ್ರೆ ಅನ್ಕ್ವಶನಬಲ್ ಗ್ಲೋಬಲ್ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ. ಇವತ್ತು ಯುಕ್ರೇನ್ ವಾರ್ ಆಗಲಿ, ಅಲ್ಲಿ ಜೆಲೆನ್ಸ್ಕಿ ಮತ್ತು ಪುಟಿನ್ನ ಒಟ್ಟಿಗೆ ಕೂರಿಸುವಂತ ತಾಕತ್ ಯಾರಿಗಾರು ಇತ್ತು ಅಂತಂದ್ರೆ ಅದು ನರೇಂದ್ರ ಮೋದಿಗೆ ಅಂತ ಹೇಳಿ ಇವತ್ತು ಅಮೆರಿಕ ಒಪ್ಕೊಳ್ಳುತ್ತೆ. 2014ಕ್ಕಿಂತ ಮೊದಲು ಪಾಕಿಸ್ತಾನ ಏನಾಗಿತ್ತು ಯೋಚನೆಯನ್ನು ಮಾಡಿ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಅಲ್ಲಿಂದ ಗಡಿಯಾಚೆಗೆ ಗುಂಡಾರಿಸಿದ ಕೂಡಲೇ ವಾಪಸ್ ಪ್ರತ್ಯುತ್ತರನ ಕೊಡಬೇಕು ಅಂತ ಹೇಳಿದ್ರೆ ಡೆಲ್ಲಿಯಿಂದ ಆರ್ಡರ್ಸ್ ಬರಬೇಕಿತ್ತು. ಮೋದಿಯವರು ಬಂದರು. ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿಂದ ಗುಂಡು ಹಾರಿಸಿದ್ರೆ ಇಲ್ಲಿಂದ ವಾಪಸ್ಸು ಫೈರ್ ಅಟ್ ವಿಲ್ ಅಂತ ಮನಸೋ ಇಚ್ಛೆ ನಮ್ಮವರು ವಾಪಸ್ಸು ಪ್ರತಿಕಾರವನ್ನು ತೆಗೆದುಕೊಳ್ಳಿಕ್ಕೆ ಅಲ್ಲೇ ಅಂತಹ ಒಂದು ಅವಕಾಶವನ್ನು
ಹಕ್ಕನ್ನು ನರೇಂದ್ರ ಮೋದಿಜಿಯವರು ಕೊಟ್ಟರು. ಇವತ್ತು ಪಾಕಿಸ್ತಾನ ಸ್ಥಿತಿ ಏನಾಗಿದೆ ಯೋಚನೆಯನ್ನು ಮಾಡಿ. ಪಾಕಿಸ್ತಾನದ ಬಗ್ಗೆ ನಾವು ಯೋಚನೆ ಮಾಡೋದು ಬಿಟ್ಬಿಟ್ಟು ಪಾಕಿಸ್ತಾನ ದಿವಾಳಿ ಆಗುವಂಥ ಸ್ಥಿತಿಗೆ ಹೋಯಿತು. ಇವತ್ತು ಪಾಕಿಸ್ತಾನದವರು ಬಾಲ ಬಿಚ್ಚಿದ್ರೆ ವಜಿರಿಸ್ತಾನದಲ್ಲೂ ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್ಗಳಾಗ್ತಿರ್ತದೆ. ನಮ್ಮ ಇವತ್ತು ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಆ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದೆ. ಡೋಕ್ಲಾಮ್ನಲ್ಲಿ ಸ್ಟ್ಯಾಂಡ್ ಆಫ್ ಆಯಿತು 2017ನಲ್ಲಿ. ಆ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಆಗಿರಬೇಕಾದ್ರೆ ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಒಂದು ವರದಿ ಬಂತು. ಅವತ್ತು ಚೈನಾದವರು ಒಳಗಡೆ ಬರಬೇಕಾದ್ರೆ ಅದಕ್ಕಿಂತ ಮೊದಲು 2013ನಲ್ಲೂ ಬಂದಿದ್ರು. ಅದೇ ಡೋಕ್ಲಾಮ್ ಹತ್ರನೇ ಬಂದಿದ್ರು. ಅದೇ ರೀತಿ ಚೂಮರ್ನಲ್ಲಿ ಬಂದಿದ್ರು. ಒಳಗಡೆ ಬಂದ್ಬಿಟ್ಟು ಚೈನೀಸ್ ಆರ್ಮಿ ಒಳಗಡೆ ನಮಗೆ 6-7 ಕಿಲೋಮೀಟರ್ ಒಳಗಡೆ ಬಂದು ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ರೆಡ್ ಆರ್ಮಿ ಅಂತ ಹೇಳಿ ಬ್ಯಾನರ್ ಹಿಡ್ಕೊಂಡು ನಿಂತಿದ್ರು. ಆದರೆ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಆದಾಗ ಚೂಮರ್ನಲ್ಲಿ ಮತ್ತೆ ವಾಪಸ್ ಒಳಗಡೆ ಬಂದಾಗ ಮೋದಿಜಿಯವರು ಪ್ಯಾರಾ ಟ್ರೂಪರ್ಸನ್ನು ಕಳಿಸಿ ಕಣ್ಣಿಗೆ ಕಣ್ಣಿಟ್ಟು ದೃಷ್ಟಿಗೆ ದೃಷ್ಟಿಯನ್ನು ನೆಟ್ಟು ಅವ್ರನ್ನ ವಾಪಸ್ ಪುಷ್ ಬ್ಯಾಕನ್ನು ಮಾಡಿದರು. ಇದೆಲ್ಲ ಸಾಧ್ಯವಾಗಿದ್ದು ಯಾಕೆ? ಸ್ವಂತ ಬಲದಿಂದ ಒಂದು ಸರ್ಕಾರ ನಡೆಸುವಂತಹ ಶಕ್ತಿಯನ್ನು ನಿಮ್ಮ ಒಂದು ಓಟು ನರೇಂದ್ರ ಮೋದಿಜಿಯವರಿಗೆ ಕೊಟ್ಟಿದ್ರಿಂದಾಗಿ ಈ ದೇಶ ಒಬ್ಬ ಗಂಡು ಮಗನನ್ನು ಪ್ರಧಾನಿಯಾಗಿ ಪಡ್ಕೊಳ್ತು. ಅದು 2024ರಲ್ಲೂ ಬೇಕು. ಇವತ್ತು ನೀವು ಯೋಚನೆ ಮಾಡಿ, ಜಿಯೋ ಪಾಲಿಟಿಕ್ಸ್ ನಮಗೆ ಭಾಳ ಗಂಟೆಗಟ್ಟಲೆ ಹೇಳ್ಬೋದು, ಇಲ್ಲಿ ಎಷ್ಟೋ ಜನಕ್ಕೆ ಅರ್ಥ ಆಗ್ಬೋದು, ಅರ್ಥ ಆಗದಲ್ಲೇ ಇರ್ಬೋದು. ಇವತ್ತು ಮೋದಿಜಿಯವರು ಮೋದಿಜಿ ವರ್ಸಸ್ ಆಲ್ ಅದರ್ ಪಾರ್ಟೀಸ್ ಅಲ್ಲ. ಇವತ್ತು ನಡೀತಾ ಇರೋದು ಮೋದಿಜಿ ವರ್ಸಸ್ ರೆಸ್ಟ್ ಆಫ್ ದಿ ವರ್ಲ್ಡ್. ಇವತ್ತೇನು ನಮ್ಮ ಜೊತೆ ಅಮೆರಿಕ ಇದೆ ಅಂತ ತಿಳ್ಕೊಳ್ಬೇಡಿ, ರಷ್ಯಾ ಇದೆ ಅಂತ ತಿಳ್ಕೊಳ್ಬೇಡಿ, ಫ್ರಾನ್ಸ್ ಇದೆ ಅಂತ ತಿಳ್ಕೊಳ್ಬೇಡಿ, ಅಥವಾ ಜರ್ಮನಿ ಇದೆ, UK ಇದೆ ಅಂತ ತಿಳ್ಕೊಳ್ಬೇಡಿ. ಮೋದಿಜಿ ಅಂತ ನಾಯಕತ್ವವನ್ನು ಇವತ್ತು ಯಾರನ್ನು ಕೂಡ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಅವರು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಹಿಸ್ಕೊಳ್ಳೋದಿಲ್ಲ ಅವರು. ಇಂತಹ ಒಬ್ಬ ಮೋದಿಜಿ ಅಂತ ಒಬ್ಬ ನಾಯಕ ಬೆಳೀತು ಅಂತ ಹೇಳಿದ್ರೆ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿಯಲ್ಲಿ ಇದ್ದಂತಹ ಒಂದು ದೇಶದ ನಾಯಕ ಗ್ಲೋಬಲ್ ಲೀಡರ್ ಆಗುವಂಥದ್ದನ್ನು, ಆ ರೀತಿ ಎಮರ್ಜ್ ಆಗುವಂಥದ್ದನ್ನು ಅವ್ರು ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆದರೆ ನಿಮ್ಮ ಒಂದು ಓಟು ಅಂತಹ ನಾಯಕತ್ವವನ್ನು ಕೊಟ್ಟಿದೆ. ಆ ನಾಯಕನನ್ನು ಉಳಿಸ್ಕೊಳ್ಬೇಕು. ನಾನು ಯಾಕಾಗಿ ವಿನ್ಸ್ಟನ್ ಚರ್ಚಿಲ್ ಹಾಗೆ ಸ್ಟಾಲಿನ್ ಮತ್ತು ರೂಸ್ವೆಲ್ಟ್ ಬಗ್ಗೆ ಹೇಳಿದೆ ಅಂತಂದರೆ, 75 ವರ್ಷದ ಹಿಂದೆ ಅವರು ಪಾಲಿಟಿಕ್ಸನ್ನು ನಿರ್ಧಾರ ಮಾಡ್ತಿದ್ರು. 75 ವರ್ಷದ ಹಿಂದೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಭಿಕ್ಷೆನ ಬೇಡ್ತಾ ಇದ್ದು. 75 ವರ್ಷದ ನಂತರ ನಾವು ಜಿಯೋ ಪಾಲಿಟಿಕ್ಸನ್ನು ನಾವು ನಿರ್ಧಾರ ಮಾಡಿದ್ದೀವಿ. ಇವತ್ತೂ ಕೂಡ ಯಾರು ಹೇಳಿತು ಅಂತ ಹೇಳಿದ್ರೆ, ಏನು ಜಾಗತಿಕ ನಾಯಕತ್ವವನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂತಂದ್ರೆ PTM ಅಂತ ಹೇಳ್ತೀವಿ, ಪುಟಿನ್, ಟ್ರಂಪ್ ಅಂಡ್ ಮೋದಿ ಅಂತ ಹೇಳ್ತೀವಿ. ಟ್ರಂಪ್ ಸೋತಿದ್ರೆ ವಾಪಸ್ ಮತ್ತೆ ಬರ್ತಾರೆ. ಹಾಗೆ ಪುಟಿನ್ನು ಅದೊಂಥರ ಆಟೋಕ್ರಸಿ ಇರುವಂಥದ್ದು, ನಿರಂಕುಶ ಪ್ರಭುತ್ವ ಇರುವಂಥದ್ದು. ಆದರೆ ಜನರಿಂದ ಆಯ್ಕೆಯಾಗಿ ಜನರಿಂದ ಶಕ್ತಿನ ಪಡ್ಕೊಂಡು ಇವತ್ತು ಜಾಗತಿಕ ನಾಯಕರಾಗಿ ಹೊರಹೊಮ್ಮಿರುವಂಥವ್ರು ನರೇಂದ್ರ ಮೋದಿಜಿ. ಅವ್ರನ್ನ 2024ಕ್ಕೆ ಮತ್ತೊಂದು ಸರಿ ಮರು ಆಯ್ಕೆಯನ್ನು ಮಾಡಿಕೊಡ್ಬೇಕು. ಅವರಿಗೆ ನಮ್ಮ ದಕ್ಷಿಣ ಕನ್ನಡದಿಂದಲೇ ಇರ್ಬೋದು, ಉಡುಪಿಯಿಂದ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿರುವಂಥ 28 ಸೀಟನ್ನು ಗೆಲ್ಲಿಸಿ ನಾವು ಕಳಿಸಿಕೊಡ್ತು ಅಂತ ಹೇಳಿದರೆ ಅವರ ಶಕ್ತಿ ಜಾಸ್ತಿ ಆಗುತ್ತೆ, ಈ ದೇಶದ ಶಕ್ತಿ ಜಾಸ್ತಿ ಆಗ್ತದೆ. ವಿವೇಕಾನಂದರು ಏನು ವಿಶ್ವಗುರು ಆಗುತ್ತೆ ಮುಂದೊಂದಿನ ಭಾರತ ಅಂತ ಹೇಳಿದ್ರು, ಅದು ಮೋದಿಜಿಯವರ ನೇತೃತ್ವದಲ್ಲಿ ಆಗಲಿಕ್ಕೆ ಸಾಧ್ಯ. ಮೋದಿಜಿಯವ್ರನ್ನ ಬಿಟ್ಟರೆ ತಿಳ್ಕೊಳ್ಳಿ, ಜಿಯೋ ಪಾಲಿಟಿಕ್ಸನ್ನು, ಜಾಗತಿಕ ರಾಜಕಾರಣ ಮೋದಿಜಿ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೊಬ್ಬ ಹುಟ್ಟಕ್ಕೂ ಸಾಧ್ಯ ಇಲ್ಲ. ಇನ್ನು 100 ಇಯರ್ಸಲ್ಲಿ ಬರೆದಿಟ್ಕೊಳ್ಳಿ. ಲೀಡರ್ಗಳು ಹುಟ್ಟಬಹುದು, ವಾಗ್ಮಿಗಳು ಹುಟ್ಟಬಹುದು, ಆದರೆ ಮೋದಿ ಅವರ ರೀತಿಯಲ್ಲಿ ಜಾಗತಿಕ ರಾಜಕಾರಣವನ್ನು ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ತಿಳ್ಕೊಳ್ಳಿ, ಒಂದು ವೇಳೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ರಾಮ ಜನ್ಮಭೂಮಿಯ ತೀರ್ಪನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸುಪ್ರೀಂ ಕೋರ್ಟಿಗೆ ಇಡೀ ಒಂದು ತೀರ್ಪನ್ನು, ನ್ಯಾಯಯುತವಾದಂಥ ತೀರ್ಪನ್ನು ಕೊಟ್ಟಾದ ನಂತರ ಕೂಡ ಶಾಂತಿಯನ್ನು ಕಾಪಾಡುವಂತಹ ಒಂದು ಭರವಸೆಯನ್ನು ನರೇಂದ್ರ ಮೋದಿಜಿಯವರು ಕೊಟ್ಟ ನಂತರನೇ ಆ ತೀರ್ಪು ಹೊರಗಡೆ ಬಂತು. ಅದಕ್ಕಿಂತ ಮೊದಲೇನು ಗೊತ್ತಿರಲಿಲ್ವಾ? ಆ ಮಸೀದಿನ ಕಟ್ಟಿರುವಂಥದ್ದು, ಮಂದಿರವನ್ನು ಹೊಡೆದಾಕಿ ಕಟ್ಟಿರೋದಂಥ ಶತಮಾನಗಳಿಂದಲೂ ಗೊತ್ತಿತ್ತು. ಆದರೆ ತೀರ್ಪು ಕೊಡುವಂಥ ಧೈರ್ಯ ಇರಲಿಲ್ಲ. ಆ ಧೈರ್ಯ ಬಂದಿದ್ದು ಯಾರಿಂದಾಗಿ ಅಂತಂದರೆ ಅದು ನರೇಂದ್ರ ಮೋದಿಜಿಯಿಂದಾಗಿ. ಆ ನರೇಂದ್ರ ಮೋದಿಜಿನವ್ರು ಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ನೀವು. ಬಂಧುಗಳೇ, ನೇರವಾಗಿ ಒಂದೆರಡು ಸ್ಥಳೀಯ ವಿಚಾರಗಳಿಗೆ ಬರೋದಾದರೆ, ಈ ಶಾಸಕರು, ಸಂಸದರು ಆದವರಿಗೆ ಅವರ ಎಷ್ಟೋ ಸರಿ ಅಲ್ಲಿ ಒಂದು ಸರಿ ಶಾಸಕರಾದ್ಕೊಳ್ಳಿ, ಏನು ಸರ್ ನಿಮಗೇನು ಅಧಿಕಾರ ಸಿಕ್ಕಿಬಿಡ್ತು ಅಂತ ಹೇಳ್ತೀರಿ, ಏನು ಗೂಟದ ಕಾರಲ್ಲಿ ಓಡಾಡ್ತೀರಿ ಅಂತ ಹೇಳ್ತೀರಿ. ಟೀಕೆ ಅನ್ನೋದು ಬರೀ ಮನೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಸಾರ್ವಜನಿಕರು ಎಲ್ಲ ಕಡೆ ಅನುಭವಿಸುವಂಥ ಸ್ಥಿತಿ ಇರುತ್ತೆ. ನಾನು ನಳಿನಣ್ಣನ ಯಾವಾಗಲೂ ಹೇಳ್ತಿದ್ದೆ, ನಳಿನಣ್ಣ
ನಾವಾದರೂ ಪಾರ್ಟಿ ಗೀಟಿ ಆದರೂ ಮಾಡ್ತೀವಿ, ನೀವೇನು ಮಾಡಲ್ಲ. ಬರೀ ಡೆಲ್ಲಿಗೆ ಬಂದರು ಗಂಜಿಯನ್ನು, ಬೆಂಗಳೂರಿಗೆ ಬಂದರು ಗಂಜಿಯನ್ನು, ಮೈಸೂರಿಗೆ ಬಂದ್ರೂ ಕೂಡ ಪೂಜಾರಿ ಫಿಶ್ ಲ್ಯಾಂಡಿಂದ ಗಂಜಿಯನ್ನು ತರಿಸ್ಬೇಕು. ನಿಮ್ಮ ಜೀವನದಲ್ಲಿ ಏನಿದೆ ನಲ್ಡಣ್ಣ? ಏನು ಒಂದು ಒಳ್ಳೆ ಬಟ್ಟೆ ಹಾಕಲಿಲ್ಲ, ಓಡಾಡಲಿಲ್ಲ, ಏನಿಲ್ಲ. ಯಾವಾಗ ನೋಡ್ರಿ ಅಲ್ಲಿ ಹೋಗಿ ಆಟ, ಅದು ಯಾವುದೋ ಯಕ್ಷಗಾನ, ಇನ್ನೊಂದು ಯಾವುದೋ ನಾಗಮಂಡಲ, ನಿಮ್ಮದು ಏನು ಎಷ್ಟು ಕಾರ್ಯಕ್ರಮಗಳು ಓಡಾಡ್ತಾ ಇರೋರು. ನಿಜ ಹೇಳಬೇಕು ಅಂತೇಳಿ ಹೇಳಿದರೆ, ಒಬ್ಬ ಶಾಸಕ ಸಂಸದನಾಗಿರೋನ ಕಷ್ಟ ಅವನ ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳು ಕೇಳಿದ್ರೆ ಗೊತ್ತಾಗುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಾಗಲ್ಲ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ 2013 ಎಲ್ಲ ಕಡೆ ಖಾಲಿ ಆಗೋಯ್ತಾ, ಯಾವ ಶಾಸಕರೇ ಇಲ್ದಂಗೆ ಆಗೋಯ್ತಾ. ಅಂತಹ ಪರಿಸ್ಥಿತಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಏಕಾಂಗಿಯಾಗಿ 2018 ಉಳಿದವರೆಲ್ಲ ಗೆದ್ದು ಬರೋವರೆಗೂ ಇಡೀ ಜಿಲ್ಲೆಯನ್ನು ಸುತ್ತಿದ್ದಂಥವ್ರು. ಅಲ್ಲಿ ಕಾಂಗ್ರೆಸ್ ಅಲ್ಲೇ ಬರ್ತಾರೆ, ಅಲ್ಲಿ ಹೋಯ್ತು ರಮನಾಥ್ ರೈ ಅವ್ರು ಬಂದರು, ಆ ಕಾರ್ಯಕ್ರಮ ಬಂದರು, ಖಾದರ್ ಬಂದರು, ಈ ಕಾರ್ಯಕ್ರಮಕ್ಕೆ ಬಂದರು. ನಮ್ಮ ಸಂಸದರು ಇರೋರೊಬ್ಬರು ಅವರು ಬಂದಿಲ್ವಾ? ಅವರು ಬರ್ತಾರೆ. ನಿಮ್ಮೂರಿಗೂ ಬರಬೇಕು, ಇನ್ನೊಂದು ಊರಿಗೆ ಬರಬೇಕು, ಆಟಕ್ಕೂ ಬರಬೇಕು, ಓಟಕ್ಕೂ ಬರಬೇಕು, ಅಂಡರ್ ಆರ್ಮ್ ಕ್ರಿಕೆಟ್ ಮ್ಯಾಚ್ಗೂ ಬರಬೇಕು, ಎಲ್ಲ ಕಾರ್ಯಕ್ರಮಗಳು ಬರಬೇಕು. ಒಬ್ಬ ಮನುಷ್ಯ ಎಷ್ಟು ಓಡಾಡ್ಬೋದನ್ನು ಯೋಚನೆಯನ್ನು ಮಾಡಿ. ಇಷ್ಟು ಓಡಾಟದ ಜೊತೆಗೆ ಸುಮಾರು ಹೆಚ್ಚು ಕಡಿಮೆ ಒಂದು 18,000 ಕೋಟಿ ರೂಪಾಯಿಯಷ್ಟು ಬರೀ ನ್ಯಾಷನಲ್ ಹೈವೇ ರೋಡ್ ಕನ್ಸ್ಟ್ರಕ್ಷನಲ್ಲಿ ತೊಗೊಂಬಂದಿದ್ದಾರೆ. ಅದಕ್ಕಿಂತ ಮೊದಲು ಧನಂಜಯ ಕುಮಾರ್ ಅವರಿದ್ದರು, ಅದಕ್ಕಿಂತ ಮೊದಲು ಪೂಜಾರಿ ಅವರಿದ್ದರು. ಈ 1952ರಿಂದ ನಳಿನ್ ಕುಮಾರ್ ಕಟೀಲ್ ಅವರು ಬರೋದಕ್ಕಿಂತ ಮೊದಲು ಎಷ್ಟು ರೋಡ್ ಕನ್ಸ್ಟ್ರಕ್ಷನ್ ಆಗಿತ್ತು ನೀವೇ ಯೋಚನೆಯನ್ನು ಮಾಡಿ. ಅಡಚಣೆಗಳು 106 ಇರ್ತವೆ. ಅಡಚಣೆಗಳ ಹೊರತಾಗಿಯೂ ಕೂಡ ಕೆಲಸವನ್ನು ಮಾಡಿದ್ರು. ನೀವೊಂದು ತಿಳ್ಕೊಳ್ಳಿ, 2009ರಿಂದ 2014ವರೆಗೂ ಅವರು ಸಂಸದರಾಗಿದ್ದಾಗ ಈ ದೇಶದ ಪ್ರಧಾನಿಯಾಗಿದ್ದಂಥವ್ರು ಮನಮೋಹನ್ ಸಿಂಗ್ ಅವರು ಕತ್ತಲು ಕವಿದಿತ್ತು. ಆ ಟೈಮ್ ಒಳಗಡೆ ಪಕ್ಷ ಕಟ್ಟುವ ಕೆಲಸವನ್ನು ಬಿಟ್ಟರೆ ಬೇರೆ ಏನೋ ಅಭಿವೃದ್ಧಿ ಕಾರ್ಯವನ್ನು ತರಲಿಕ್ಕೆ ಸಾಧ್ಯವಿರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಹೋರಾಟವನ್ನು ಮಾಡಿದರು. ಇವತ್ತು ನಿಮಗೆ ಹಾಸನದೊಂದು ಕತೆ ಹೇಳಬೇಕು. ಹಾಸನ್ ಟು ಮಾರನಹಳ್ಳಿ ಅಂತ 45 ಕಿಲೋಮೀಟರ್ ಸ್ಟ್ರೆಚ್ಚು ಸಿಮೆಂಟ್ ರೋಡು 2016ರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಬಂದರು. ಮಂಗಳೂರಿಗೆ ರಸ್ತೆ ಹೋಗಬೇಕು, ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಮಾರನಹಳ್ಳಿಯಿಂದ ಮುಂದೆ ಟನೆಲ್ ಮಾಡಬೇಕು. ಅದು ಅಪ್ರೂವಲ್ ಆಯಿತು. L&T ಅವರು ಕಾಂಟ್ರಾಕ್ಟ್ ತೊಗೊಂಡ್ರು, ಅಲ್ಲಿ ಐಸೋಲೆಕ್ಸ್ ಅವರು ಕಾಂಟ್ರಾಕ್ಟ್ ತೊಗೊಂಡ್ರು. ಹಾಸನ್ ಟು ಮಾರನಹಳ್ಳಿ 45 ಕಿಲೋಮೀಟ್ರು ರೋಡನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ರೋಡ್ ಕೆಳಗಡೆ ಗ್ರಾನ್ಯುಲರ್ ಸಬ್ಬೇಸಿಂದ ವೆಟ್ ಮಿಕ್ಸ್ ಮೆಕಾಡಮಿಂದ ಡೆನ್ಸ್ ಬಿಟುಮಿನಸ್ ಮೆಕಾಡಮಿಂದ BC ಬಿಟುಮಿನ್ ಕಾಂಕ್ರೀಟ್ ಅಂತ ಹಾಕ್ತೀವಲ್ಲ, 4 ಲೇಯರ್ ಹಾಕ್ತೀವಿ ನಾವು ಟಾರ್ ಹಾಕಬೇಕಾದ್ರೆ. ಈಗ ಇದನ್ನು ಸಿಮೆಂಟ್ ರೋಡ್ ಹಾಕಬೇಕಾದ್ರೆ ಅದಕ್ಕೂ ಕೂಡ ಜಲ್ಲಿ ಬೇಕು, ಎಂಸ್ಯಾಂಡ್ ಬೇಕು. ಹಾಸನಲ್ಲಿ ಆಗ ಜಿಲ್ಲಾಧಿಕಾರಿಗಳಿದ್ರು, ಮಾಧ್ಯಮದವರು ಇರೋದು ನಾನು ಹೇಳಕ್ಕೆ ಹೋಗಲ್ಲ ಯಾರು ಅಂತ ನೀವೇ ಗುರುತು ಮಾಡ್ಕೊಳ್ಳಿ. ಕ್ವಾರಿ ಅಲಾಟ್ ಮಾಡಲಿಲ್ಲ, ಸಮಸ್ಯೆ ಶುರುವಾಯಿತು. ಸರ್ಕಾರ ನಮ್ದಿರಲಿಲ್ಲ. ನಳಿನಣ್ಣವ್ರು ಏನೇ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಿದ್ದು. ಕೊನೆಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಅದನ್ನು ರೋಡನ್ನು ಮತ್ತೆ ಪುನರಾರಂಭ ಮಾಡಬೇಕು. ಮಂಗಳೂರಿಗೆ ಬರೋರೆಲ್ಲ ಹಾಸನ ಬೇರೆ MP ಇದ್ದಾರೆ ಅಂತ ನಿಮಗೆ ಗೊತ್ತೇ ಆಗ್ತಿರಲಿಲ್ಲ. ಮಂಗಳೂರಿಗೆ ಹೋಗ್ತಾ ಇರೋರು ಬಾರಿನಲ್ಲೂ ಕೂಡ ನಳಿನಣ್ಣನ ಬೈಕೊಂಬರ್ತಾ ಇದ್ರಿ. ನೀವು ಮಾರನಹಳ್ಳಿವರೆಗೂ ಅವ್ರನ್ನೇ ಬೈಯೋದು, ಮಾರನಹಳ್ಳಿ ಮುಂದಕ್ಕೂ ಅವ್ರನ್ನೇ ಬೈಯೋದು. ಕೊನೆಗೆ ಐಸೋಲೆಕ್ಷನ್ ಅದು ಸ್ವೀಡಿಷ್ ಕಂಪನಿ. ಆ ಕಂಪನಿ ಈ ಒಂದು ಕ್ವಾರಿ ಗಲಾಟೆ ಒಳಗಡೆ ಬ್ಯಾಂಕ್ರಪ್ಟಿ ಆಗೋಯ್ತು. ಕೊನೆಗೆ ನಳಿನಣ್ಣ ಅದನ್ನು ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿ, ನಾನು ಕೂಡ ಜೊತೆಗೆ ಬಂದಿದ್ದೆ, ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿ, ಹಾಸನ ಅಂದರೂ ನಾನು ಕೇಳಲ್ಲ, ನನ್ನನ್ನು ಬೈತಾರೆ ಅಂತೇಳಿ ಹೇಳಿ ಅದನ್ನು ರಾಜ್ಕಮಲ್ ಕನ್ಸ್ಟ್ರಕ್ಷನ್ ಅಂತೆಲ್ಲ ಮಧ್ಯಪ್ರದೇಶ ಬೇಸ್ಡ್ ಒಂದು ಕಂಪನಿಗೆ ಸಬ್ ಕಾಂಟ್ರಾಕ್ಟ್ ಕೊಡಿಸಿ ಎಸ್ಕ್ರೋ ಅಕೌಂಟ್ ಓಪನ್ ಮಾಡಿಸಿ ಇವತ್ತು ಕಾಮಗಾರಿಯನ್ನು ಪುನರಾರಂಭ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ಸಾವಿರಾರು ಜನ ಜೊತೆ ಬೈಗಳನ್ನು ತೆಗೆದುಕೊಂಡಿದ್ದಾರೆ, ಬೈಗಳನ್ನು ತಿಂದಿದ್ದಾರೆ ನಳಿನಣ್ಣ. ಆದ್ರೂ ಕೂಡ ಬೈಗಳದ ಮಧ್ಯದಲ್ಲೂ ಕೂಡ ಆ ಕೆಲಸವನ್ನು ಪ್ರಾರಂಭ ಮಾಡಿದರು. L&T ಅವರು ಓಡೇ ಹೋಗ್ಬಿಟ್ರು. ಆಮೇಲೆ ಮತ್ತೆ ಅದನ್ನು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಗಲಿಲ್ಲ. ಈಗ ಅದನ್ನೇ ಕೂಡ ರೋಡ್ದು ಶೋಲ್ಡರ್ ವೈಡ್ನಿಂಗಿಗೆ ಅಂತಲೇ ಮತ್ತೆ 1,000 ಕೋಟಿ ರೂಪಾಯಿನ ರಿಲೀಸ್ ಮಾಡಿದ್ದಾರೆ. ಈಗ ನಿಮ್ಮ ಕಾರ್ಕಳ, ಕುಲಶೇಖರ ಎಲ್ಲ ಒಂದೊಂದು ರಸ್ತೆಗಳನ್ನ ಹೇಳ್ಬೋದು. ಆದರೆ ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ, ಪಂಪೆಲ್ಲು ಸರ್ಕಲ್ ಅಂತ ಎಷ್ಟೆಷ್ಟು ಮೀಮ್ಗಳು ಮಾಡಿರಿ, ಎಷ್ಟೆಷ್ಟು ಬೈದ್ರಿ. ಆದರೆ ಯಾರು ಪಾಪದ ಕೂಸು ಅಂತ ನಿಮಗೆ ಗೊತ್ತಾ? ರೋಡ್ ಕನ್ಸ್ಟ್ರಕ್ಷನಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು EPC ಅಂತೇಳಿ ಹೇಳಿ, ಎಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ. ಇನ್ನೊಂದು ಹ್ಯಾಮ್ ಅಂತ, ಹೈಬ್ರಿಡ್ ಆನ್ಯುಟಿ ಮೋಡ್ ಅಂತೇಳಿ ಹೇಳಿ. ಇನ್ನೊಂದು BOT ಅಂತ, ಬಿಲ್ಡ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ. ಈ UPA ಸರ್ಕಾರ ಇದ್ಬೇಕಾದ್ರೆ ಈ ಬಿಲ್ಡ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಈ BOT ಮಾಡಲ್ ಅಂತ ತರ್ತಾ ಇದ್ರು. ಅಂದರೆ ಕಾಂಟ್ರಾಕ್ಟ್ ಯಾವನ್ ತಗೋತಾನೆ ಅವನೇ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು, ಅವನೇ ಕನ್ಸ್ಟ್ರಕ್ಷನ್, ಅವನು ದುಡ್ಡು ಹಾಕಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಅವನಿಗೆ ಒಂದು 20 ವರ್ಷನ 25 ವರ್ಷ ಟೋಲ್ ಕಲೆಕ್ಷನ್ನು, ಅದಾದ ನಂತರ ಅವನು ಟ್ರಾನ್ಸ್ಫರ್ ಮಾಡಿ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಿ ಹೋಗಬೇಕು. ಆದರೆ ಸಮಸ್ಯೆ ಏನಾಗ್ತಿತ್ತು ಅಂದರೆ 80% ರೋಡ್ ಕನ್ಸ್ಟ್ರಕ್ಷನ್ ಆದ ಕೂಡಲೇ ಅವನು ಟೋಲ್ ಸ್ಟಾರ್ಟ್ ಮಾಡ್ಬೋದಿತ್ತು. ಅಳಿದೊಳು ಕೆಲಸನ ಮಾಡ್ತಾನೆ ಇರಲಿಲ್ಲ.
ನವಯುಗ ಕನ್ಸ್ಟ್ರಕ್ಷನ್ ಅಂತೇಳಿ ಹೇಳ್ಬಿಟ್ಟು ಆ ತೊಕ್ಕೊಟ್ಟಿಂದ ಮುಂದಕ್ಕೆ ನೀವು ಏನು ಉಡುಪಿಗಾಗಿ ಹೋಗುವಂಥ ರಸ್ತೆ ಏನಿದೆಯಲ್ಲ ಅದನ್ನು ತೊಗೊಂಡದ್ದು ನವಯುಗ ಕನ್ಸ್ಟ್ರಕ್ಷನ್ನು. ರಾಜಶೇಖರ್ ರೆಡ್ಡಿ ಮಗಂದು ರೋಡನ್ನು ಕಂಪ್ಲೀಟ್ ಮಾಡಿರೋ ಪಂಪೆಲ್ ಹತ್ರ ನಿಮಗೆ ಫ್ಲೈಓವರ್ ಮಾಡಲಿಲ್ಲ, ತೊಕ್ಕೊಟ್ಟು ಹತ್ರ ಫ್ಲೈಓವರ್ ಮಾಡಲಿಲ್ಲ, ಉಡುಪಿ ಹತ್ರ ಫ್ಲೈಓವರ್ ಮಾಡಲಿಲ್ಲ. ಬೆಳಗ್ಗಾನ ಎದ್ದು ಹೇಳ್ತಿದ್ರಿ ನೀವು, ನಳಿನಣ್ಣನ ಬೈತಿದ್ರಿ. ಆದರೆ ಕಾನೂನಿನಲ್ಲಿ ಅವನಿಗೇನು ಬಗ್ಸಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಯಾಕೆಂದರೆ 80% ರೋಡ್ ಕನ್ಸ್ಟ್ರಕ್ಷನ್ ಆದಮೇಲೆ ಟೋಲ್ ಸ್ಟಾರ್ಟ್ ಮಾಡ್ಬೋದಿತ್ತು. ಆದರೆ ಅಲ್ಲಿ ನೀರು ನಿಲ್ತೋ ನಳಿನಣ್ಣನ ಬೈ, ಅಲ್ಲಿ ಕುಂಠಿತವಾಗಿ ಕೆಲಸ ನಡೀತಾ ಇದೆ ನಳಿನಣ್ಣನ ಬೈ. ಸಮಸ್ಯೆನೇ ಅರ್ಥ ಆಗಲಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ 15 ವರ್ಷ ಅನ್ನೋದಿದೆಯಲ್ಲ, ಅದು ನಳಿನಣ್ಣಗೆ ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ. ಬಹುಶಃ ಅವ್ರ ಮಕ್ಕಳು ಇಬ್ಬರೂ ಕೂಡ 2 ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಅಪ್ಪನ ಆಬ್ಸೆನ್ಸಲ್ಲೇ ಬೆಳೆದು ಬಿಟ್ಟಿದ್ದಾರೆ. ಎಷ್ಟೋ ಸರಿ ಅವರೊಬ್ಬ ಅಪ್ಪ ಆಗಿ ಅವರ ಕರ್ತವ್ಯನ ಮಾಡಲಿಕ್ಕಾಗಿರಲ್ಲ. ಅದಕ್ಕೋಸ್ಕರ ಇವತ್ತು ನಾವು ರಾಜಕಾರಣದಲ್ಲಿ ಇವತ್ತು ಏನೋ ಅವರಿಗೆ ಬೇರೆಯವ್ರಿಗೆ ಅವಕಾಶ ಆಗಿರುವಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಏನು ಶ್ರಮನ ಪಟ್ಟಿದ್ದಾನೆ, ಆ ಶ್ರಮಕ್ಕೆ ನಮ್ಮಿಂದ ಒಂದು ಕಿಂಚಿತ್ತು ಅವ್ರ ಬಗ್ಗೆ ಒಂದು ಸಹಾನುಭೂತಿ ಆದರೂ ಇರಲಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇ. ಇದ್ರ ಮಧ್ಯದಲ್ಲಿ ರಾಜ್ಯಾಧ್ಯಕ್ಷ ಮಾಡಿದ್ದು ನಳಿನಣ್ಣಗೆ ಹೇಳ್ತಾ ಇದ್ದೆ, ನಳಿನಣ್ಣ ಏನದು ಬೆನ್ನೆಲ್ಲ ನೋವು, ಇಲ್ಲಿಂದ ಕಾರ್ ತಗೊಂಡು ಕಾರವಾರದಿಂದ ಮುಂದಕ್ಕೆ ಹೋಗಿ ಬೆಳಗಾವಿಗೆ ಕಾರಲ್ಲಿ ಹೋಗ್ತಾ ಇದ್ರು. ನಳಿನಣ್ಣ ನಿಮ್ಗೇನೋ ಹುಚ್ಚಿಡ್ದಿದ್ದು ಯಾಕೆ ಹೇಳಿದೆ ನಾನು? ಇಲ್ಲ, ಪಕ್ಷ ಕಟ್ಟಬೇಕು, ಪಕ್ಷದ ಪರಿಸ್ಥಿತಿ ಹಿಂಗಿದೆ, ಓಡಾಡ್ಬೇಕು ಮಾಡೋಕ್ಕೆ, ಸಂಘಟನೆ ಮಾಡೋಕೆ. ಬಹುಶಃ 18 ಸಾರಿ ಇಡೀ ರಾಜ್ಯ ಪ್ರವಾಸವನ್ನು ಮಾಡಿದ್ದಾರೆ. ನಮ್ಮ BJPನ ಕಟ್ಟಿದಂಥ ಇಷ್ಟುವರೆಗೂ ನಾಯಕರುಗಳಿದಾರಲ್ಲ, ಅವರು ಜೀವಿತಾವಧಿನಲ್ಲಿ 30-40 ವರ್ಷಗಳ ರಾಜಕಾರಣದಲ್ಲಿ ಇಡೀ ರಾಜ್ಯವನ್ನು ಎಷ್ಟು ಸಾರಿ ತಿರುಗಾಟ ಮಾಡಿದ್ದಾರೆ, ಅದನ್ನು ನಳಿನಣ್ಣ ಕೇವಲ 4 ವರ್ಷದಲ್ಲಿ ತಿರುಗಾಟವನ್ನು ಮಾಡಿದ್ದಾರೆ. ನೋಡಿ, ಅವರು ಸ್ವಯಂ ಸೇವಕರಾಗಿದ್ದವ್ರನ್ನ ತಗೊಂಬಂದು ಪಕ್ಷ ಏನು ಮಾಡಿದ್ರು, ಸಂಸದರನ್ನು ಮಾಡಿದರು. ಸಂಸದರು ಮಾಡಾದ್ಮೇಲೆ ಇಲ್ಲಿ ಯಾರು ಶಾಸಕರೇ ಇಲ್ದಂಗೆ ಆಯಿತು, ಇಡೀ ಜಿಲ್ಲೆ ಓಡಾಡಿರು. ಆಮೇಲೆ ಶಾಸಕರು 2018ರಲ್ಲಿ ಬಂದರು, 2019ರಲ್ಲಿ ಪುನರಾಯ್ಕೆ ಆದರು. ಆಮೇಲೆ ಪಕ್ಷ ತಗೊಂಡೋಗಿ ಅನಾಮತ್ತಾಗಿ ಅವರು ಅಧ್ಯಕ್ಷರು ಮಾಡಿಬಿಟ್ಟು ಇಡೀ ರಾಜ್ಯ ತಿರುಗುವಂತು. ಒಬ್ಬ ಮನುಷ್ಯನಿಂದ ಸಂಘಟನೆ ಅನ್ನೋದು ಬಹಳಷ್ಟು ನಿರೀಕ್ಷೆಯನ್ನು ಮಾಡಿದಾಗ ಸಂಘಟನೆಯವರು ಅವರಿಂದ ರಾಜ್ಯವನ್ನು ಓಡಾಟ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಅಂತ ಕಳಿಸಿದ್ದಾರೆ ಅಂತ ಹೇಳಿ ಎಷ್ಟೋ ಒಂದು ಸ್ವಲ್ಪ ನಾವು ಅವ್ರ ಬಗ್ಗೆ ಸಹಾನುಭೂತಿಯನ್ನು ಇಟ್ಕೊಳ್ಬೇಕಾಗುತ್ತೆ. ಇನ್ನು ಮುಂದೆ ಆದರೂ ಇಟ್ಕೊಳ್ಳಿ ಅಂತೇಳಿ ಹೇಳ್ಬಿಟ್ಟು ನಾನು ಒಬ್ಬ ಸಂಸದನಾಗಿ ಇಷ್ಟೆಲ್ಲ ಕೆಲಸವನ್ನು ಮಾಡಿ ಜನರ ಕೈಲಿ ಬಯಸ್ಕೊಂಡು ಹೊಗಳಿಸ್ಕೊಂಡು ನಾನು ನಿಮ್ಮೊಬ್ಬ ಕಿರಿಯ ಸಹೋದರನಾಗಿ ಅಥವಾ ನನಗಿಂತ ಚಿಕ್ಕವರಿಗೆ ಹಿರಿಯ ಸಹೋದರನಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಾವೆಲ್ಲ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ನಾವೆಲ್ಲ ಪಕ್ಷಕ್ಕೆ ಕೆಲಸ ಮಾಡುವಂಥವ್ರು. ನಾವು ವೈಯಕ್ತಿಕವಾಗಿ ಇಟ್ಕೊಂಡು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂದರೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದೆ. ನಾನು ಯಾವುದೇ ರೀತಿಯಲ್ಲಿ ನಾನು ಬೇರೆ ಏನು ಯೋಚನೆ ಮಾಡಲ್ಲ. ಏನೇ ಯೋಚನೆ ಮಾಡಿದ್ರು ಕೂಡ ಅರುಣ್ ಕುಮಾರ್ ಪುತ್ತಿಲ್ ಅವರು, ನೀವು ಪುತ್ತೂರಿನಲ್ಲಿ ಏನು ಮಾಡಿದ್ರಿ ಮೈಸೂರಿನಲ್ಲಿ ಅಷ್ಟೇ ಮಾಡುವಂಥ ಶಕ್ತಿ ನನಗೂ ಇದೆ. ಆದರೆ ನಾವು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ನಾವು ಹೋಗಲಿಲ್ಲ, ಯಾಕೆಂದರೆ ಪಕ್ಷ ನಿಷ್ಠೆ. ಆದರೆ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ನಾನು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೋ ಸಾರಿ ಸಂಘಟನೆಯಲ್ಲಿ ಎಲ್ಲೋ ಸರಿ ನ್ಯಾಯ ಸಿಕ್ಕಿಲ್ಲ ಅನ್ನೋಂಥ ಪ್ರಶ್ನೆ ಬಂದಾಗ ಸಂಘಟನೆ ಶಕ್ತಿಯಿಂದ ಯಾರನ್ನು ಬೇಕಾದರೂ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಸಂಘಟನೆಯೇ ಸೆಟದು ನಿಂತು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಬೇಕು ಅಂತ ಏನಾದರೂ ಕೇಳಿದ್ದು ಒಂದು ಕ್ಷೇತ್ರ ಇತ್ತು ಅಂತಂದರೆ ಅದು ಪುತ್ತೂರು ಕ್ಷೇತ್ರ. ಬಹುಶಃ ಅಷ್ಟು ಪ್ರೀತಿ ವಿಶ್ವಾಸವನ್ನು ನೀವು ಕಾರ್ಯಕರ್ತರ ಜೊತೆ ನೀವು ಬೆಳೆಸ್ಕೊಂಡಿದ್ದೀರಿ. ಇನ್ನು ಮುಂದೆ ಆ ಶಕ್ತಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ವರ್ಚಸ್ಸಿನಿಂದ ಬೆಳೆಸ್ಕೊಂಡಿರುವಂಥ ಶಕ್ತಿಯನ್ನು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಜಿಯವರನ್ನು ಮತ್ತೆ ದೇಶದ ಪ್ರಧಾನಿ ಆಗಲಿಕ್ಕೆ ನಾವೆಲ್ಲರೂ ಸೇರಿ ದಾರೆ ಏರೋಣ ಅಂತ ಹೇಳ್ತಾ, ಎಲ್ಲರೂ ನಮ್ಮ ನಾಯಕರುಗಳಿದ್ದೀರಿ. ನಾನು ಓದಿದ್ದು ಇದೇ ಊರಿನಲ್ಲಿ, ಅಂದರೆ ನಾನು SDM ಉಜಿರೆಯಲ್ಲಿ ಓದಿದ್ದು, ಆನಂತರ ಮಾಸ್ಟರ್ ಡಿಗ್ರಿ ಮಾಡಿದ್ದನ್ನು ಕೂಡ ನಾನು ಕೊಣಾಜೆಯಲ್ಲಿ. ನನಗೆ ಈ ಊರಿಗೆ ಬರೋದ್ರಂತ ಖುಷಿ. ಇವತ್ತು ಏನಾದ್ರು ದೇವಸ್ಥಾನ ಅಂತೇಳಿ ಹೇಳಿದ್ರೆ ದಕ್ಷಿಣ ಕನ್ನಡಕ್ಕೆ ಬರೋದು ನಾನು. ನಮಗೆ ಏನೋ ಒಂದು ಆತ್ಮಸ್ಥೈರ್ಯ ಬೇಕು ಅಂತೇಳಿ ಹೇಳಿದ್ರು ಕೂಡ ಇಲ್ಲಿಯ ದೇವರುಗಳನ್ನೇ ಮೊರೆ ಹೋಗುವಂಥದ್ದು ನಾನು. ಭಾಳ ಪ್ರೀತಿಯನ್ನು ಕೊಟ್ಟಿದ್ದೀರಿ, ವಿದ್ಯೆಯನ್ನು ಕೊಟ್ಟಿದ್ದೀರಿ, ಅನ್ನವನ್ನು ಕೊಟ್ಟಿದ್ದೀರಿ ಈ ಭಾಗದ ಜನ. ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ಮತ್ತೊಮ್ಮೆ ನಾನು ವಿಷಯಾಂತರ ಅಂತ ಭಾವಿಸ್ಬೇಡಿ. ನಾವು ಇಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿಯ ಸಮಸ್ಯೆನೂ ಹೇಳಬೇಕು. ಬ್ರಿಜೇಶ್ ಚೌಟ ಅವರಿಗೆ ಜೂನ್ 4ನೇ ತಾರೀಕು ನಂತರ ಅವ್ರ ಬಗ್ಗೆನೂ ಕೂಡ ಇವತ್ತು ನಳಿನಣ್ಣನ ಬಗ್ಗೆ ಯಾವ ರೀತಿ ನಿರೀಕ್ಷೆಯನ್ನು ಇಟ್ಕೊಂಡು ಕೊನೆಸರಿ ಟೀಕೆ ಮಾಡಿದರೆ, ಬ್ರಿಜೇಶ್ ಚೌಟ ಅವ್ರ ಬಗ್ಗೆನೂ ಕೂಡ ಅವ್ರು ಗೆದ್ದಾದ ನಂತರನೂ ಕೂಡ ಕ್ಷೇತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಒಂದಷ್ಟು ಅಭಿವೃದ್ಧಿ ಕಾರ್ಯವನ್ನು ತರೋದಕ್ಕೆ ಅವರಿಗೂ ಒಂದಷ್ಟು ಒಳ್ಳೆಯ ಕಾಲಾವಕಾಶವನ್ನು ಕೊಡಿ ಅಂತೇಳಿ ಹೇಳಿ ನನ್ನ ಸಹೋದರನಿಗೂ ಕೊಡಿ. ಕೂಡಲೇ ಜಜ್ಮೆಂಟಲ್ಲಿ ಆಗಬೇಡಿ ಅಂತೇಳಿ ಹೇಳಿ ನಿಮಗೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡು ಮತ್ತೊಮ್ಮೆ
ನರೇಂದ್ರ ಮೋದಿಜಿಯವ್ರನ್ನ ಈ ದೇಶದ ಪ್ರಧಾನಿ ಮಾಡೋಣ. ನಾವು ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ಎಷ್ಟೋ ಸರಿ ನಮಗೆ ಮನಸ್ಸಿಗೆ ಒಂದೊಂದು ಸರಿ ಕಸಿವಿಸಿ ಆಗಿರುತ್ತದೆ, ಮನಸ್ಸೊಳಗಡೆ ಎಷ್ಟೋ ಒಂದೊಂದು ಸರಿ ನಮಗೆ ಇವರಲ್ಲದೆ ಅವರಾಗಿದ್ದರೆ ಒಳ್ಳೆಯದು, ಈ ಥರ ಭಾವನೆಗಳು ಇರ್ತವೆ. ಆದರೆ ನಾನು ಕಾರ್ಯಕರ್ತ ಬಂಧುಗಳಲ್ಲಿ ಇಷ್ಟೇ ಕೇಳುವಂಥದ್ದು, ಆ ಸೃಷ್ಟಿಕರ್ತ ಬ್ರಹ್ಮ ಹುಟ್ಟಿಸಿದ ಅಪ್ಪ ಅಮ್ಮನೇ ನಮ್ಮನ್ನು ಸಮಾಧಾನ ಮಾಡೋಕ್ಕಾಗಿರಲ್ಲ. ಯಾರೊಬ್ಬ MLAನೋ MP ನೋ ಕ್ಯಾಂಡಿಡೇಟೋ ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ಆದರೆ ನಮ್ಮೆಲ್ಲರ ಗುರಿ, ಉದ್ದೇಶ, ಸಂಕಲ್ಪ, ಪ್ರಾರ್ಥನೆ ಅದು ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ ಮಾಡಬೇಕು. ಭಾರತೀಯ ಜನತಾ ಪಕ್ಷ ಮುಂದಿನ 50 ವರ್ಷಗಳ ಕಾಲ ಸತತವಾಗಿ ಈ ದೇಶವನ್ನು ಆಳಬೇಕು ಅನ್ನೋ ಒಂದು ಗುರಿ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಮುನ್ನಡೆಯೋಣ ಅಂತ ಹೇಳ್ತಾ, ನಾನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ, ಬ್ರಿಜೇಶ್ ಶೆಟ್ಟಿ ಅವರಿಗೆ ಆಲ್ ದಿ ಬೆಸ್ಟ್. ಗೆದ್ದು ಬರ್ತೀರಿ. ನಿಮ್ಮ ಜೊತೆ ಕಾರ್ಯಕರ್ತರು ಇದ್ದಾರೆ, ನಮ್ಮೆಲ್ಲ ನಾಯಕರು ಇದ್ದಾರೆ, ನಳಿನಣ್ಣನು ನಿಮ್ಮ ಜೊತೆ ಇದ್ದಾರೆ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಗೆದ್ದು ಒಳ್ಳೆಯ ಕೆಲಸವನ್ನು ಏನು ನಳಿನಣ್ಣ ಮಾಡಿದ್ದಾರೆ ಆ ಒಳ್ಳೆಯ ಕೆಲಸವನ್ನು ನೀವು ಮುಂದುವರಿಸಿ ಅಂತ ಹೇಳಿ ನಿಮಗೆ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಬೋಲೋ ಭಾರತ್ ಮಾತಾ ಕಿ. ಬೇರೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿರುವುದರಿಂದ ಕ್ಷೇತ್ರದ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಮತ್ತು ಮೈಸೂರು ಕ್ಷೇತ್ರದ ಸಂಸದರಾದಂಥ ಪ್ರತಾಪ್ ಸಿಂಹರವರು ವೇದಿಕೆಯಿಂದ ತೆರಳುತ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ OBC ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿರತಕ್ಕಂಥ ಮಹೇಶ್ ಜೋಗಿ ಅವರಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಬರಬೇಕು ಕೇಳಿಕೊಳ್ತಾ ಇದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ OBC ಮೋರ್ಚಾದ ಅಧ್ಯಕ್ಷರಾದಂಥ ಮಹೇಶ್ ಜೋಗಿ ಅವರಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರ್ರವರು ಮಾತಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಒಮ್ಮೆ ಕೂತ್ಕೊಳ್ಬೇಕು. ನಮ್ಮ 2 ಜನ ಸಂಸದರು ಮತ್ತು ಶಾಸಕರು ನಿರ್ಗಮಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ದೇವದುರ್ಲಭ ಕಾರ್ಯಕರ್ತರ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಹೆಮ್ಮೆಯ ಅಧ್ಯಕ್ಷರಂತ ಸತೀಶ್ ಕುಂಪಲ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮೆಲ್ಲರ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿವರ್ಯರೇ, ಶ್ರದ್ಧೆಯ ತಾಯಿಂದಿರೇ, ಸಜ್ಜನ ಬಂಧುಗಳೇ, ಜಗತ್ತು ಇವತ್ತು ಭಾರತವನ್ನು ನೋಡ್ತಾ ಇದೆ. 10 ವರ್ಷದ ಹಿಂದೆ ಜಗತ್ತು ಇಂಡಿಯಾವನ್ನು ನೋಡ್ತಾ ಇತ್ತು. ಇನ್ನು ಬರುವ ವರ್ಷದಲ್ಲಿ ಜಗತ್ತು ನವ ಭಾರತವನ್ನು ನೋಡ್ತಾ ಇದೆ. 2047ರಲ್ಲಿ ಜಗತ್ತು ಹಿಂದೂಸ್ತಾನವನ್ನು ನೋಡ್ತಾ ಇದೆ. ಯಾಕೆ ಉಲ್ಲೇಖ ಮಾಡ್ತೇನೆಂದ್ರೆ, ಜಗತ್ತಲ್ಲಿ ಇವತ್ತು ಭಾರತ ಮತ್ತೊಮ್ಮೆ ಆಧ್ಯಾತ್ಮಿಕ ಬದುಕಿನ ಆ ಒಂದು ಹಿಂದುತ್ವದ ರಾಷ್ಟ್ರ ಅಂತೇಳಿ ತೋರಿಸಿಕೊಡುವ ಕೆಲಸವನ್ನು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಆ ನವ ಭಾರತದ ಕಲ್ಪನೆ ಇವತ್ತು ಜಗತ್ತಲ್ಲಿ ಸೂಪರ್ ಪವರ್ ನೇಷನ್ ಅಂತೇಳಿ ತೋರಿಸಿಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಹಿಂದುತ್ವ ಮತ್ತು ಅಭಿವೃದ್ಧಿ ಈ ದೇಶದ ಪ್ರಧಾನಿಯವರ ಅಜೆಂಡಾ, ಭಾರತೀಯ ಜನತಾ ಪಾರ್ಟಿಯ ಅಜೆಂಡಾ, ಅದೇ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಮತ್ತು ಸಂಸದರ ಅಜೆಂಡಾ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಿನ್ನೆ ದಿವಸ ಪುತ್ತೂರಿನಲ್ಲಿ ಕೆಲವರು ಪುತ್ತೂರಿನ ಆ ಒಂದು ಅಭಿವೃದ್ಧಿ, ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಕಾಮಾಲೆ ಕಣ್ಣಿನಿಂದ ನೋಡುವಂತ ಕೆಲಸವನ್ನು ಮಾಡಿದರು. ಕಿವುಡು ಮತ್ತೆ ಕುರುಡು ಅವರ ಏನು ಪ್ರದರ್ಶನ ಇದೆಯೋ ಅದನ್ನು ತೋರಿಸಿಕೊಡುವ ಕೆಲಸವನ್ನು ನಿನ್ನೆ ದಿವಸ ಕಾಂಗ್ರೆಸ್ಸಿನವರು ಪುತ್ತೂರಿನಲ್ಲಿ ಡಾಕ್ಟ್ರೇ ಪತ್ರಿಕಾ ಆ ವರದಿಯ ಮುಖಾಂತರ, ಮಾಧ್ಯಮಗಳ ಮುಖಾಂತರ ತೋರಿಸಿಕೊಡುವಂತ ಕೆಲಸವನ್ನು ಮಾಡಿದರು. ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ, ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. 75 ವರ್ಷದಲ್ಲಿ ಸುಮಾರು 60 ವರ್ಷ ಆಡಳಿತ ಮಾಡಿದವರು
ಕಾಂಗ್ರೆಸ್ಸಿನವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 40 ವರ್ಷ ಸಂಸದರಾಗಿದ್ದವರು ಕಾಂಗ್ರೆಸ್ಸಿನವರು. ಪುತ್ತೂರಿನಲ್ಲಿಯೂ ಬಹುಶಃ ನಾನು ಕಂಡುಕೊಂಡ ಹಾಗೆ 33 ವರ್ಷ ಮಾತ್ರ ಶಾಸಕರು ಬಿಜೆಪಿ ಅವರಿದ್ದರು. ಪುತ್ತೂರಿನ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಕಾಮಗಾರಿ ಕಾಂಗ್ರೆಸ್ ಇವತ್ತು ತೋರಿಸಿಕೊಡ್ಲಿ ನಾನು ಇಂಥದ್ದು ಮಾಡಿದ್ದೇನೆ ಅಂತೇಳಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ, ಜಲ, ಸಂಸ್ಕೃತಿ, ಭಾಷೆ ಇರಬಹುದು, ಜನರ ಒಂದು ಜೀವನ ಪದ್ಧತಿ ಇರಬಹುದು, ಇದರ ಬಗ್ಗೆ ಯಾವತ್ತು ಹೋರಾಟ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿ ಇರಬೇಕಿದ್ರೆ ಸಂಪಾಜೆಯಿಂದ ಮಂಗಳೂರು ತನಕ 4 ದಿನ ಯಾರಾದರೂ ಪಾದಯಾತ್ರೆ ಮಾಡಿದರೆ ಅದು ಬಿಜೆಪಿಯ ಸಂಸದ ಸದಾನಂದ ಗೌಡರು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಡಿಕೆ ಬೆಳೆಗಾರರ ಕಣ್ಮಣಿ ಯಾರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ, ಜಲದ ಬಗ್ಗೆ ಎತ್ತಿನ ಹೊಳೆ ಇವತ್ತು ಆಗುತ್ತಿರುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬರಡಾಗಬಾರದು ಅಂತೇಳಿ ಮಂಗಳೂರಿನಿಂದ ಎತ್ತಿನ ಹೊಳೆ ತನಕ ಹೋರಾಟ ಮಾಡಿದ್ರೆ, ಪಾದಯಾತ್ರೆ ಮಾಡಿದ್ರೆ ಅದು ನಳಿನ್ ಕುಮಾರ್ ಕಟೀಲ್. ಅದೇ ರೀತಿಯಲ್ಲಿ ನಮ್ಮ 4 ಜನ ಕಾರ್ಯಕರ್ತರ ಬರ್ಬರ ಹತ್ಯೆ ಆದಾಗ ಉಲ್ಲೇಖ ಮಾಡಿದ್ರಲ್ಲ, ನಮ್ಮ ಕುಶಾಲ್ ನಗರದಿಂದ ನಾವು ಸೂರತ್ಕಲ್ ತನಕ ಆ ಒಂದು ಹೋರಾಟ ಮಾಡಿದ್ರೆ, ಪಾದಯಾತ್ರೆ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ, ನಳಿನ್ ಕುಮಾರ್ ಕಟೀಲ್. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಜನರ ಸಮಸ್ಯೆಗಳಿರಲಿ, ಈ ನೆಲದ ಸಮಸ್ಯೆಗಳಿರಲಿ, ಈ ಸಂಸ್ಕೃತಿಯ ಸಮಸ್ಯೆಗಳಿರಲಿ, ಇಲ್ಲಿಯ ಭಾವನಾತ್ಮಕ ವಿಚಾರ ಇರಲಿ, ಅದಕ್ಕೆ ಎಲ್ಲ ಸ್ಪಂದನೆ ಕೊಟ್ಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಈ ಮಣ್ಣಿನ ತಾಯಿ ಬಹುಶಃ ಆರಾಧನೆ ಮಾಡುವಂತ ದೇಯಿ ಬೈದ್ಯತಿ, ಆ ಒಂದು ದೇಯಿ ಬೈದ್ಯತಿಗೆ ನಮ್ಮ ಗೆಜ್ಜೆಗಿರಿಯಲ್ಲಿ ಅವಮಾನ ಆದಾಗ ಪುತ್ತೂರಿಂದ ಆ ಒಂದು ದೇಯಿ ಬೈದ್ಯತಿಯ ನಮ್ಮ ಆವಾಸ ಸ್ಥಾನ ಬಡಗನೂರಿಗೆ ಪಾದಯಾತ್ರೆ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ. ಈ ನಾಡಿನ ವೀರ ಪುರುಷರು ಕೋಟಿ ಚೆನ್ನಯ್ಯರ ಹೆಸರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಬಸ್ ಸ್ಟ್ಯಾಂಡ್ಗೆ ಇಟ್ಟಿದ್ರೆ ಅದು ಪುತ್ತೂರಿನ ಆ ಒಂದು ಬಸ್ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ಹೆಸರಿಟ್ಟರೆ ಅದು ಭಾರತೀಯ ಜನತಾ ಪಾರ್ಟಿ. ಅದೇ ರೀತಿಯಲ್ಲಿ ಇವತ್ತು ಕೋಟಿ ಚೆನ್ನಯ್ಯರ ಆವಾಸ ಸ್ಥಾನ ಇವತ್ತು ಗೆಜ್ಜೆಗಿರಿ ಪಡುಮಲೆ ಇವತ್ತು ಅಭಿವೃದ್ಧಿ ಆಗಿದ್ರೆ ಅದು ಶ್ರೀನಿವಾಸ್ ಪೂಜಾರಿ ಶಾಸಕರಾಗಿದ್ದ ಸಂಜೀವ ಮಠಂದರ ಕಾಲದಲ್ಲಿ 3 ಕೋಟಿ ರೂಪಾಯಿಯನ್ನು ಇಟ್ಟು ಆ ಕೋಟಿ ಚೆನ್ನಯ್ಯರಿಗೆ ಗೌರವ ಕೊಡುವ ಕೆಲಸವನ್ನು ಮಾಡಿದ್ದೇವೆ. ಈ ನಾಡಿನ ಗರಡಿಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಎಲ್ಲವನ್ನು ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಬಹುಶಃ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ನೇರವಾಗಿ ಈ ಸಂಸ್ಕೃತಿಯ ಬಗ್ಗೆ, ಈ ಜನರ ಭಾವನೆಗಳ ಬಗ್ಗೆ ಆ ಕಾಂಗ್ರೆಸ್ ಇವತ್ತು ಮಾತಾಡ್ತದಲ್ಲ, ಇವನಾರವ ಎನ್ನದೆ ಇವ ನಮ್ಮವ ಅಂತ ಹೇಳುವಂತ ಸಂಸ್ಕೃತಿ ಇವತ್ತು ಭಾರತೀಯ ಜನತಾ ಪಾರ್ಟಿದು. ಯಾರನ್ನು ಬಿಡಲಿಲ್ಲ, ಎಲ್ಲ ಸಮುದಾಯಕ್ಕೂ ಎಲ್ಲ ವರ್ಗದವರಿಗೂ ಇವತ್ತು ನ್ಯಾಯ ಕೊಡುವಂತ ಕೆಲಸ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅಭಿವೃದ್ಧಿಯನ್ನು ನೀವು ನೋಡಬಹುದು. ಇವತ್ತು ಪುತ್ತೂರಿನ ಅಭಿವೃದ್ಧಿಯಲ್ಲಿ ಮಲ್ಲಿಕಕ್ಕ ಕೂತಿದಾರಲ್ಲ, ಒಬ್ಬ ಮಾಜಿ ಶಾಸಕಿ. ಪುತ್ತೂರಿನ ಮಿನಿ ಸೌಧವನ್ನು ಯಾರು ಕಟ್ಟಿದ್ರು? ಮಿನಿ ವಿಧಾನಸೌಧ ಮಲ್ಲಿಕಾ ಪ್ರಸಾದ್ ಕಾಲದಲ್ಲಿ ಆಯ್ತು. ಪುತ್ತೂರಿನ ಬೃಹತ್ KSRTC ಬಸ್ ನಿಲ್ದಾಣ ಯಾರ ಕಾಲದಲ್ಲಿ ಆಯ್ತು? ಮಲ್ಲಿಕಾ ಪ್ರಸಾದ್ ಅವಧಿಯಲ್ಲಿ ಆಯ್ತು. ಪುತ್ತೂರಿನ ಇವತ್ತಿನ ಅಗ್ನಿಶಾಮಕ ದಳ ಕಟ್ಟಡ ಯಾರ ಕಾಲದ ಆಯ್ತು? ಮಲ್ಲಿಕಾ ಪ್ರಸಾದ್ ಕಾಲದ ಆಯ್ತು. ಇವತ್ತು ಪುತ್ತೂರಿನಲ್ಲಿ 55 ಕೋಟಿಯ ಆ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಆಗ್ತಾ ಇದೆ ಅಲ್ಲ, ನಮ್ಮ ಕಾಲದಲ್ಲಿ ಆಯ್ತಲ್ಲ. 55 ಕೋಟಿಯ ಆ ಒಂದು ಬೆಳೆಯೂರು ಡ್ಯಾಮ್ 8 ಕಿಲೋಮೀಟರ್ ಜಲರಾಶಿಯನ್ನು ಹೊಂದಂತ ಡ್ಯಾಮ್ ಯಾರು ಕಟ್ಟಿದ್ರು? ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ಬಿಜೆಪಿ ಶಾಸಕರು ಮಾಡಿದ್ರಲ್ಲ. ಕಾಂಗ್ರೆಸ್ನವರೊಮ್ಮೆ ಉಲ್ಲೇಖ ಮಾಡಲಿ, ಈ ಜಿಲ್ಲೆಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಪುತ್ತೂರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ. ಕೇವಲ ಚೆಂಡೆ ಬಾರಿಸುವುದಲ್ಲ, ಭಾರತೀಯ ಜನತಾ ಪಾರ್ಟಿ ಏಪ್ರಿಲ್ 26ಕ್ಕೂ ಚೆಂಡೆ ಬಡಿಯಲಿಕ್ಕೆ ಬದ್ಧರಾಗಿದ್ದೇವೆ, ಜೂನ್ 4ಕ್ಕೂ ಬ್ಯಾಂಡ್ ಬಡಿಯಲಿಕ್ಕೂ ನಾವು ರೆಡಿ ಆಗಿದ್ದೇವೆ ಅನ್ನುವಂಥ ಸಂದೇಶವನ್ನು ನಮ್ಮ ಕಾರ್ಯಕರ್ತರು ಇವತ್ತು ಕೊಡ್ತಾ ಇದ್ದಾರೆ ಬಂಧುಗಳೇ. ಆ ಮುಖಾಂತರ ಇವತ್ತು ಪುತ್ತೂರಿನ ಜನತೆ ಮತ್ತೊಮ್ಮೆ ಒಟ್ಟಾಗಿ ಒಂದಾಗಿ ಇಡೀ ಜಿಲ್ಲೆಗೆ ಸಂದೇಶ ಕೊಡುವಂತ ಈ ಬೃಹತ್ ಸಮಾವೇಶದ ಮುಖಾಂತರ ನಮ್ಮೆಲ್ಲರ ಅಭ್ಯರ್ಥಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ್ನು ಬಹುಮತದಿಂದ ಆಯ್ಕೆ ಮಾಡುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆಯ ಒಟ್ಟಿಗೆ ಬಿಜೆಪಿಯ ಭದ್ರಕೋಟೆ ಅಂತೇಳಿ ಮತ್ತೊಮ್ಮೆ ತೋರಿಸಿಕೊಡುವ ಕೆಲಸವನ್ನು ತಾವೆಲ್ಲ ಮಾಡುವ
ಅದೇ ರೀತಿ ಎಲ್ಲ ನಮ್ಮ ದೇವದುರ್ಲಭ ಕಾರ್ಯಕರ್ತರು ಇವತ್ತಿನಿಂದ ಉಲ್ಲೇಖ ಮಾಡಿದ್ರು. ಪ್ರತಾಪ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಏನಾಯಿತು ಅಂತೇಳಿ, ಇವತ್ತು ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಯಾವ ರೀತಿ ಕೊಡುಗೆ ಕೊಡ್ತಾ ಇದ್ದಾರೆ, 18 ಗಂಟೆಗಳ ಕಾಲ ದುಡಿತಾ ಇದ್ದಾರೆ ಅಂತೇಳಿ. ಒಬ್ಬ ಕವಿ ಹೇಳ್ತಾನೆ ಈ ಭಾರತ ಹೇಗಿದೆ ಅಂತೇಳಿ, 3 ಸಾಗರ 100 ಮಂದಿರ, ದೈವ ಸಾಸಿರ ಇದ್ದರೆ, ಗಂಗೆ ಇದ್ದರೆ, ಸುಂದಿ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ, ಮಲಗಿ ನಿದ್ರಿಸುತ್ತಿರುವ ಕುವರರಿದ್ದರೆ ಏನು ಸುಖ ಅಂತೇಳಿ. ನಮ್ಮೆಲ್ಲ ಕಾರ್ಯಕರ್ತರು ನಮಗೆ ಬೇಕಾದಷ್ಟು ಇವತ್ತು ಈ ದೇಶದ ಪ್ರಧಾನಿಯವರು, ಇಲ್ಲಿಯ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಬೇಕಾದಷ್ಟು ಸಾಧನೆ ಮಾಡಿ ಅಭಿವೃದ್ಧಿ ಮಾಡಿ ನಮಗೆ ಇವತ್ತು ಜನರ ಮಧ್ಯೆ ಹೋಗಿ ಮಾತಾಡುವಂಥ, ಜನರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಆ ಮತದಾರ ದೇವರಲ್ಲಿಗೆ ಹೋಗುವ, ಆ ಮತದಾರನ್ನು ಮತ್ತೆ ಬಿಜೆಪಿಯತ್ತ ಮತ ಹಾಕಿಸುವ ಮುಖಾಂತರ ಬ್ರಿಜೇಶ್ ಚೌಟ್ರನ್ನು ಮತ್ತೊಮ್ಮೆ ಅಭೂತಪೂರ್ವವಾಗಿ ಗೆಲ್ಲಿಸುವಂತ ತಮ್ಮಲ್ಲಿ ವಿನಂತಿಸಿ ನಾನು ಮಾತಾಡಿಸಿದೆ. ಜೈ ಹಿಂದ್. ಮುಂದಕ್ಕೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಆಗಿರತಕ್ಕಂಥ ಅರುಣ್ ಕುಮಾರ್ ಪುತ್ತಿಲ. ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರನ್ನ ಮನಸಾರೆ ಸ್ಮರಿಸಿಕೊಂಡು ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂಥ ತಾಯಿ ಭಾರತಾಂಬೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂತಹ ಮಾನ್ಯ ಸತೀಶ್ ಕುಂಪಲರವರೇ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಈ ಜಿಲ್ಲೆಯ ಜನಮಾನಸದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಭಾರತೀಯ ಜನತಾ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇರತಕ್ಕಂತಹ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರದ್ಧೆಯ ಮಾತೆಯಂದಿರೇ, ಸಜ್ಜನ ಬಂಧುಗಳೇ, 26ನೇ ತಾರೀಕಿಗೆ ನಡೆಯತಕ್ಕಂತಹ ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ಪುತ್ತೂರಿನಲ್ಲಿ ಆ ಕಾರ್ಯಕರ್ತರ ಶಕ್ತಿ ಪ್ರದರ್ಶನ ಆಗಬೇಕು. ಆ ಕಾರ್ಯಕರ್ತರ ಶಕ್ತಿಯ ಮುಖಾನ ನಮ್ಮೆಲ್ಲರ ಯೋಚನೆಯಾಗಿರತಕ್ಕಂತಹ 3.5 ಲಕ್ಷದಿಂದ 4 ಲಕ್ಷದ ಅಂತರದ ಗೆಲುವಿನ ಸಂದೇಶ ಮನಕ್ಕೆ ಮುಟ್ಟಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವತ್ತು ಸಮಾವೇಶವನ್ನ ನಾವೆಲ್ಲ ಆಯೋಜನೆ ಮಾಡಿದ್ದೇವೆ. ಶ್ಯಾಮ್ ಪ್ರಕಾಶ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿ ಅವರ ಕಲ್ಪನೆಗಳನ್ನು ಸಾಕಾರಗೊಳಿಸ್ತಾ 2046ರವರೆಗೆ ಈ ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ಆಡಳಿತವೇ ಇರಬೇಕು. ಈ ಪಕ್ಷಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಮತ್ತು ರಕ್ತವನ್ನ ಬೆವರನ್ನಾಗಿ ದುಡಿದಿರತಕ್ಕಂತಹ ಕಾರ್ಯಕರ್ತರ ಭಾವನೆಗಳು 2046ರ ಆ ವರ್ಷದಲ್ಲಿ ಅತ್ಯಂತ ಯಶಸ್ವಿಯಾಗಿ 100% ಸಾಕಾರಗೊಳ್ಳಬೇಕು ಅಂತಕ್ಕಂತಹ ಯೋಚನೆ ಅಡಿಯಲ್ಲಿ ಈ ಬಾರಿಯ ಚುನಾವಣೆಯನ್ನು ನಾವೆಲ್ಲ ಸವಾಲಿನ ಚುನಾವಣೆ ಅಂತ ಸ್ವೀಕಾರ ಮಾಡಿದ್ದೀವಿ. ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ರಾಷ್ಟ್ರದಲ್ಲಿ ಆಗಿರತಕ್ಕಂತಹ ಪರಿಣಾಮಕಾರಿ ಆಡಳಿತದ ಪರಿಣಾಮವಾಗಿ ಅಭಿವೃದ್ಧಿಯ ಯೋಚನೆಗಳ ಅಡಿಯಲ್ಲಿ ಆಡಳಿತ ಮಾಡತಕ್ಕಂತಹ ಸಂದರ್ಭ, ಯಾವ ಸಮಾಜದ ಬಹುಸಂಖ್ಯಾತರ ಭಾವನೆಗಳಿಗೆ ಒಂದಷ್ಟು ಶಕ್ತಿಯನ್ನ ಕೊಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನಮ್ಮೆಲ್ಲರ ಅಸ್ಮಿತೆಯ ಭಾಗವಾಗಿರ್ತಕ್ಕಂತಹ ಪ್ರಭು ಶ್ರೀರಾಮಚಂದ್ರರ ಭವ್ಯವಾಗಿರ್ತಕ್ಕಂತಹ ಮಂದಿರವನ್ನ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡತಕ್ಕಂತಹ ಸಂಗತಿ
ಯಾವ ಕಾಶ್ಮೀರಕ್ಕೆ ಸಮಸ್ಯೆಯಾಗಿರ್ತಕ್ಕಂಥ 370ನೇ ವಿಧಿಯನ್ನ ರದ್ದುಗೊಳಿಸಿ ಕಾಶ್ಮೀರಕ್ಕೆ ನ್ಯಾಯವನ್ನ ಕೊಟ್ಟಿರತಕ್ಕಂಥ ಸಂಗತಿಗಳು, ಸಿಎಎನ್ನ ಅನುಷ್ಠಾನ ಮಾಡ್ತಾ ಸಾಮಾಜಿಕ ವ್ಯವಸ್ಥೆಯ ಅಡಿಯಲ್ಲಿ ಎಲ್ಲರೂ ಕೂಡ ಜೊತೆಗೆ ಸಾಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇಟ್ಟಿರತಕ್ಕಂಥ ಹೆಜ್ಜೆಗಳು ಮುಂದಿನ ಒಂದಷ್ಟು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಸರ್ಕಾರ ಇರಬೇಕು. ಈ ರಾಷ್ಟ್ರ ಕಂಡಿರತಕ್ಕಂತಹ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಸಂಕಲ್ಪವನ್ನ ಮಾಡಿರ್ತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ನೂರಾರು ಸಮಸ್ಯೆಗಳ, ನೂರಾರು ನೋವುಗಳ, ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಸನ್ನಿವೇಶದಲ್ಲಿ ಮತ್ತೆ ನಮ್ಮೆಲ್ಲರ ಪಾತ್ರ ಬೂತು ಮಟ್ಟದಲ್ಲಿ ಹೇಗಿರಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂಥ ಸಾಂದರ್ಭಿಕ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ. 10 ವರ್ಷಗಳಲ್ಲಿ ರಾಷ್ಟ್ರದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಆಡಳಿತದ ಮುಖಾಂತರ ಬದಲಾವಣೆಯಾಗಿದ್ರೆ, ಕಳೆದ 11 ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಘನಂದಾರಿ ಕೆಲಸವನ್ನ ಇವತ್ತು ನಾವೆಲ್ಲ ಯೋಚನೆ ಮಾಡಿ ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂಥ ಸಾಂದರ್ಭಿಕ ಸನ್ನಿವೇಶದಲ್ಲಿ ಬಂದು ನಿಂತಿದ್ದೇವೆ. ಶಿವಮೊಗ್ಗದಲ್ಲಿ ನಡೆದಿರತಕ್ಕಂಥ ಗಣೇಶೋತ್ಸವದ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಘಟನೆ, ಕೆರಗೋಡಿನಲ್ಲಿ ಹನುಮಧ್ವಜದ ವಿಚಾರದಲ್ಲಿ ನಡೆದಿರತಕ್ಕಂಥ ಘಟನೆಗಳು, ನೂರಾರು ಹಿಂದೂ ವಿರೋಧಿ ಧೋರಣೆಗಳ ಮುಖಾಂತರ ಹಿಂದೂ ಸಮಾಜವನ್ನ ದಮನಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರತಕ್ಕಂಥ ಆಡಳಿತ ಇವತ್ತು ಸಮಾಜಕ್ಕೆ ಎಚ್ಚರಿಕೆಯನ್ನ ಕೊಡತಕ್ಕಂಥ ಕೆಲಸ ಕಾರ್ಯವನ್ನ ಮಾಡಿದೆ. ಇವತ್ತು ಅನೇಕ ಯೋಜನೆಗಳು, ಭಾಗ್ಯಗಳ ಮುಖಾಂತರ ಮತದಾರರನ್ನ ಒಂದಷ್ಟು ಗೊಂದಲಕ್ಕೆ ಸಿಲುಕಿಸ್ತಕ್ಕಂತಹ ವಾತಾವರಣ, ಯಾವ ಕೆಲಸವನ್ನ ಸರ್ಕಾರ ಮಾಡಬೇಕಾ ಅದನ್ನ ಬಿಟ್ಟು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾ ಬಹುಸಂಖ್ಯಾತರ ಹಿಂದೂಗಳ ಭಾವನೆಗಳ ವಿರುದ್ಧ ನಿರಂತರವಾಗಿ ಆಡಳಿತ ಮಾಡತಕ್ಕಂಥ ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡತಕ್ಕಂಥ ಅನೇಕ ಕಹಿಘಟನೆಗಳ ನಡುವೆ ಇವತ್ತು ನಾವೆಲ್ಲ ಇದ್ದೇವೆ. ಸುಮಾರು 5-6 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಕಾರ್ಕಳದಲ್ಲಿ, ಮೂಡುಬಿದಿರೆಯಲ್ಲಿ ನಡೆದಿರತಕ್ಕಂಥ ಪ್ರಶಾಂತ್ ಪೂಜಾರಿಯ ಹತ್ಯೆ, ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಶರತ್ ಮಡಿವಾಳ ದೀಪಕ್ ರಾವ್ನ ಹತ್ಯೆ, ಮಡಿಕೇರಿಯಲ್ಲಿ ನಡೆದಿರತಕ್ಕಂಥ ಕುಟ್ಟಪ್ಪನ ಹತ್ಯೆ, ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ರುದ್ರೇಶನ ಹತ್ಯೆ, ಅನೇಕ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನ ಮಾಡತಕ್ಕಂಥ, ಭಾರತೀಯ ಜನತಾ ಪಕ್ಷದ ಕಾರ್ಯವನ್ನ ಮಾಡತಕ್ಕಂಥ ಕಾರ್ಯಕರ್ತರು ಬೀದಿ ಹೆಣವಾಗಿ ಬಿದ್ದಿರತಕ್ಕಂಥ ಅನೇಕ ಸಂಗತಿಗಳ ನಡುವೆ ಈ ಬಾರಿಯ ಚುನಾವಣೆಯನ್ನ ನಾವೆಲ್ಲ ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾಗಿರ್ತಕ್ಕಂತಹ ಪದ್ಮರಾಜ್ ಅವರು ಮೊನ್ನೆ ಒಂದು ಕಡೆ ಭಾಷಣದಲ್ಲಿ ಹೇಳ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ ಅಲ್ಲ ಅನ್ನತಕ್ಕಂಥ ಮಾತನ್ನ ಉಲ್ಲೇಖ ಮಾಡಿ ಬಹುಸಂಖ್ಯಾತರ ಭಾವನೆಗಳ ವಿರುದ್ಧ ಮಾತನಾಡತಕ್ಕಂಥ ವ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾಡಿದ್ರು. ಇವತ್ತು ಪದ್ಮರಾಜ್ ಅವರ ಹತ್ರ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ನೀವು ಒಬ್ಬರು ಹಿಂದೂ ಆಗಿದ್ದೀರಿ, ಪದ್ಮರಾಜ್ ಅವರೇ ನೀವು ಕೂಡ ಒಬ್ಬ ಹಿಂದೂ ಆಗಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಪ್ರಜ್ಞಾವಂತರಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ವಿದ್ಯಾವಂತರಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿವಂತರಿದ್ದಾರೆ ಮತ್ತು ಹಿಂದುತ್ವಕ್ಕೋಸ್ಕರ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ ಅನ್ನುವಂತ ಸೂಕ್ಷ್ಮತೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ತಾಕತ್ ನಿಮ್ಮದು ಇದ್ರೆ ತೋರಿಸಿ. ನಾಳ್ದಿನ ಚುನಾವಣೆಯಲ್ಲಿ ನಾವು 3.5 ಲಕ್ಷಕ್ಕಿಂತ 4 ಲಕ್ಷದವರೆಗಿನ ಅಂತರದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮದ ಜಿಲ್ಲೆ, ದಕ್ಷಿಣ ಕನ್ನಡದ ಜಿಲ್ಲೆ ಯಾವತ್ತೂ ಕೂಡ ಬುದ್ಧಿವಂತರ ಜಿಲ್ಲೆ ಅನ್ನೋದನ್ನ ಸಾಬೀತು ಮಾಡ್ತೇವೆ. ತಾಕತ್ತಿದ್ರೆ ನಿಮ್ಮ ಶಕ್ತಿಯನ್ನ ಪ್ರದರ್ಶನವನ್ನ ಮಾಡಿ. ಯಾವ ಧಾರ್ಮಿಕ ಕಾರ್ಯಕ್ರಮವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಭಗವಧ್ವಜವನ್ನ ತೆಗೆಸ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಯೋಚನೆಗಳು ಏನಿತ್ತು?
ಯಾವ ಪ್ರಶಾಂತ್ ಪೂಜಾರಿ ಅವತ್ತು ಹತ್ಯೆಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯ ಜೊತೆಗೆ ಆ ಮನೆಯವರ ಜೊತೆಗೆ ಜೋಡಿಸಿಕೊಳ್ಬೇಕಾಗಿರ್ತಕ್ಕಂತಹ ನೀವು ಬೆಳ್ಳಾರೆಯಲ್ಲಿ ನಡೆದಿರ್ತಕ್ಕಂತಹ ಪ್ರವೀಣ್ ಪೂಜಾರಿಯ ಹತ್ಯೆಯ ಸಂದರ್ಭದಲ್ಲಿ ಎಲ್ಲಿದ್ದೀರಿ? ಮತ್ತೆ ನಾವು ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛೆ ಮಾಡ್ತಾ ಇದ್ದೇವೆ. ಮತ್ತೆ ರಾಷ್ಟ್ರೀಯ ವಿಚಾರಧಾರೆಗಳ ಅಡಿಯಲ್ಲಿ ಮತ್ತೆ ಧರ್ಮ ಮತ್ತು ಹಿಂದುತ್ವದ ಆಧಾರದಲ್ಲಿ ಕೆಲಸ ಮಾಡಿ ತಮ್ಮ ಜೀವವನ್ನ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ನ್ಯಾಯ ತೊರಗಿಸ್ತಕ್ಕಂಥ ವ್ಯವಸ್ಥೆ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ್ದು ಆಗಿದೆ ಹೊರತು ಕಾಂಗ್ರೆಸ್ ಇದ್ದು ಯಾವತ್ತೂ ಆಗಿಲ್ಲ ಅನ್ನತಕ್ಕಂಥ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇವತ್ತು ನಮಗೆ ಒಳ್ಳೆಯ ಸಂಸದರನ್ನ 15 ವರ್ಷದಲ್ಲಿ ಪಕ್ಷ ಕೊಟ್ಟಿತ್ತು. ಸುಮಾರು 1,12,000 ಕೋಟಿ ಅನುದಾನವನ್ನ ಕೇಂದ್ರದಿಂದ ನಮ್ಮ ಜಿಲ್ಲೆಗೆ ತಂದು ಸ್ಮಾರ್ಟ್ ಸಿಟಿಯ ಯೋಜನೆಗಳು ಇರಬಹುದು, ಸೇತುವೆಗಳ ನಿರ್ಮಾಣ ಆಗಿರಬಹುದು, ಅಭಿವೃದ್ಧಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜನಪ್ರತಿನಿಧಿಯಾಗಿ ಆಯ್ಕೆಯಾದ್ರೆ ಯಾವ ರೀತಿಯ ಅಭಿವೃದ್ಧಿಯನ್ನ ಮಾಡಬಹುದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಕೆಲಸವನ್ನ ಮಾಡಿದ್ರು. ಇವತ್ತು ಪಕ್ಷ ಒಳ್ಳೆಯ ಅಭ್ಯರ್ಥಿಯನ್ನ ಮತ್ತೆ ಕೊಟ್ಟಿದೆ. ಒಬ್ಬ ವಿದ್ಯಾವಂತ, ಒಬ್ಬ ಬುದ್ಧಿವಂತ, ಇದಕ್ಕಿಂತಲೂ ಮಿಗಿಲಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನಾಡಿ ಮಿಡಿತವನ್ನ ಅರಿತು ಆ ರಕ್ತವನ್ನ ಬೆವರನ್ನಾಗಿ ಮಾಡತಕ್ಕಂತ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡತಕ್ಕಂತ ಒಬ್ಬ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡೋದಕ್ಕೆ ನಮಗೆಲ್ಲರಿಗೂ ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬ್ರಿಜೇಶ್ ಚೌಟಾರಿಗೆ ಮತ್ತೆ ಈ ಸಂದರ್ಭದಲ್ಲಿ ನಾನು ವಿಶ್ವಾಸವನ್ನ ತುಂಬಬಲ್ಲೆ. ಪುತ್ತೂರಿನಲ್ಲಿ 1 ರಿಂದ 1.25 ಲಕ್ಷ ಹಿಂದೂಗಳ ಮತವನ್ನ ನಿಮಗೆ ಹಾಕಿಸ್ತೇವೆ. ಹಿಂದೂ ಸಮಾಜಕ್ಕೆ ಋಣ ಇದೆ. ಹಿಂದೂ ಸಮಾಜ ಸಂಘರ್ಷಗಳ ಮುಖಾಂತರ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಮನೆ ಮನೆಗೆ ಇಟ್ಟಿಗೆಯನ್ನು ಕೊಡೋಗಿರತಕ್ಕಂಥ ಕಾರ್ಯಕರ್ತರು ನಾವಿದ್ದೇವೆ. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ಕೆಲಸ ಕಾರ್ಯಗಳು ಸಾಕಾರಗೊಂಡಿದೆ. ಮತ್ತೆ ಪುತ್ತೂರು ಕ್ಷೇತ್ರದ ಹಿಂದೂಗಳು ಆ ಮಂದಿರದ ನಿರ್ಮಾಣ ಕನಸು ಮಾಡಿದಕ್ಕೋಸ್ಕರ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತೂ ಕೂಡ ಹಿಂದುತ್ವದ ಜಿಲ್ಲೆ, ಧರ್ಮದ ಜಿಲ್ಲೆ ಅನ್ನೋದನ್ನ ಸಾಬೀತು ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಶಕ್ತಿ ಮೀರಿ ಬೂತುಗಳಲ್ಲಿ ಕೆಲಸವನ್ನ ಮಾಡ್ತೇವೆ. ಅದರ ಪರಿಣಾಮ ಹಿರಿಯರು ಯೋಚನೆ ಮಾಡಿರತಕ್ಕಂಥ 3.5 ರಿಂದ 4 ಲಕ್ಷಗಳ ಮತದ ಅಂತರದಲ್ಲಿ ಧರ್ಮಧ್ವಜವನ್ನ ಮತ್ತೆ ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ಕೆಲಸವನ್ನ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ 25 ದಿವಸಗಳ ಕಾಲಾವಕಾಶ ನಮ್ಮ ಜೊತೆಗಿದೆ. ಮನೆ ಮನೆಗೂ ಕೂಡ ಸಂಪರ್ಕ ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ಮಾಡಿ ಭಾರತ ಪ್ರಕಾಶಿಸುತ್ತಿದೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಆತ್ಮವಿಸ್ಮೃತಿಯಿಂದ ನಾವು ಕೆಲಸ ಕಾರ್ಯವನ್ನ ನಿರ್ವಹಿಸದಂತಹ ಪರಿಣಾಮ ಮತ್ತೆ ಕೇಂದ್ರ ಸರ್ಕಾರ ಬದಲಾಯಿತು. ಅನೇಕ ಸಂಕಷ್ಟಗಳನ್ನ ನಾವೆಲ್ಲ ಎದುರಿಸ್ತಾ ಒಬ್ಬ ಸಮರ್ಥ ನಾಯಕನನ್ನ ಮತ್ತೆ 10 ವರ್ಷಗಳ ಹಿಂದೆ ನಾವೆಲ್ಲ ಪಡೆದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಉಳಿಸಿಕೊಳ್ಳತಕ್ಕಂಥ ಮತ್ತು ಹಿಂದುತ್ವವನ್ನ ಮತ್ತು ಧರ್ಮಧ್ವಜವನ್ನ ಉಳಿಸತಕ್ಕಂಥ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡಬೇಕಾಗಿದೆ. ಈ ಎಲ್ಲ ಸೂಕ್ಷ್ಮತೆಯನ್ನ ಅರಿತುಕೊಂಡು ಮುಂದಿನ 25 ದಿವಸಗಳ ಕಾಲ ನಾವು ಕೂಡ ನಮ್ಮ ಬೂತುಗಳಲ್ಲಿ 500ಕ್ಕಿಂತಲೂ ಹೆಚ್ಚಿನ ಮತವನ್ನ ಪಡಿಲಿಕ್ಕೆ ಹೇಗೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ 3 ಬಾರಿ ಮನೆಯನ್ನ ಸಂಪರ್ಕ ಮಾಡ್ತಾ ಸುಮಾರು 710ಕ್ಕಿಂತಲೂ ಮಿಕ್ಕಿದ ಯೋಜನೆಗಳು ಸರ್ಕಾರದ ಕಡೆಯಿಂದ ಆಗಿದೆ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಆ ಫಲಾನುಭವಿಗಳಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿಯಲ್ಲಿ ನಾವೆಲ್ಲ ಫಲಾನುಭವಿಗಳಾಗಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಯೋಚನೆಗಳ ನಡುವೆ ಮತ್ತೆ ಈ ಕ್ಷೇತ್ರವನ್ನ ಉಳಿಸತಕ್ಕಂಥ ಸಂಕಲ್ಪವನ್ನ ನಾವೆಲ್ಲರೂ ಮಾಡೋಣ. ಇವತ್ತಿನಿಂದಲೇ ಆ ಚುನಾವಣಾ ವಿಚಾರಕ್ಕೋಸ್ಕರ ಬೇರೆ ಯಾವುದೂ ಕೂಡ ನಮ್ಮ ಜೊತೆಗೆ ಇರಬಹುದು. ಒಂದಷ್ಟು ಗೊಂದಲಗಳು, ಒಂದಷ್ಟು ನಮ್ಮ ಒಳಗಿನ ಭಿನ್ನಮತಗಳು ಅನೇಕ ಇರಬಹುದು. ಆದರೆ ಇವೆಲ್ಲವನ್ನ ಬಿಟ್ಟು ನಾವೆಲ್ಲರೂ ಜೊತೆಯಾಗಿ ಸಾಗಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬರುವ ವರ್ಷ 100 ವರ್ಷ ಆಗುತ್ತೆ. ಆ 100 ವರ್ಷಗಳ ಆ ಸಂದರ್ಭದಲ್ಲಿ ಇಡೀ ಸಮಾಜ ಒಂದಾಗಿದೆ, ಇಡೀ ಹಿಂದೂ ಸಮಾಜ ಒಟ್ಟಿಗಿದೆ ಅನ್ನತಕ್ಕಂಥ ಸಂದೇಶವನ್ನ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ಹಿನ್ನೆಲೆಯಲ್ಲಿ ಈ ಜವಾಬ್ದಾರಿಯನ್ನ ಅರಿತುಕೊಂಡು ಈ ಚುನಾವಣೆಯಲ್ಲಿ ಸಕ್ರಿಯರಾಗೋಣ.
ದಿವಸದ 2 ಹೊತ್ತು, ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಕೂಡ ಮನೆ ಮನೆಯನ್ನ ಸಂಪರ್ಕ ಮಾಡ್ತಾ ಮತ್ತೆ ಚೌಟರನ್ನ ದೊಡ್ಡ ಪ್ರಮಾಣದಲ್ಲಿ ವಿಜಯನ್ನಾಗಿ ಮಾಡತಕ್ಕಂಥ ಜವಾಬ್ದಾರಿ ನಮ್ಮೇಲಿದೆ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಮಗೆಲ್ಲರಿಗೂ ಆ ಶಕ್ತಿಯನ್ನ ನಾವು ಆರಾಧನೆ ಮಾಡತಕ್ಕಂಥ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಕೊನೆಯಲ್ಲಿ ರಾಷ್ಟ್ರಗೀತೆ ಇದೆ. ರಾಷ್ಟ್ರಗೀತೆಯ ನಂತರ ಬಂದಿರತಕ್ಕಂಥ ಎಲ್ಲರಿಗೂ ಪಾನೀಯದ ವ್ಯವಸ್ಥೆ ಇದೆ. ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಅಭ್ಯರ್ಥಿಯಾಗಿರತಕ್ಕಂಥ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗಾಗಿ ವೇದಿಕೆ. ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ಕಾರ್ಯಕರ್ತರ ಸಭೆಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ನರೇಂದ್ರ ಮೋದಿ ಅವರ ಸಂಕಲ್ಪಕ್ಕೆ ಶಕ್ತಿ ತುಂಬಲಿಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬಲಿಕ್ಕೆ, ಮುಂಬರುವ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವವಾದಂಥ ಜಯವನ್ನು ನಮ್ಮ ಹಿಂದುತ್ವದ ಭದ್ರಕೋಟೆಯಾದಂಥ ದಕ್ಷಿಣ ಕನ್ನಡದಲ್ಲಿ ಗಳಿಸಲಿಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಜಿಲ್ಲೆ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ್ ಅವರೇ, ಈ ಮಂಡಲದ ಅಧ್ಯಕ್ಷರಾಗಿರುವಂಥ ಸಹಜ ರಾಧಾಕೃಷ್ಣ ಆಳ್ವ ಅವರೇ, ಜಗನ್ನಿವಾಸ್ ರಾವ್ ಅವರೇ, ಮಾಜಿ ಶಾಸಕರಾದ ಸಂಜೀವ ಮಟ್ಟಂದೂರ್ ಅವರೇ, ಮಲ್ಲಿಕಾ ಪ್ರಸಾದ್ ಅವರೇ, ಪಾರ್ಟಿಯ ಹಿರಿಯ ನಾಯಕರಾದಂಥ ಚನ್ನಲೆ ತಿಮ್ಮಪ್ಪ ಶೆಟ್ರೆ, ಗೋಪಾಲಕೃಷ್ಣ ಹೇರಳೆ ಅವರೇ, ಅರುಣ್ ಕುಮಾರ್ ಪುತ್ತಿಲ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ನಾವು ಯುವ ಮೋರ್ಚಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಕಿಶೋರ್ ಕುಮಾರ್ ಪುತ್ತೂರ್ ಅವರೇ, ಯತೀಶ್ ಆರ್ವಾರ್ ಅವರೇ, ಸುಲೋಚನಾ ಭಟ್ರೆ, RC ನಾರಾಯಣ್ ಅವರೇ, ಹರೀಶ್ ಬಿಜತ್ರೆ ಅವರೇ, ರಾಜೇಶ್ ಕಾವೇರಿ ಅವರೇ, ಉಮೇಶ್ ಗೌಡ್ರೆ, ಪ್ರೇಮಾನಂದ್ ಶೆಟ್ರೆ, ಮಹೇಶ್ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಹೆಚ್ಚಿಗೆ ಏನು ಮಾತನಾಡೋದಿಲ್ಲ. ಅರುಣ್ ಕುಮಾರ್ ಪುತ್ತಿಲ ಅವರು, ಸಂಜೀವ ಮಟ್ಟಂದೂರ್ ಅವರು, ತುಂಬ ಜನ ತುಂಬ ವಿಷಯಗಳನ್ನು ಉಲ್ಲೇಖ ಮಾಡಿದ್ರು. ಈ ಚುನಾವಣೆಯ ಮಹತ್ವ ಏನು, ಯಾಕಾಗಿ ಚುನಾವಣೆ ಇದೆ, ಯಾವ ಕಾರಣಕ್ಕೆ ಚುನಾವಣೆಯನ್ನು ಗೆಲ್ಲುವಂಥದ್ದು ಅನಿವಾರ್ಯತೆ ಇದೆ, ಎಲ್ಲ ವಿಷಯಗಳನ್ನು ಹೇಳಿದರು. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಅಭ್ಯರ್ಥಿತನ ಘೋಷಣೆ ಆಗಿ ಇವತ್ತಿನವರೆಗೆ ಜಿಲ್ಲೆಯ ಎಲ್ಲ ಮಹಾಶಕ್ತಿ ಕೇಂದ್ರಗಳಿಗೆ ಹೋಗಿ ಕಾರ್ಯಕರ್ತರನ್ನು ಭೇಟಿ ಮಾಡಬೇಕು, ಕಾರ್ಯಕರ್ತರ ಜೊತೆ ಸಂವಾದ ಮಾಡಬೇಕು, ಕಾರ್ಯಕರ್ತರ ಮುಖಾಂತರ ಮತದಾರರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಕಳೆದ 10-15 ದಿವಸದಲ್ಲಿ ಮಾಡಿದ್ದೇನೆ. ಇವತ್ತು ಪುತ್ತೂರಿನಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರು ಸೇರಿರುವಂಥ ಸಂದರ್ಭದಲ್ಲಿ ನಾನು ಅತ್ಯಂತ ವಿಶ್ವಾಸದಿಂದ ಮತ್ತು ಅತ್ಯಂತ ವಿನೀತನಾಗಿ ನಿಮ್ಮ ಮುಂದೆ ಹೇಳುವಂಥ ಒಂದು ಮಾತೇನೆಂದರೆ, ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಡೀ ವಿಶ್ವ ಒಪ್ಪಿರುವಂಥ ನಾಯಕತ್ವ ಇರುವಂಥ ಸಂದರ್ಭದಲ್ಲಿ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಇಡೀ ವಿಶ್ವ ಇವತ್ತು ಒಪ್ಪಿಕೊಂಡಿರುವಂಥ ಸಂದರ್ಭದಲ್ಲಿ, ಜನಮಾನಸ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಅವರು ಪ್ರಧಾನಮಂತ್ರಿ ಆಗುವ ಮುಖಾಂತರ ಈ ರಾಷ್ಟ್ರ ಮತ್ತೆ ನಾವೆಲ್ಲ ಹಿರಿಯರು ಕಟ್ಟಿರುವಂಥ ಕಲ್ಪನೆ ಏನಿದೆಯಾ, ಆ ಕಲ್ಪನೆಯ ಆಧಾರದಲ್ಲಿ ಈ ರಾಷ್ಟ್ರ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಕೊಡುವಂಥ ಪರಿಸ್ಥಿತಿಗೆ ಬಂದು ನಿಲ್ಲಬೇಕು ಅನ್ನುವಂಥ ಒಂದು ವಾತಾವರಣದಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ, ಒಬ್ಬ ಯುವ ಕಾರ್ಯಕರ್ತನಿಗೆ, ಸೈನ್ಯದಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ಸೈನಿಕನಿಗೆ ಇಂಥ ಒಂದು ದೊಡ್ಡ ಅವಕಾಶ, ಇಂಥ ಒಂದು ದೊಡ್ಡ ಜವಾಬ್ದಾರಿ ಯಾವುದಾದ್ರೂ ಒಂದು ಪಾರ್ಟಿಯಲ್ಲಿ ಸಿಗಲಿಕ್ಕೆ ಸಾಧ್ಯ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳಿಗೆ, ಈ ಅವಕಾಶ, ಈ ಜವಾಬ್ದಾರಿ ಹಿರಿಯರು ನನ್ನ ಮೇಲೆ ಕೊಟ್ಟಿದ್ದಾರೆ ಅಂದರೆ ಆದರೆ ಇದು ಖಂಡಿತವಾಗಿಯೂ ತುಳುನಾಡಿನ ದೈವದೇವರ ಆಶೀರ್ವಾದದ ಕಾರಣಕ್ಕೆ, ನನ್ನ ಪೂರ್ವಜನ್ಮದ ಪುಣ್ಯದ ಕಾರಣಕ್ಕೆ, ಕಾರ್ಯಕರ್ತರ ಪ್ರೀತಿ, ವಿಶ್ವಾಸ, ಸಹಕಾರ ಮತ್ತು ನಿಮ್ಮ ಪ್ರಾರ್ಥನೆ ಹಾರೈಕೆಯ ಕಾರಣಕ್ಕೆ ಅಂತ ನಾನು ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ರಾಜಕೀಯ ಕಾರ್ಯಕರ್ತ, ಅದು ಪಾರ್ಟಿಯ ಪದಾಧಿಕಾರಿ ಆಗಿರ್ಬೋದು, ಜನಪ್ರತಿನಿಧಿ ಆಗಿರ್ಬೋದು, ಅವನ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ, ಅವನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಲಿಕ್ಕೆ ಆಗಬೇಕಾದ್ರೆ ಕಾರ್ಯಕರ್ತರ ಪ್ರೀತಿ, ವಿಶ್ವಾಸ, ಸಹಕಾರ ಇದ್ದರೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ನಾನು. ಈ ಸಂದರ್ಭದಲ್ಲಿ ನಾನು ಯಾವುದೇ ಭ್ರಮೆಯಲ್ಲಿಲ್ಲ. ಹೋದಲ್ಲಿ ಬಂದಲ್ಲಿ ಸಿಗ್ತಾ ಇರುವಂಥ ಪ್ರೀತಿ, ವಿಶ್ವಾಸ, ಹಿರಿಯರು ಕೊಡ್ತಾ ಇರುವಂಥ ಮಾರ್ಗದರ್ಶನ, ನೂರಾರು ಜನ ಕೊಡ್ತಾ ಇರುವಂಥ ಸಲಹೆ ಸೂಚನೆಗಳು,
ಸಿಗ್ತಾ ಇರುವಂಥ ಹಾರ, ಸಿಗ್ತಾ ಇರುವಂಥ ಗೌರವ, ಮತದಾರರು ತೋರಿಸ್ತಾ ಇರುವಂಥ ಪ್ರೀತಿ ವಿಶ್ವಾಸ, ಇದು ಯಾವುದು ನನಗಲ್ಲ, ನನ್ನ ವ್ಯಕ್ತಿತ್ವಕ್ಕಲ್ಲ, ನನ್ನ ಸಾಮರ್ಥ್ಯಕ್ಕಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಈ ಪ್ರೀತಿ ವಿಶ್ವಾಸ ನನ್ನ ಹೆಮ್ಮೆಯ ನಾಯಕ, ನಮ್ಮ ಪಾರ್ಟಿಯ ನಾಯಕ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ತೋರಿಸ್ತಾ ಇರುವಂಥ ಪ್ರೀತಿ, ನಮ್ಮ ಸಂಘಟನೆಯ ಮೇಲೆ ತೋರಿಸ್ತಾ ಇರುವಂಥ ಪ್ರೀತಿ, ಈ ಪಾರ್ಟಿಗೋಸ್ಕರ ರಕ್ತ ಬೆವರನ್ನು ಒಂದು ಮಾಡಿದಂಥ ಹಿರಿಯರ ಮೇಲೆ ತೋರಿಸ್ತಾ ಇರುವಂಥ ಗೌರವ, ನಮ್ಮ ವಿಚಾರಕ್ಕೆ ಜನ ಕೊಡ್ತಾ ಇರುವಂಥ ಮಾನ್ಯತೆ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಯಾವುದೇ ಭ್ರಮೆಯಲ್ಲಿ ನಾನಿಲ್ಲ. ಇದು ಪಾರ್ಟಿಯ ಕಾರ್ಯಕರ್ತನಾಗಿ ನನ್ನ ಮೇಲೆ ಹೊರಿಸಿರುವಂಥ ಒಂದು ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ತುಳುನಾಡಿನ ಗೌರವಕ್ಕೆ ಕಡಿಮೆ ಆಗದ ರೀತಿಯಲ್ಲಿ, ಈ ಮಣ್ಣಿನ ಅಸ್ಮಿತೆಯ ಗೌರವಕ್ಕೆ ಕಡಿಮೆ ಆಗದ ರೀತಿಯಲ್ಲಿ, ನಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸಕ್ಕೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಲ್ಲಿ, ಈ ಸಂಘಟನೆಯ ವಿಚಾರಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಿರ್ವಹಿಸುವ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಹಿರಿಯರು ಯಾವ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದಾರೆ, ನಾನು ಆ ಪುತ್ತೂರು ಮಹಾಲಿಂಗೇಶ್ವರನಲ್ಲಿ ಒಂದೇ ಪ್ರಾರ್ಥನೆಯನ್ನು ಮಾಡುವುದು, ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಉಳಿಸುವಂಥ ಶಕ್ತಿಯನ್ನು ಆ ಭಗವಂತ ನನಗೆ ಕೊಡಲಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ದರೆ, ನಿಮ್ಮ ಸಹಕಾರ ನನ್ನ ಮೇಲೆ ಇದ್ದರೆ, ಖಂಡಿತವಾಗಿಯೂ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತ ಯಾವುದಿದೆಯಾ, ಆ ವಿಕಸಿತ ಭಾರತಕ್ಕೆ ಒಂದು ಪೂರಕವಾಗಿ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಉತ್ಸುಕತೆಯು ನನಗೆ ಇದೆ, ಆ ಕಲ್ಪನೆಯು ನನಗಿದೆ, ಆ ಮಾಡುವಂಥ ಶಕ್ತಿಯು ನನಗಿದೆ ಅಂತ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಬೇಕು, ನಿಮ್ಮ ಸಹಕಾರ ಬೇಕು, ಅದನ್ನು ಉಳಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನನಗೆ ಕೊಡಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಸಾಮರ್ಥ್ಯವಂತರ ಜಿಲ್ಲೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ತುಳುನಾಡದ ಒಂದು ದೇವರ ಸಾನ್ನಿಧ್ಯ ಇರುವಂಥ ಜಿಲ್ಲೆ ಇದು. ಈ ಜಿಲ್ಲೆಯ ಬಗ್ಗೆ ಒಂದು ವಿಪರೀತ ಪ್ರೀತಿಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ನಾನು. ಈ ಜಿಲ್ಲೆ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕ ಆಗಬಲ್ಲದು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ನಾನು. ಈ ಜಿಲ್ಲೆಯ ಜನರು ಯಾರಿದ್ದಾರೆ, ಅವರು ಶೈಕ್ಷಣಿಕವಾಗಿ ಮುಂದುವರಿದಂಥವರು, ರಾಷ್ಟ್ರೀಯತೆಯ ಬಗ್ಗೆ ಅಪರಿಮಿತ ಪ್ರೀತಿಯನ್ನು ಇಟ್ಕೊಂಡಿಂಥವರು, ಹಿಂದುತ್ವದ ಬಗ್ಗೆ, ಹಿಂದುತ್ವವನ್ನು ಕೇವಲ ಬಾಯಿ ಮಾತಲ್ಲ ಹೃದಯದಲ್ಲಿ ಇಟ್ಟು ಆರಾಧನೆ ಮಾಡ್ತಾ ಇರುವಂಥ ವ್ಯಕ್ತಿಗಳು ಯಾರಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯವರು. ಇದು ಹಿಂದುತ್ವದ ಭದ್ರಕೋಟೆ ಆಗಿತ್ತು, ಇವತ್ತಿದೆ ಮತ್ತು ನಿರಂತರವಾಗಿ ಇರ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಹಿಂದುತ್ವವನ್ನು ಬದ್ಧತೆಯಾಗಿಟ್ಕೊಂಡು, ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸವನ್ನು ನನಗೆ ಕೊಟ್ಟಷ್ಟು ಸಮಯ, ನನಗೆ ಈ ಅವಕಾಶ ಇದ್ದಷ್ಟು ಸಮಯ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಳೆದ 15 ವರ್ಷದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಸಂಸದರು ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕಳೆದ 10 ವರ್ಷದಲ್ಲಿ ಈ ಜಿಲ್ಲೆಯ ಮೂಲಭೂತ ಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಹಕಾರದೊಂದಿಗೆ ಈ ಜಿಲ್ಲೆಯ ಎಲ್ಲ ಹೆದ್ದಾರಿಗಳ ಅಭಿವೃದ್ಧಿಯನ್ನು ಮಾಡುವಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಯೋಜನೆಗಳು ಅನುಮೋದನೆಗೊಂಡು ಇವತ್ತು ಅನುಷ್ಠಾನದ ಹಂತದಲ್ಲಿದೆ. ನಾನು ನಿಮಗೆ ಅತ್ಯಂತ ಸ್ಪಷ್ಟವಾದ ಭರವಸೆಯನ್ನು ಕೊಡ್ತೇನೆ. ಕಾರ್ಯಕರ್ತರ ಸಹಕಾರದೊಂದಿಗೆ, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ, ನನ್ನ ಪಾರ್ಟಿಯ ಸಹಕಾರದೊಂದಿಗೆ ಎಲ್ಲ ಯೋಜನೆಗಳನ್ನು ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ಜಲಜೀವನ ಯೋಜನೆಯನ್ನು, ಎಲ್ಲ ಮನೆಗಳಿಗೆ ನೀರು ಕೊಡುವಂಥ ಯೋಜನೆಯನ್ನು, ಪ್ರಧಾನಮಂತ್ರಿಯವರ ಒಂದು ಕಲ್ಪನೆ ಯೋಜನೆ, ಪ್ರಧಾನಮಂತ್ರಿಯವರ ಅತ್ಯಂತ ಪ್ರೀತಿಯ ಯೋಜನೆ, ಮನೆ ಮನೆಗೆ ನೀರು ಹೋಗಬೇಕು, ಮನೆ ಮನೆಗೆ ಗಂಗೆ ಹೋಗಬೇಕು ಅನ್ನುವಂಥ ಒಂದು ಯೋಜನೆ. ಆ ಯೋಜನೆ ಅನುಷ್ಠಾನ ಹಂತದಲ್ಲಿ ವಿವಿಧ ತಾಲೂಕುಗಳಲ್ಲಿ ಇವತ್ತಿದೆ. ನಾನು ನಿಮಗೆ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ, ಎಲ್ಲ ಶಾಸಕರ ಸಹಕಾರವನ್ನು ಪಡೆದು ಎಲ್ಲ ಮನೆಗಳಿಗೆ ಕುಡಿಯುವ ನೀರನ್ನು, ಪ್ರಧಾನಮಂತ್ರಿಗಳ ಕನಸಿನ ಯೋಜನೆ ಏನಿದೆಯಾ ಅದನ್ನು ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಈ ಜಿಲ್ಲೆಯಲ್ಲಿ ಅನುಷ್ಠಾನದ ಹಂತದಲ್ಲಿರುವ ಕೋಸ್ಟ್ ಗಾರ್ಡ್ ಅಕಾಡೆಮಿ ಇರ್ಬೋದು, ಪ್ಲಾಸ್ಟಿಕ್ ಪಾರ್ಕ್ ಇರ್ಬೋದು, ಇದೆಲ್ಲವನ್ನು ಸಮಯಬದ್ಧ ರೀತಿಯಲ್ಲಿ ಯಾವುದೇ ಕಾನೂನಿನ ತೊಡಕಿದ್ರು ಅದೆಲ್ಲದಕ್ಕೂ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಟ್ಟು ಈ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದಷ್ಟು ಯೋಜನೆಗಳು, ಒಂದಷ್ಟು ಕಲ್ಪನೆಗಳು ನನಗೂ ಇದೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಜಿಲ್ಲೆಯಲ್ಲಿ ತುಂಬ ವಿಷಯ ಪರಿಣಿತರಿದ್ದಾರೆ, ತಜ್ಞರಿದ್ದಾರೆ. ಈ ಜಿಲ್ಲೆಯನ್ನು ಪ್ರೀತಿಸುವವರು, ಆರಾಧಿಸುವವರು, ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ನಮ್ಮ ಜಿಲ್ಲೆಯ ಜನರಿಗೆ, ಯುವ ಜನರು ಯಾರಿದ್ದಾರೆ ಅವರಿಗೆ ಉದ್ಯೋಗ ಸಿಗಬೇಕು, ಅವರಿಗೆ ಉದ್ಯಮಗಳನ್ನು ಸ್ಥಾಪನೆ ಮಾಡುವ ಶಕ್ತಿ ಸಿಗಬೇಕು ಅನ್ನುವಂಥ ಕನಸು, ಯೋಚನೆಗಳನ್ನಿಟ್ಟಂಥ ಜನರಿದ್ದಾರೆ. ಅವರ ಜೊತೆ ನಿರಂತರ ಸಂವಾದವನ್ನು ಮಾಡುವ, ಅವರ ಸಲಹೆ ಸಹಕಾರವನ್ನು ಪಡೆದುಕೊಂಡು
ಎಲ್ಲರ ಭಾಗಿದಾರಿಕೆಯೊಂದಿಗೆ ಈ ಜಿಲ್ಲೆಯನ್ನು ಒಂದು ಸಮಗ್ರವಾಗಿ ಅಭಿವೃದ್ಧಿಪಡಿಸುವಂಥ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವತ್ತ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನನ್ನ ಆದ್ಯತೆ ಇದೆ ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಹಾಗೂ ರೈಲು ಎರಡೂ ಅಭಿವೃದ್ಧಿ ಆಗಬೇಕು. ಮಂಗಳೂರು ಬೆಂಗಳೂರು ಮಧ್ಯೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ವ್ಯಕ್ತಿ ಮತ್ತು ಸರಕನ್ನು ಸಾಗಾಣಿಕೆ ಮಾಡುವಂಥ ಒಂದು ಪ್ರಯತ್ನ ಆಗಬೇಕು. ಯಾಕೆಂದರೆ ಇವತ್ತು ಮಂಗಳೂರಿನಿಂದ ಅಡ್ಡಹೊಳೆವರೆಗೆ ಚತುಷ್ಪಥ ರಸ್ತೆಯ ಕೆಲಸ ಆಗ್ತಾ ಇದೆ, ಮೇಲೆ ಅಲ್ಲಿಂದ ಮಾರನಹಳ್ಳಿಯವರೆಗೆ ರಸ್ತೆ ಆಗ್ತಾ ಇದೆ, ಮಧ್ಯೆ ಶಿರಾಡಿ ಘಾಟ್ ನಮಗಿರುವಂಥ ದೊಡ್ಡ ಸವಾಲದು. ಶಿರಾಡಿ ಘಾಟು ಪರಿಸರದ ದೃಷ್ಟಿಯಿಂದಲೂ ಸವಾಲು, ಕಾನೂನಿನ ದೃಷ್ಟಿಯಿಂದ ಸವಾಲು. ಆ ರಸ್ತೆಯನ್ನು ನಾವು ಒಂದು ಹೊಸ ರಸ್ತೆ ಮತ್ತು ಹೊಸ ರೈಲ್ವೆ ಲೈನನ್ನು ಅಭಿವೃದ್ಧಿ ಮಾಡುವಂಥ ಒಂದು ಯೋಚನೆಯನ್ನು ಮಾಡಬೇಕು. ಕಾನೂನಿನ ಸಮಸ್ಯೆ ಏನು, ಆಡಳಿತಾತ್ಮಕ ಸಮಸ್ಯೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಧಿಕಾರಿಗಳ ಜೊತೆಗೆ ರಾಜಕಾರಣಿಗಳ ಜೊತೆಗೆ ಅತ್ಯಂತ ಆಗ್ರಹಪೂರ್ವಕವಾಗಿ ಮಂಗಳೂರು ಬೆಂಗಳೂರು ರಸ್ತೆ ಮತ್ತು ರೈಲು ಇದು ಕೇವಲ ಮಂಗಳೂರಿಗರ ಅಭಿವೃದ್ಧಿಗೆ ಅಲ್ಲ. ಈ ರಸ್ತೆ ಮತ್ತು ರೈಲು ಅಭಿವೃದ್ಧಿ ಆದರೆ ಮಂಗಳೂರಿನ ಬಂದರು ಅಭಿವೃದ್ಧಿ ಆಗ್ತದೆ. ಈ ರಸ್ತೆ ಮತ್ತು ರೈಲು ಅಭಿವೃದ್ಧಿ ಆದರೆ ಮಂಗಳೂರಿನ ಮುಖಾಂತರ ಕರ್ನಾಟಕದ GDPಗೂ ಕೊಡುಗೆ ಆಗ್ತದೆ. ಈ ರಸ್ತೆ ಮತ್ತು ರೈಲು ಅಭಿವೃದ್ಧಿ ಆದರೆ ಕರಾವಳಿ ಕರ್ನಾಟಕದ ಜನರನ್ನು, ಕರಾವಳಿಯಲ್ಲಿ ಉದ್ಯಮ ಸ್ಥಾಪನೆಯ ದೃಷ್ಟಿಯಿಂದ, ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ಅದೊಂದು ದೊಡ್ಡ ಕೊಡುಗೆ ಆಗ್ತದೆ ಅನ್ನುವಂಥದ್ದನ್ನು ಅತ್ಯಂತ ಆಗ್ರಹಪೂರ್ವಕವಾಗಿ ಎಲ್ಲಿ ಹೇಳಬೇಕಾ, ಹೇಗೆ ಹೇಳಬೇಕಾ ಅದನ್ನು ಹೇಳುವಂಥ ಕೆಲಸವನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡದಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ವಿಪುಲ ಅವಕಾಶ ಇದೆ. ಅದು ಟೆಂಪಲ್ ಟೂರಿಸಂ ಇರ್ಬೋದು, ಇಕೋ ಟೂರಿಸಂ ಇರ್ಬೋದು. ನಾನು ಅತ್ಯಂತ ವಿಶ್ವಾಸದಿಂದ ತಮಗೆ ಹೇಳಬಲ್ಲೆ. ದೇಶದ ಬೇರೆ ಬೇರೆ ಭಾಗಗಳನ್ನು ನಾನು ನೋಡಿಕೊಂಡು ಬಂದಿದ್ದೇನೆ. ಸೈನ್ಯದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿರುವಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಸಂಸ್ಕೃತಿಯ ಜನರೊಟ್ಟಿಗೆ ಒಡನಾಟ ಮಾಡುವಂಥ ಅವಕಾಶ ಸಿಕ್ಕಿದೆ. ನಾನು ಅತ್ಯಂತ ವಿಶ್ವಾಸದಿಂದ ಹೇಳ್ತೇನೆ, ಈ ಭಾಗದಲ್ಲಿ ಹುಟ್ಟಿ ಬೆಳೆದ ಪ್ರೀತಿಯ ಕಾರಣಕ್ಕೋಸ್ಕರ ಅಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ವಿಶೇಷವಾದ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಗಳು ಪ್ರಾಯಶಃ ನಿಮಗೆ ಭಾರತದ ಎಲ್ಲಿಯೂ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಅನುಷ್ಠಾನದ ದೃಷ್ಟಿಯಿಂದ, ಸ್ವಚ್ಛತೆಯ ದೃಷ್ಟಿಯಿಂದ, ಆರ್ಕಿಟೆಕ್ಚರ್ನ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ಒಂದು ಅದ್ಭುತವಾದ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಿರುವಂಥ ದೇವಸ್ಥಾನಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಇದನ್ನು ದೇಶಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಒಂದು ಮಾದರಿ ಯಾವುದಾದ್ರೂ ಇದ್ದರೆ ಅದು ದಕ್ಷಿಣ ಕನ್ನಡ ಅನ್ನುವಂಥದ್ದನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಈ ದೃಷ್ಟಿಯಿಂದಲೂ ಒಂದು ಯೋಚನೆಗಳನ್ನು, ಕಲ್ಪನೆಗಳನ್ನು ನಾವು ಮಾಡುವಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಕೋ ಟೂರಿಸಂ ದೃಷ್ಟಿಯಿಂದ ಹಲವಾರು ಅವಕಾಶಗಳು ನಮ್ಮ ಜಿಲ್ಲೆಯಲ್ಲಿದೆ. ಪರಿಸರಕ್ಕೆ ಹಾನಿ ಆಗದ ರೀತಿಯಲ್ಲಿ ಟೂರಿಸಮನ್ನು ಮಾಡಿ ಅದರ ಮುಖಾಂತರ ಒಂದಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ದೃಷ್ಟಿಯಿಂದಲೂ ನಾವು ಶಾಸಕರ ಜೊತೆ ಸಂವಾದವನ್ನು ಮಾಡಿ ಅವರ ಸಹಕಾರವನ್ನು ಪಡೆದು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬ ಆಲೋಚನೆಗಳಿದೆ. ಮಹಿಳೆಯರ ಸ್ವಾವಲಂಬನೆಯ ದೃಷ್ಟಿಯಿಂದ ಒಂದಷ್ಟು ಕೆಲಸಗಳು ಮಾಡಬೇಕು. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರು ಅವರು ನಿಜವಾದ ರೀತಿಯಲ್ಲಿ ಶಕ್ತಿಯ ಆರಾಧಕರು, ಶಕ್ತಿಯವರು. ಅವರ ಶಕ್ತಿಯನ್ನು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ, ಈ ಭಾರತದ ಅಭಿವೃದ್ಧಿಯ ದೃಷ್ಟಿಯಿಂದ ತೊಡಗಿಸಿಕೊಳ್ಬೇಕು. ಅವರ ಸ್ವಾವಲಂಬನೆಯ ದೃಷ್ಟಿಯಿಂದ ಒಂದಷ್ಟು ಯೋಚನೆಗಳನ್ನು ಮಾಡಬೇಕು ಅನ್ನುವಂಥ ಕಲ್ಪನೆ ಇದೆ. ಆ ದೃಷ್ಟಿಯಿಂದಲೂ ಯೋಚನೆಯನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯುವಕರಿಗೆ ಉದ್ಯಮವನ್ನು ಸ್ಥಾಪನೆ ಮಾಡುವ ದೃಷ್ಟಿಯಿಂದ, ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಒಂದು ವ್ಯವಸ್ಥೆ, ವೇದಿಕೆಯನ್ನು ಈ ಜಿಲ್ಲೆಯ ಶಾಸಕರ ಸಹಕಾರದೊಂದಿಗೆ, ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ, ಜನರ ಭಾಗಿದಾರಿಕೆಯೊಂದಿಗೆ ಈ ಜಿಲ್ಲೆಯಲ್ಲಿ ಉದ್ಯಮವನ್ನು, ಈ ಜಿಲ್ಲೆಯ ಜನರು ಯಾರ್ಯಾರು ಉದ್ಯಮವನ್ನು ಹೊರಗಡೆ ಹೋಗಿ ಸ್ಥಾಪನೆ ಮಾಡಿ ಯಶಸ್ಸನ್ನು ಕಂಡಿದ್ದಾರೆ ಅವರನ್ನು ಮತ್ತೆ ಈ ಜಿಲ್ಲೆಯಲ್ಲಿ ಹೂಡಿಕೆ ಮಾಡುವ ದೃಷ್ಟಿಯಿಂದ, ಮತ್ತೆ ಈ ಜಿಲ್ಲೆಯಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡುವ ಯುವ ಮನಸ್ಸುಗಳು ಯಾರಿಗೆ ಇದ್ದಾರೆ ಅವರಿಗೆ ಮಾರ್ಗದರ್ಶನವನ್ನು ಕೊಡುವ ದೃಷ್ಟಿಯಿಂದ ಅವರನ್ನು ಹೇಗೆ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಬಹುದು ಅನ್ನುವ ದೃಷ್ಟಿಯಲ್ಲೂ ಯೋಚನೆಯನ್ನು ಮಾಡಬೇಕನ್ನುವಂಥ ಕಲ್ಪನೆ ನನಗಿದೆ. ಹಾಗಾಗಿ ಎಲ್ಲ ಕಲ್ಪನೆಗಳನ್ನು ಸಾಕಾರ ಮಾಡಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತವನ್ನು ಸತ್ಯ ಮಾಡಲಿಕ್ಕೆ, ಆ ವಿಕಸಿತ ಭಾರತಕ್ಕೆ ಪೂರಕವಾಗಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂಬರುವ ಚುನಾವಣೆಯಲ್ಲಿ, ಏಪ್ರಿಲ್ 26ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ತಾವೆಲ್ಲರೂ ಕಾರ್ಯಕರ್ತರನಿಗೆ ಸಹಕಾರವನ್ನು ನೀಡಬೇಕು. ನಿಮ್ಮ ಪ್ರೀತಿ ವಿಶ್ವಾಸವನ್ನು ಯಾವ ರೀತಿ ಇಷ್ಟರವರೆಗೆ ತೋರಿಸಿದ್ದಾರ ಅದನ್ನು ತೋರಿಸಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾನು ಎಲ್ಲ ಮನೆಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮುಂಬರುವ 20 ದಿವಸಗಳಲ್ಲಿ ನಾನು ಕಾರ್ಯಕರ್ತರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡೋದು, ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ, ನರೇಂದ್ರ ಮೋದಿ ಅವರ ಯೋಜನೆಗಳು ಯಾವ್ಯಾವ ಮನೆಗೆ ತಲುಪಿದೆಯಾ ಅವರ ಹತ್ರ ಪ್ರಾಮಾಣಿಕವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡಿ, ಸಂವಾದವನ್ನು ಮಾಡಿ ಅವರಿಗೆ ಅರ್ಥ ಮಾಡಿಸಿ ಇದು ನರೇಂದ್ರ ಮೋದಿ ಅವರ ಯೋಜನೆ ಅಂತ. ಜನರು ಭ್ರಮೆಯಲ್ಲಿರ್ತಾರೆ. ಜನರು ಕಾಂಗ್ರೆಸ್ಸಿಗೆ ಇವತ್ತು ಸುಳ್ಳೇ ಬಂಡವಾಳ. ಹಾಗಾಗಿ ನಾವು ಸತ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕು, ಮನೆ ಮನೆಗೆ ತಲುಪುವಂಥ ಕೆಲಸವನ್ನು ಮಾಡಬೇಕು. ಯಾರ್ಯಾರು ನರೇಂದ್ರ ಮೋದಿ ಅವರ ಯೋಜನೆಗಳ ಲಾಭಾರ್ಥಿಗಳಿದ್ದಾರೆ ಅವರ ಹತ್ರ ಮಾತನಾಡಿ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಮತದಾರರಾಗಿ ಪರಿವರ್ತಿಸಿ ಅವರನ್ನು ಮತದಾನ ಕೇಂದ್ರಕ್ಕೆ ತಂದು ಮತದಾನ ಮಾಡುವಂಥ ಕೆಲಸವನ್ನು ಮಾಡಿಸಬೇಕು ಅಂತ
ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಮ್ಮಲ್ಲಿ ಕಳಕಳಿಯ ವಿನಂತಿ, ಮುಂಬರುವ 20 ದಿವಸಗಳ ಕಾಲ ನಾವು ಹೋದಲ್ಲಿ ಬಂದಲ್ಲಿ ನರೇಂದ್ರ ಮೋದಿಯ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಕಮಲದ ಹೂವಿನ ಬಗ್ಗೆ ಮಾತನಾಡುವಂಥ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಇದೆ. ನಾವು ಯಾವುದೇ ಭ್ರಮೆಯಲ್ಲಿ ಇರಬಾರ್ದು. ನಾವು ಗೆದ್ದೇ ಬಿಡ್ತೀವಿ, ಎಲ್ಲ ಕಡೆ ಹೋದರೆ ನರೇಂದ್ರ ಮೋದಿಯ ಬಗ್ಗೆ ವಾತಾವರಣ ಇದೆ ಅಂತ. ಕಾರ್ಯಕರ್ತರಾದ ತಮಗೆ ಗೊತ್ತಿದೆ ಮತದಾನದ ಮಹತ್ವ ಏನು ಅನ್ನುವಂಥದ್ದು, ಮತದಾರರನ್ನು ಮತದಾನ ಕೇಂದ್ರಕ್ಕೆ ತಂದು ಮತದಾನ ಮಾಡಿಸುವ ಮಹತ್ವ ಏನು ಅನ್ನುವಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿ ಈ ಜವಾಬ್ದಾರಿಯನ್ನು ನೆನಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಹೋದಲ್ಲಿ ಬಂದಲ್ಲಿ ನರೇಂದ್ರ ಮೋದಿಯ ಬಗ್ಗೆ ಮಾತನಾಡೋಣ. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಈ ಮಣ್ಣಿನ ಅಸ್ಮಿತೆ ಉಳಿತದೆ, ಹಿಂದುತ್ವ ಉಳಿತದೆ, ನಮ್ಮ ರಾಷ್ಟ್ರದ ಹೆಸರು ಇಡೀ ವಿಶ್ವಕ್ಕೆ ಹೋಗ್ತದೆ, ಸಾಂಸ್ಕೃತಿಕ ಪುನರುತ್ಥಾನ ಆಗ್ತದೆ, ಬಡವನ ಕಲ್ಯಾಣ ಆಗ್ತದೆ, ರೈತರಿಗೆ ನ್ಯಾಯ ಸಿಗ್ತದೆ, ಮಹಿಳೆಯರಿಗೆ ಮತ್ತು ಯುವಕರಿಗೆ ಸಮಾನ ಅವಕಾಶಗಳು ಸಿಗ್ತದೆ ಅನ್ನುವಂಥದ್ದನ್ನು ಹೇಳುವಂಥ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏಪ್ರಿಲ್ 4ನೇ ತಾರೀಕಿಗೆ ನಾನು ತಮ್ಮೆಲ್ಲರ ಪ್ರತಿನಿಧಿಯಾಗಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಪಾರ್ಟಿಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಪಾರ್ಟಿಯ ಎಲ್ಲ ನಾಯಕರ ಜೊತೆ, ಶಾಸಕರ ಜೊತೆ, ವಿಶೇಷವಾಗಿ ನನ್ನ ಪ್ರೀತಿಯ ಕಾರ್ಯಕರ್ತ ಬಂಧುಗಳ ಜೊತೆ ಹೋಗಿ ಆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದೇನೆ. ತಮ್ಮೆಲ್ಲರಲ್ಲಿಯೂ ಕಳಕಳಿಯ ವಿನಂತಿ, ಯಾರ್ಯಾರಿಗೆ ಈ ಜಿಲ್ಲೆಯಲ್ಲಿ ಸಂಶಯ ಇದೆಯಾ ಇದು ಹಿಂದುತ್ವದ ಭದ್ರಕೋಟೆ ಹೌದೋ ಅಲ್ವೋ ಅನ್ನುವಂಥದ್ದು, ಯಾರ್ಯಾರ ತಲೆಯಲ್ಲಿ ಅದು ಸರಿಯಾಗಿ ಕೂತ್ಕೊಳ್ಳಿಲ್ವೋ ಅವರಿಗೆಲ್ಲರಿಗೂ ಏಪ್ರಿಲ್ 4ನೇ ತಾರೀಕು ಮಂಗಳೂರಿನಲ್ಲಿ ನಾವು ಹಿಂದುತ್ವದ ಇದು ಭದ್ರಕೋಟೆ ಹೌದು ಅನ್ನುವಂಥದ್ದನ್ನು ತೋರಿಸುವಂಥ ಅವಶ್ಯಕತೆ ಇದೆ. ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಹಿಂದುತ್ವದ ಆಧಾರದಲ್ಲಿಯೇ ಮಾಡ್ತೇವೆ, ಹಿಂದುತ್ವಕ್ಕಿರುವಂಥ ನಮ್ಮ ಬದ್ಧತೆಯಲ್ಲಿ ಒಂದಿಂಚು ಆಚೆ ಈಚೆ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಅವರಿಗೆ ತೋರಿಸಿಕೊಡುವಂಥ ಅವಶ್ಯಕತೆ ಇದೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಸ್ಫೂರ್ತಿಯ ಕಾರ್ಯಕ್ರಮವಾಗಿ ಅದನ್ನು ಮಾಡುವಂಥ ಅವಶ್ಯಕತೆ ಇದೆ. ಹಾಗಾಗಿ ತಮ್ಮೆಲ್ಲರಲ್ಲಿಯೂ ಅತ್ಯಂತ ಕಳಕಳಿಯ ಪ್ರಾರ್ಥನೆ, ಪುತ್ತೂರಿನ ಶಕ್ತಿಯನ್ನು ತೋರಿಸೋಣ, ದಕ್ಷಿಣ ಕನ್ನಡ ಜಿಲ್ಲೆಯ ಶಕ್ತಿಯನ್ನು ತೋರಿಸೋಣ, ಹಿಂದುತ್ವದ ಶಕ್ತಿಯನ್ನು ಏಪ್ರಿಲ್ 4ನೇ ತಾರೀಕಿಗೆ ಮಂಗಳೂರಿನಲ್ಲಿ ತೋರಿಸೋಣ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ, ಏಪ್ರಿಲ್ 4ನೇ ತಾರೀಕಿಗೆ ಎಲ್ಲರೂ ಬನ್ನಿ, ಎಲ್ಲರನ್ನೂ ಕರ್ಕೊಂಡು ಬನ್ನಿ, ತಾವೆಲ್ಲರೂ ತನಗೆ ಆಶೀರ್ವಾದವನ್ನು ಮಾಡಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಹಿಂದುತ್ವದ ಬದ್ಧತೆಯನ್ನು ತೋರಿಸಲಿಕ್ಕೆ ಅಂತ ತಮ್ಮೆಲ್ಲರಿಗೂ ಕಳಕಳಿಯ ಪ್ರಾರ್ಥನೆ ಮಾಡಿ, ನನಗೆ ಪುತ್ತೂರಿನ ಇಷ್ಟೊಂದು ದೇವ ದುರ್ಲಭ ಕಾರ್ಯಕರ್ತರ, ಹಿರಿಯ ಕಾರ್ಯಕರ್ತರ, ಎಲ್ಲ ಪ್ರೀತಿಯ ಕಾರ್ಯಕರ್ತರ ಮುಂದೆ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ನನ್ನ ಪ್ರೀತಿಯ ಪಾರ್ಟಿಯಾದ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಆತ್ಮೀಯರೇ, 15-20 ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ಮುಂದಕ್ಕೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಳರಿಂದ ಅಧ್ಯಕ್ಷೀಯ ಮಾತು. ಕಾರ್ಯಕರ್ತರು ತೆರಳಬೇಡಿ, ಉಪಹಾರದ ವ್ಯವಸ್ಥೆ ಕೂಡ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಈ ಸಭೆಯಲ್ಲಿರುವ ಎಲ್ಲ ಆತ್ಮೀಯರೇ, ನಾನೊಂದು 2 ನಿಮಿಷದಲ್ಲಿ ಮುಗಿಸ್ತೇನೆ, ಕೂತ್ಕೊಳ್ಳಿ, ಏನು ತೊಂದರೆ ಇಲ್ಲ, 2 ನಿಮಿಷ. ಈಗಾಗಲೇ ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಪುತ್ತೂರಲ್ಲಿ ಕೂಡ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಬೂತ್ ಕಾರ್ಯಕರ್ತರು ಸೇರುವ ಮುಖಾಂತರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವವಾದ ಚುನಾವಣೆಯ ಗೆಲುವಿಗೆ ಪುತ್ತೂರು ದೊಡ್ಡ ಸಾಕ್ಷಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಬ್ರಿಜೇಶ್ ಚೌಟ್ರು ಹೇಳಿದಾಗೆ ಕೆಲವರಿಗೆ ಹಿಂದುತ್ವದ ಈ ಜಿಲ್ಲೆ ಹಿಂದುತ್ವ ಎನ್ನುವುದಕ್ಕೆ ಏನೋ ಸಂಶಯ ಇದೆ. ಕೆಲವರು ಜಾತಿ ಅಮಲಲ್ಲಿದ್ದಾರೆ, ಅವರಿಗೆಲ್ಲ ಉತ್ತರ ಕೊಡುವಂಥದ್ದು ಈ ಸಲದ ಚುನಾವಣೆಯಲ್ಲಿ ಸರಿಯಾದ ಪಾಠ, ಸರಿಯಾದ ಉತ್ತರವನ್ನು ನಾವೆಲ್ಲ ಕೊಡುವಂಥ ಅವಶ್ಯಕತೆ ಇದೆ. ಮುಂದೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಓಟಿಗೆ ನಿಲ್ಲಬೇಕಾದ್ರೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಬರುವ ರೀತಿಯಲ್ಲಿ ನಾವು ಈ ಚುನಾವಣೆಯನ್ನು ಗೆಲ್ಲಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಚುನಾವಣೆ ದೇಶದ ಚುನಾವಣೆ, ಈ ಚುನಾವಣೆ ನರೇಂದ್ರ ಮೋದಿ ಅವರ ಚುನಾವಣೆ, ಈ ಚುನಾವಣೆ ನಮ್ಮ ಆತ್ಮಶಕ್ತಿಯನ್ನು ವೃದ್ಧಿಸುವ ಚುನಾವಣೆ. ಇದು ನಮ್ಮ ದೊಡ್ಡ ಸವಾಲು. ಈ ಚುನಾವಣೆಯನ್ನು ದೊಡ್ಡ ರೀತಿಯಲ್ಲಿ ಗೆಲ್ಲುವ ಮುಖಾಂತರ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಕ್ಯಾಪ್ಟನ್ ಮಾಡುವುದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ದೇಶದ ಕ್ಯಾಪ್ಟನ್ ನರೇಂದ್ರ ಮೋದಿ ಅವರನ್ನ ಮುಂದೆ 10 ವರ್ಷಗಳ ಕಾಲ ಇಡೀ ಜಗತ್ತಿನಲ್ಲಿ ಭಾರತ ಅತ್ಯಂತ ದೊಡ್ಡ ಶಕ್ತಿಶಾಲಿ ದೇಶ ಆಗುವುದಕ್ಕೆ ನೀವೆಲ್ಲ ವೋಟ್ ಹಾಕುವ ಮುಖಾಂತರ ಆ ಒಂದು ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಕಡೆಯದಾಗಿ ನಂದು ಒಂದೇ ಒಂದು ವಿನಂತಿ, ತುಂಬ ಜನ ಎದ್ದು ಹೋದರು, ಆದರೆ ಇದ್ದವರು ಮಾತ್ರ ಇವತ್ತಿನಿಂದ ಹೆಚ್ಚು ಕಡಿಮೆ ಒಂದು 530 ಗಂಟೆ ಸಿಗ್ಬೋದು.
530 ಗಂಟೆಯಲ್ಲಿ ನಿಮಗೆ 8 ಗಂಟೆ ಮಲಗಲಿಕ್ಕೆ, 8 ಗಂಟೆ ಕೆಲಸಕ್ಕೆ, 16 ಗಂಟೆ ಹೋದರೆ ಇನ್ನೂ ಒಂದು ಹೆಚ್ಚು ಕಡಿಮೆ 180 ಗಂಟೆ ಮಾತ್ರ ಸಿಗ್ಬೋದು ನನ್ನ ಲೆಕ್ಕದಲ್ಲಿ. ಆ 180 ಗಂಟೆಯಲ್ಲಿ ಹೆಚ್ಚಿನ ಅಂಶ ಈ ಪುತ್ತೂರಲ್ಲಿ 230 240 ಬೂತ್ ಇರಬೇಕು. 221 ಬೂತ್ ಇದೆ. ಒಂದೊಂದು ಬೂತಿಗೆ ಒಂದೊಂದು ಗಂಟೆ ಸಹ ಸಿಗುವುದಿಲ್ಲ. ಆದ್ದರಿಂದ ನಿಮ್ಮಲ್ಲಿ ವಿನಂತಿ ಮಾಡೋದು, ಇವತ್ತಿನಿಂದ ಒಂದೇ ಒಂದು ನಿಮಿಷ ಹಾಳು ಮಾಡದೆ ಎಲ್ಲ ಮನೆ ಮನೆ ಸಂಪರ್ಕ ಮಾಡುವಂಥದ್ದನ್ನು, ನನ್ನ ಏನಿದ್ರು ಬೂತಲ್ಲಿ ಕೆಲಸ ಎನ್ನುವ ರೀತಿಯಲ್ಲಿ ಎಲ್ಲರೂ ಬೂತಲ್ಲಿ ಮನೆ ಮನೆಗೆ ಹೋಗುವುದರ ಮುಖಾಂತರ ಏನೆಲ್ಲ ನರೇಂದ್ರ ಮೋದಿ ಅವರ ಕೆಲಸ ಸಾಧನೆಯನ್ನು ಮಾಡಿದ್ದಾರೆ ಎಲ್ಲವನ್ನ ಜನರಿಗೆ ಮುಟ್ಟಿಸುವ ಮುಖಾಂತರ ಭಾರಿ ದೊಡ್ಡ ಪ್ರಮಾಣದ ಓಟು ಪುತ್ತೂರಲ್ಲಿ ಬರುವ ಹಾಗೆ ನೀವೆಲ್ಲ ಕೆಲಸ ಮಾಡಬೇಕು ಅಂತ ವಿನಂತಿಯನ್ನು ಮಾಡುತ್ತಾ, ಮತ್ತೆ ನಾನು ಒಂದು ಸಲ ನೆನಪು ಮಾಡಲಿಕ್ಕೆ, ಕೆಲವು ಸಲ ಮರೆತು ಹೋಗ್ತದೆ. ಕೆಲವು ಸಲ ಪಾಕಿಸ್ತಾನದವರು ನಮಗೆ ತೊಂದರೆ ಮಾಡಿದಂಥ, ಪುಲ್ವಾಮಾದಲ್ಲಿ ತೊಂದರೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದರು, ಹಾಗೆ ಗುಸ್ಕೆ ಮಾರೆಗ ಅಂತ ಹೇಳಿದರು. ಇವತ್ತು ಗುಸ್ಕೆ ಮಾರೆಗ ಅಂತ ಹೇಳುವ ಶಬ್ದನೇ ನಮ್ಮ ದೇಶದ ಜನರಿಗೆ ಮರೆತಿದೆ. ಅದಕ್ಕೆ ನೆನಪು ಮಾಡ್ತಾ ಇರಬೇಕು. ನಮ್ಮ ಪಾಕಿಸ್ತಾನದವರು ಮುಟ್ಟಿದ್ರೆ ಅಭಿನಂದನ್ನ ಯಾವ ರೀತಿ ಸುಮ್ಮನೆ ಭಾರತಕ್ಕೆ ಹೋಗು ಮಾರೆ, ನಮ್ಮ ಪಾಕಿಸ್ತಾನ ಉಳಿಬೇಕು ಅಂತ ಯಾವ ರೀತಿ ಆಲೋಚನೆ ಮಾಡಿ ನಮ್ಮ ಅಭಿನಂದನನ್ನು ಭಾರತಕ್ಕೆ ಕಳಿಸಿದ್ರ, ಅದನ್ನೆಲ್ಲ ಸ್ವಲ್ಪ ನೆನಪು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡೋದು. ರಾಮ ಮಂದಿರ 500 ವರ್ಷಗಳ ಕಾಲದ ಹೋರಾಟದ ರಾಮ ಮಂದಿರವನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಲೋಕಾರ್ಪಣೆ ಮಾಡೋದರ ಮುಖಾಂತರ ದೊಡ್ಡ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಕೆಲಸವನ್ನು ಹೇಳೋದ್ರ ಮುಖಾಂತರ ಪುತ್ತೂರಲ್ಲಿ ಭಾರಿ ದೊಡ್ಡ ಪ್ರಮಾಣದ ಓಟು ಬರ್ತದೆ ಅಂತ ನಾನು ಕೂಡ ನಿರೀಕ್ಷೆಯಲ್ಲಿದ್ದೇನೆ. ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಮಗದೊಮ್ಮೆ ಪಾರ್ಟಿಯ ಅಧ್ಯಕ್ಷನಾಗಿ ನಾಡಿದ್ದು 4ನೇ ತಾರೀಕು ನಾಮಪತ್ರ ಕೊಡುವಂಥ ಸಂದರ್ಭದಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈ ಪುತ್ತೂರಿನ ಮತದಾರರ ಜೊತೆಗೆ ಪುತ್ತೂರಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಸಾಕ್ಷಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದನ ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದೆರಡು ಮಾಹಿತಿಗಳನ್ನು ಮಂಡಲ ಅಧ್ಯಕ್ಷರು ಕೊಡ್ತಾ ಇದ್ದಾರೆ, ದಯವಿಟ್ಟು ಗಮನಿಸಿ. ಈ ಸಭೆ ಮುಗಿದ 10 ನಿಮಿಷದಲ್ಲಿ ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ಶಕ್ತಿ ಕೇಂದ್ರದ ಪ್ರಮುಖರು ಇಲ್ಲಿ ಉಪಸ್ಥಿತಿ ಇರಬೇಕು. ನಾಲ್ದು ನಡೆಯುವಂಥ ನಾಮಪತ್ರ ಸಲ್ಲಿಕೆಗೆ ಹೋಗುವಂಥ ವ್ಯವಸ್ಥೆಯ ಬಗ್ಗೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ಎಲ್ಲ ಕಾರ್ಯಕರ್ತರು ನಾವು ಮಂಗಳೂರಿಗೆ ಹೋಗುವಂಥ ವ್ಯವಸ್ಥೆಯ ಬಗ್ಗೆ ಮಾತಾಡಲಿಕ್ಕೆ 10 ನಿಮಿಷ 54 ಶಕ್ತಿ ಕೇಂದ್ರ, 7 ಮಹಾಶಕ್ತಿ ಕೇಂದ್ರದ ಪ್ರಮುಖರು ಮತ್ತು ಮಂಡಲದ ಪದಾಧಿಕಾರಿಗಳು ಇಲ್ಲಿ ಒಂದು 10 ನಿಮಿಷ ಉಪಸ್ಥಿತಿ ಇರಬೇಕಂತೇಳಿ ವಿನಂತಿ. ಈ ಪುರ್ಲಕಂಟೆಲೇಸದ ಅಖೇರದ ಪದ್ಯ ಸೊಲ್ಮೆ ಸಂದಾಯಿತ ಮಲ್ಪೇರು ಪುತ್ತೂರು ನಗರ ಮಂಡಲದ ಅಧ್ಯಕ್ಷರಾದಂಚಿನ PG ಜಗನ್ನಿವಾಸರಾಯರು. ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರ ಸಮಾವೇಶದ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರಿಗೆ ಪಾರ್ಟಿಯ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೂ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಮೈಸೂರು ಸಂಸದರಾದ ಪ್ರತಾಪ್ ಸಿಂಹನವರು, ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ಸಹಜ ರಾಧಾಕೃಷ್ಣ ಆಳ್ವ, ಮಾಜಿ ಶಾಸಕ ಸಂಜೀವ ಮಠಂದವರು ಹಾಗೂ ಮಲ್ಲಿಕಾ ಪ್ರಸಾದ್, ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜರವರು, ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕರು, ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾದ ಚನ್ನಲ ತಿಮ್ಮಪ್ಪ ಶೆಟ್ಟರು, ಸಹ ಸಂಚಾಲಕರಾದ ಉಮೇಶ್ ಕೋಡಿಬೈಲ್ ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ವಿಭಾಗ ಸಹಪ್ರಭಾರಿಯಾದಂಥ ಗೋಪಾಲಕೃಷ್ಣ ಹೆರಳೆಯವರು, ಬಿಜೆಪಿಯ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲರವರು, ಪುತ್ತೂರು ವಿಧಾನಸಭಾ ಚುನಾವಣಾ ನಿರ್ವಹಣಾ ಉಸ್ತುವಾರಿ ಸುಲೋಚನಾ ಭಟ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯತೀಶ್ ಅರ್ವಾರ ಹಾಗೂ ಕಿಶೋರ್ ಬೊಟ್ಟಾಡಿಯವರು, ಉಪಾಧ್ಯಕ್ಷರಾದ ಪ್ರೇಮಾನಂದ ಶೆಟ್ಟಿಯವರು, ರಾಜ್ಯ OBC ಕಾರ್ಯದರ್ಶಿ RC ನಾರಾಯಣರವರು, ಜಿಲ್ಲೆಯ ST ಅಧ್ಯಕ್ಷ ಹರೀಶ್ ವಿಜತ್ರೆ, ಜಿಲ್ಲೆಯ ಪ್ರಭಾರಿ ರಾಜೇಶ್ ಕಾವರಿಯವರು, 2 ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು, ಮೋರ್ಚಾ ಹಾಗೂ ಪ್ರಕೋಷ್ಠದ ಎಲ್ಲ ಪ್ರತಿನಿಧಿಗಳು, ರಾಜ್ಯ OBCಯ ಕಾರ್ಯದರ್ಶಿಯಾದಂಥ RC ನಾರಾಯಣರವರು, ಹಾಗೆ ಹಿರಿಯ ಕಾರ್ಯಕರ್ತರಿಗೆ ಒಂದೇ ಮಾತಿನಿಂದ ಅಭಿನಂದನೆ ಸಲ್ಲಿಸಿದ ಪತ್ರಿಕಾ